ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೇರವಾಗಿ ಇವತ್ತಿನ ಕಾರ್ಯಕ್ರಮದ ಚರ್ಚಾ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಅಂದ್ರೆ ಜಿಲ್ಲೆಯಲ್ಲಿ ಚರ್ಚೆಯಾಗ್ತಾ ಇದ್ದಂತಹ ವಿಚಾರ ಇದೀಗ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜ್ಯ ಮಟ್ಟದಲ್ಲಿ ನಮ್ಮ ಜಿಲ್ಲೆಯ ಅಧಿಕಾರಿಯ ವರ್ಗಾವಣೆಯ ವಿಷಯ ಏನಿದೆ, ದೊಡ್ಡ ಮಟ್ಟದಲ್ಲಿ ರಾಜಕೀಯ ಕೆಸರೆರಚಾಟಗಳು ನಡೀತಾ ಇದೆ. ಅದೇ ರೀತಿ ರಾಜಕೀಯವಾಗಿ ಮೇಲಾಟ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಎಸ್, ನಮ್ಗೆ ಗೊತ್ತಿರುವಂತಹ ವಿಚಾರ, ನಿನ್ನೆಯೂ ಕೂಡ ಇದೇ ವಿಚಾರದ ಬಗ್ಗೆ ನಾವು ಮಾತನಾಡಿದ್ವಿ. ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದಂತಹ ಸಿಂಧು ಬಿ ರೂಪೇಶ್ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು ಅನ್ನುವಂಥದ್ದು, ಈ ವಿಚಾರದ ಬಗ್ಗೆ ನಾವು ಮಾತನಾಡಿದ್ವಿ. ರ್ಯಾಪಿಡ್ ಆಕ್ಷನ್ ಅನ್ನುವಂತಹ ಒಂದು ಟೈಟಲ್ ಮೇಲೆ ನಿನ್ನೆ ನಾವು ಮಾತನಾಡಿದ್ವಿ. ಕಾರಣ ಇವತ್ತು ಕೂಡ ಇದೇ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಕಾರಣ ಅಂತ ಹೇಳಿದ್ರೆ ತಮ್ಗೆ ಗೊತ್ತಿರುವಂತಹ ವಿಚಾರ, 17 ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ವರ್ಗಾವಣೆ ಮಾಡುತ್ತೆ. ವರ್ಗಾವಣೆ ಮಾಡಿದಾಗ ಯಾರ ವರ್ಗಾವಣೆ ಆದ್ರೂ ಕೂಡ ಯಾವುದೇ ರೀತಿಯ ರಾಜಕೀಯ ಮೇಲಾಟ ಆಗಿದೆ, ರಾಜಕೀಯ ಕೆಸರೆರಚಾಟ ಆಗಿದೆ, ಪೊಲಿಟಿಕಲ್ ಗಿಮಿಕ್ ಆಗಿದೆ, ರಾಜಕೀಯ ಹಸ್ತಕ್ಷೇಪ ಇದೆ ಅನ್ನುವಂತಹ ಮಾತನ್ನ ಯಾವ ಅಧಿಕಾರಿಯ ವರ್ಗಾವಣೆಯ ಸಂದರ್ಭಗಳಲ್ಲೂ ಯಾರು ಕೂಡ ಹೇಳಿಲ್ಲ. ಆದ್ರೆ ನಮ್ಮ ಜಿಲ್ಲೆಯ ವಿಚಾರಕ್ಕೆ ಬಂದಾಗ, ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ವರ್ಗಾವಣೆ ಆಗ್ತಾರೆ ಅಂತ ಬಂದಾಗ, ಈ ಒಂದು ಅಧಿಕಾರಿಯ ವರ್ಗಾವಣೆಯ ವಿಚಾರದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಮೇಲಾಟ ನಡೀತಾ ಇದೆ. ಇವತ್ತು ಬೆಳಿಗ್ಗೆಯಿಂದಲೇ ಅನೇಕ ಟ್ವಿಟ್ಟರ್ ವಾರ್ಗಳು ನಡೀತಾ ಇದೆ. ಜಿಲ್ಲೆಯಾದ್ಯಂತ ಟ್ವಿಟ್ಟರ್ ವಾರ್ಗಳು ನಡೀತಾ ಇದೆ. ಮಾತ್ರ ಅಲ್ಲ, ರಾಜ್ಯದ ರಾಜಕಾರಣಕ್ಕೂ ಕೂಡ ಈ ಒಂದು ಜಿಲ್ಲಾಧಿಕಾರಿಯ ವರ್ಗಾವಣೆಯ ಬಗ್ಗೆ ಹಲವಾರು ವಿಚಾರಗಳು ನಡೀತಾ ಇದೆ. ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಅದೇ ರೀತಿ ಜಿಲ್ಲಾಧಿಕಾರಿಯವರ ಬಗ್ಗೆ ಹೇಳಬೇಕು. ಪೌರತ್ವ ಕಾಯ್ದೆ ಆಗಿರ್ಬೋದು, ಅದೇ ರೀತಿ ಕೊರೋನಾದ ವಿಚಾರದಲ್ಲಾಗಿರ್ಬೋದು ಒಳ್ಳೆಯ ಕಾರ್ಯ ನಿರ್ವಹಿಸಿದ್ರು ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ರು. ಅಂದು ಒಳ್ಳೆಯ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಆದರೆ ಇಂದು ಒಳ್ಳೆಯ ಕಾರ್ಯ ನಿರ್ವಹಿಸಿಲ್ಲ, ಅದಕ್ಕೋಸ್ಕರ ನಾವು ಟ್ರಾನ್ಸ್ಫರ್ ಮಾಡಿದ್ವಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಒಳ್ಳೆಯ ಕೆಲಸ ನಿರ್ವಹಿಸಿಲ್ಲ, ಅದಕ್ಕೋಸ್ಕರ ನಮಗೆ ಡಿಸಿ ಸರಿ ಇಲ್ಲ ಅನ್ನುವಂಥದ್ದು ಇನ್ನು ಕೆಲವರು ಪರ ವಿರೋಧವಾಗಿರುವಂತಹ ಮಾತುಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಜಿಲ್ಲೆಯ ಜನರು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ನಲ್ಲಿ ಸಿಂಧು ಅಂದು ಇಂದು ಹೇಗಿದ್ದಾರೆ ಅಂಡ್ ಏನಾದ್ರು ಎಲ್ಲ ವಿಚಾರದ ಬಗ್ಗೆ ನಾವು ಮಾತನಾಡಬೇಕು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಎಸ್, ಸಿಂಧು ಅಂದು ಇಂದು ಅನ್ನುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ವಿ. ಪೌರತ್ವ ಕಾಯ್ದೆ, ಕೊರೋನಾದ ವಿಚಾರದಲ್ಲಿ ತಮ್ಗೆ ಗೊತ್ತಿರುವಂತಹ ವಿಚಾರ, ಪೌರತ್ವದ ವಿಚಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಲಾಟೆಗಳು ಎಲ್ಲವೂ ಕೂಡ ನಡೆಯುತ್ತೆ. ಆಗ ಇರದಂತಹ ಆಕ್ಷನ್ ಈಗ ಸಡನ್ ಆಗಿ ಬರುತ್ತಾ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ. ಇನ್ನೊಂದು ಕಡೆ ಕೊರೋನಾ ನಿಭಾಯಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ, ಆಗ ಇರದಂತಹ ಆಕ್ಷನ್ ಈಗ ಏಕಾಏಕಿ ಬಂದಿದೆ ಅನ್ನುವಂತಹ ಮಾತುಗಳು. ಅದು ಅಂದಿನ ಕಾಲ, ಅಂದಿನ ವಿಚಾರಗಳು. ಇಂದಿನ ವಿಚಾರ ಅಂತ ಹೇಳಿದ್ರೆ ಆ ಒಂದು ವಿವಾದಾತ್ಮಕ ಹೇಳಿಕೆ ಏನಿದೆ, ಆ ಒಂದು ಹೇಳಿಕೆಯೇ ಜಿಲ್ಲಾಧಿಕಾರಿಯವರ ಟ್ರಾನ್ಸ್ಫರ್ಗೆ, ವರ್ಗಾವಣೆಗೆ, ಎತ್ತಂಗಡಿಗೆ ಕಾರಣವಾಗುತ್ತಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇದೆಲ್ಲವೂ ಕೂಡ ಬದಿಗಿಟ್ಟು ನಾವು ನೋಡಿದಾಗ, ನಾನು ಆಗ್ಲೇ ಹೇಳಿದೆ, ಯಾಕೆ ಒನ್ಸ್ ಅಗೇನ್ ಜಿಲ್ಲಾಧಿಕಾರಿಯವರ ವರ್ಗಾವಣೆಯ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಎಸ್, ಡೆಫಿನೆಟ್ ಆಗಿ ಮಾಧ್ಯಮಗಳು, ನಾವುಗಳು ಮಾತಾಡ್ತಾ ಇಲ್ಲ, ಬದಲಾಗಿ ಜನಪ್ರತಿನಿಧಿಗಳೇ ಮಾತಾಡ್ತಾ ಇದ್ದಾರೆ, ಬದಲಾಗಿ ರಾಜಕಾರಣಿಗಳೇ ಮಾತಾಡ್ತಾರೆ, ಬದಲಾಗಿ ಜನಸಾಮಾನ್ಯರೇ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಬೆಳಗಿನಿಂದಲೇ ಟ್ವಿಟ್ಟರ್ಗಳಲ್ಲಿ ಅನೇಕ ವಾರ್ಗಳು ನಡೀತಾ ಇದೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ವಾರ್, ಟ್ವಿಟ್ಟರ್ ವಾರ್ ಒಂದ್ ಕಡೆ ಆದ್ರೆ, ಅದೇ ರೀತಿ ಉಳ್ಳಾಲ ಶಾಸಕ ನಮ್ಮ ಯುಟಿ ಖಾದರ್ ಅವರ ಟ್ವಿಟ್ಟರ್ ವಾರ್ಗಳು ನಡೀತಾ ಇದ್ರೆ, ಇದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತಹ ವಿಚಾರ, ಓಕೆ, ನೋ ಪ್ರಾಬ್ಲಮ್ ಅನ್ನುವಂಥದ್ದು, ಅಧಿಕಾರಿಗಳ ಎತ್ತಂಗಡಿ ಮಾಡುವಂಥದ್ದು, ವರ್ಗಾವಣೆ ಮಾಡುವಂಥದ್ದು, ಇದೊಂದು ಆಡಳಿತಾತ್ಮಕವಾಗಿರುವಂತಹ ಒಂದು ವ್ಯವಸ್ಥೆ, ನೋ ಡೌಟ್ ಇನ್ ದಾಟ್ ಅನ್ನುವಂತಹ ಮಾತುಗಳು. ಆದ್ರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಒಂದು ಮಾತನ್ನ ಹೇಳ್ತಾರೆ, ಟ್ವಿಟ್ಟರ್ ಮೂಲಕ ಸರ್ಕಾರಕ್ಕೆ ಅವರೊಂದು ಗುದ್ದನ್ನ ಕೊಡ್ತಾರೆ, ಅವರೊಂದು ಮಾತನ್ನ ಹೇಳ್ತಾರೆ. ಏನ್ ಹೇಳಿದ್ರು, ಯಾತಕ್ಕೋಸ್ಕರ ಈ ಟ್ವಿಟ್ಟರ್ ವಾರ್ ಆಗ್ತಾ ಇದೆ, 17 ಜನರ ಅಧಿಕಾರಿಗಳ ಟ್ರಾನ್ಸ್ಫರ್ ಆಗ್ತಾ ಇತ್ತು, ಯಾರು ಕೂಡ ಮಾತಾಡಿಲ್ಲ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಟ್ರಾನ್ಸ್ಫರ್ ಆದಾಗ ಯಾಕೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಮೇಲಾಟಗಳು ನಡೀತಾ ಇದೆ, ಯಾಕೆ ರಾಜಕೀಯ ಟ್ವಿಟ್ಟರ್ ವಾರ್ಗಳು ನಡೀತಾ ಇದೆ, ಎಲ್ಲವೂ ಕೂಡ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ, ಎಲ್ಲವೂ ಕೂಡ ನಾವು ಮಾತನಾಡಬೇಕಾಗುತ್ತೆ. ಒಂದ್ಸಲ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ಇವತ್ತಿನ ದಿನದ ಬೆಳವಣಿಗೆ ಬರ್ತಾ ಇದೆ, ನೋಡ್ಕೊಂಬನ್ನಿ. ದಕ್ಷಿಣ ಕನ್ನಡ ಡಿಸಿ ವರ್ಗಾವಣೆ, ಕಾಂಗ್ರೆಸ್ ನಾಯಕರು ಗರಂ. ಸಾಮಾಜಿಕ ಜಾಲತಾಣದಲ್ಲಿ ಸಿಂಧು ಬಿ ರೂಪೇಶ್ ಅವರಿಗೆ ಕೊಲೆ ಬೆದರಿಕೆ ಹಾಕಲಾಗಿತ್ತು. ಈ ಘಟನೆ ಬೆಳಕಿಗೆ ಬಂದ ಒಂದೇ ದಿನದಲ್ಲಿ ಅವರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದೆ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಮಾಜಿ ಸಚಿವ ಯುಟಿ ಖಾದರ್ ಸಿಂಧು ಬಿ ರೂಪೇಶ್ ವರ್ಗಾವಣೆ ಖಂಡಿಸಿ ಟ್ವೀಟ್ ಮಾಡಿದ್ದಾರೆ.
ಸರ್ಕಾರಕ್ಕೆ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸಿದ್ದರಾಮಯ್ಯ ಟ್ವೀಟ್, ಕೊರೋನಾ ವಾರಿಯರ್ಸ್ಗಳನ್ನ ಗೌರವಿಸೋದು ಹೀಗೆಯೇ ಅಂತ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಯಡಿಯೂರಪ್ಪರನ್ನ ಪ್ರಶ್ನೆ ಮಾಡಿದ್ದಾರೆ. ಸಿಂಧು ಬಿ ರೂಪೇಶ್ ವರ್ಗಾವಣೆಯನ್ನ ಖಂಡಿಸಿದ್ದಾರೆ. ಯುಟಿ ಖಾದರ್ ಟ್ವೀಟ್, ಮಾಜಿ ಸಚಿವ ಯುಟಿ ಖಾದರ್ ಟ್ವೀಟ್ ಮಾಡಿದ್ದು, ಕಾನೂನು ಕೈಗೆತ್ತಿಕೊಂಡರೆ ನೈತಿಕ ಪೊಲೀಸ್ಗಿರಿ ಮಾಡಿದ್ರೆ ಕ್ರಮ ಕೈಗೊಳ್ಳುತ್ತೇನೆ ಎಂದಿದ್ದಕ್ಕೆ ದುಷ್ಕರ್ಮಿಗಳು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ರೂಪೇಶ್ ಅವರಿಗೆ ಕೊಲೆ ಬೆದರಿಕೆ ಹಾಕಿದ್ರು. ಸರ್ಕಾರ ಕೊಲೆ ಬೆದರಿಕೆ ಹಾಕಿದವರಿಗೆ ಶಿಕ್ಷೆ ನೀಡುವ ಬದಲು ಜಿಲ್ಲಾಧಿಕಾರಿಗಳಿಗೆ ಶಿಕ್ಷೆ ನೀಡಿದೆ ಅಂತ ಆರೋಪಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಆಕ್ರೋಶ, ನಿಮ್ಮ ಕಾಲ್ಗುಣ ಬಂದ ಒಂದೇ ವರ್ಷದಲ್ಲಿ ಇಬ್ಬರು ಜಿಲ್ಲಾಧಿಕಾರಿಗಳು ಅಪಮಾನಕ್ಕೀಡಾಗಿ ವಾಪಸ್ ಹೋಗಿದ್ದಾರೆ ಅಂತ ಯುಟಿ ಖಾದರ್ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಓರ್ವ ಆರೋಪಿ ವಶಕ್ಕೆ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕೊಲೆ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ವಯಂ ಪ್ರೇರಿತವಾಗಿ ಮೂಡಬಿದ್ರೆ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ರೈಟ್, ಇದು ಸಿಂಧು ಬಿ ರೂಪೇಶ್ ಅವರ ಜಿಲ್ಲಾಧಿಕಾರಿಯವರ ವರ್ಗಾವಣೆ ಆಗುತ್ತೆ. ವರ್ಗಾವಣೆ ಆದಾಗ ಇಂತಹ ಟ್ವಿಟ್ಟರ್ ವಾರ್ಗಳು ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ. ಯಾರು ಮಾಡ್ತಾ ಇದ್ದಾರೆ? ಯಾರೋ ಹಾದಿ ಬೀದಿಯಲ್ಲಿ ಹೋಗ್ತಾ ಇರೋ ಮಾಡ್ತಾ ಇಲ್ಲ, ಯಾರೋ ಜನಸಾಮಾನ್ಯರು ಮಾಡ್ತಾ ಇಲ್ಲ, ಬದಲಾಗಿ ನಮ್ಮ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಶಾಸಕ ಯುಟಿ ಖಾದರ್ ಅವರು ಮಾಡ್ತಾ ಇರುವಂತಹ ವಿಚಾರಗಳು. ಇದಕ್ಕೂ ಕೂಡ ರಾಜ್ಯ ಮಟ್ಟದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಪ್ರಶ್ನೆ ಬರ್ತಾ ಇರುವಂತದ್ದು, ಹೌದಾ ಈ ರೀತಿ ಆಗಿದ್ಯಾ? ರಾಜಕೀಯ ಕೆಸರೆರ ಚಾಟ, ಮೇಲಾಟಗಳು ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅನೇಕ ಜನರು ಹೇಳ್ತಾ ಇದ್ದಾರೆ, ಒಳ್ಳೆಯ ಡಿಸಿ ಒಳ್ಳೆಯ ಕೆಲಸ ಮಾಡಿದ್ರು ಅವರು ಪೌರತ್ವ ಕಾಯ್ದೆ ವಿಚಾರದಲ್ಲಿ, ಕೋವಿಡ್ ನಿಯಂತ್ರಣದಲ್ಲಿ. ಅದೇ ರೀತಿ ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಅವರು ಒಳ್ಳೆಯ ಕೆಲಸ ಮಾಡಿಲ್ಲ, ಅಂದು ಒಳ್ಳೆಯ ಕೆಲಸ ಮಾಡಿದ್ರು ಅನ್ನುವಂತಹ ಮಾತನ್ನು ಹೇಳಿದವರು ಇಂದು ಒಳ್ಳೆಯ ಕೆಲಸ ಮಾಡಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಕೇವಲ ಒಂದೇ ಒಂದು ಹೇಳಿಕೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಮಾತಾಡಬೇಕು. ಅದೇ ರೀತಿ ಯುಟಿ ಖಾದರ್, ಅದೇ ರೀತಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇಬ್ಬರ ನಡುವೆ ಟ್ವಿಟರ್ ವಾರ್ ಜೋರಾಗೇ ಇದೆ. ಜೋರಾಗಿರುವಂತಹ ರಾಜಕೀಯದ ಟ್ವಿಟರ್ ವಾರ್ಗಳು ನಡೀತಾ ಇದೆ. ಆ ಇಬ್ರು ಕೂಡ ಏನ್ ಮಾಡಿದ್ರು, ಯಾರ್ಯಾರಿಗೆ ಯಾವ ರೀತಿ ಟಾಂಗ್ ಕೊಟ್ರು, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ಒಂದ್ಸಲ ನೋಡ್ಕೊಂಡು ಬನ್ನಿ. ಆರೋಪಿಗಳನ್ನು ರಕ್ಷಣೆ ಮಾಡಲು ಇದು ಖಾದರ್ ಕಾಲವಲ್ಲ, ಶಾಸಕ ಖಾದರ್ಗೆ ಉಸ್ತುವಾರಿ ಕೋಟಾ ಟಾಂಗ್. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರನ್ನ ವರ್ಗಾವಣೆ ಮಾಡಿದ ವಿಚಾರ ಸಂಬಂಧ ಶಾಸಕ ಯುಟಿ ಖಾದರ್ ಹೇಳಿಕೆಗೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಟಾಂಗ್ ನೀಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮೂಲಕ ಶಾಸಕರಿಗೆ ತಿರುಗೇಟು ನೀಡಿರುವ ಕೋಟಾ, ಆಡಳಿತಾತ್ಮಕ ದೃಷ್ಟಿಯಿಂದ ಸರ್ಕಾರ ಮಾಡಿದ ವರ್ಗಾವಣೆಯನ್ನ ಖಾದರ್ ರಾಜಕೀಯಗೊಳಿಸಿದ್ದು ದುರಾದೃಷ್ಟ. ಯಾವುದೇ ಆರೋಪಿಗಳನ್ನ ರಕ್ಷಣೆ ಮಾಡಲು ಇದು ಖಾದರ್ ಕಾಲವಲ್ಲ ಅಂತ ಬರೆದುಕೊಂಡಿದ್ದಾರೆ. ಇನ್ನೊಂದು ಟ್ವೀಟ್ ಮಾಡಿ, ಕೊರೋನಾ ನಿಯಂತ್ರಣಕ್ಕೆ ಪ್ರತಿಪಕ್ಷಗಳ ಸಹಕಾರ ಜಿಲ್ಲಾಡಳಿತ ಕೋರಿದೆ. ದುರಾದೃಷ್ಟಕ್ಕೆ ಶವ ಸಂಸ್ಕಾರದ ಹೆಸರಿನಲ್ಲಿ ನಿಯಮಗಳನ್ನ ಉಲ್ಲಂಘಿಸಿ ಪ್ರಚಾರ ಪಡೆಯುತ್ತಿರೋದು ವಿಪಕ್ಷದ ಜನಪ್ರತಿನಿಧಿಗಳಿಗೆ ಶೋಭೆಯಲ್ಲ ಅಂತ ಖಾದರ್ಗೆ ಟ್ಯಾಗ್ ಮಾಡಿ ಕಿಡಿಕಾರಿದ್ದಾರೆ. ಖಾದರ್ ಏನ್ ಹೇಳಿದ್ರು? ಕಾನೂನು ಕೈಗೆತ್ತಿಕೊಂಡರೆ ನೈತಿಕ ಪೊಲೀಸ್ಗಿರಿ ಮಾಡಿದ್ರೆ ಕ್ರಮ ಕೈಗೊಳ್ತೇನೆ ಎಂದಿದ್ದಕ್ಕೆ ದುಷ್ಕರ್ಮಿಗಳು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ರೂಪೇಶ್ ಅವರಿಗೆ ಕೊಲೆ ಬೆದರಿಕೆ ಹಾಕಿದ್ರು. ಸರ್ಕಾರ ಕೊಲೆ ಬೆದರಿಕೆ ಹಾಕಿದವರಿಗೆ ಶಿಕ್ಷೆ ನೀಡುವ ಬದಲು ಜಿಲ್ಲಾಧಿಕಾರಿಗಳಿಗೆ ಶಿಕ್ಷೆ ನೀಡಿದೆ ಅಂತ ಖಾದರ್ ಟ್ವೀಟ್ ಮಾಡಿದ್ರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳಿಗೆ ಧೈರ್ಯ ತುಂಬುವ ಬದಲು ಬಿಜೆಪಿ ಮುಖಂಡರು ರಾಜಕೀಯ ಮೇಲಾಟ ಮಾಡುತ್ತಿದ್ದಾರೆ. ಮಾರಕ ಕೊರೋನಾ ಜನರನ್ನ ಉಸಿರುಗಟ್ಟಿಸ್ತಾ ಇದ್ರೆ ಬಿಜೆಪಿ ಜನಪ್ರತಿನಿಧಿಗಳು ಅಧಿಕಾರಿಗಳ ಉಸಿರುಗಟ್ಟಿಸುತ್ತಿದ್ದಾರೆ. ಉತ್ತರಿಸುವ ಸರ್ಕಾರ ನ್ಯಾಯ ಎಲ್ಲಿದೆ ಅಂತ ಇದೇ ವೇಳೆ ತಮ್ಮ ಆಕ್ರೋಶ ಹೊರಹಾಕಿದ್ರು. ಡಿಸಿ ವರ್ಗಾವಣೆ ಯಾಕೆ? ಜಾನುವಾರುಗಳನ್ನ ಸಾಗಾಟ ಮಾಡುವ ವಾಹನ ಹಾಗೂ ಜನರ ಮೇಲೆ ಹಲ್ಲೆ ನಡೆಸಿದಲ್ಲಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಇತ್ತೀಚೆಗೆ ನಡೆದ ಅಧಿಕಾರಿಗಳ ಸಭೆಯೊಂದರಲ್ಲಿ ಜಿಲ್ಲಾಧಿಕಾರಿ ಆದೇಶ ನೀಡಿದ್ರು. ಈ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಯಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ರಾಮಸೇನಾ ಅಭಿಮಾನಿ ಬಳಗ ಅನ್ನೋ ವಾಟ್ಸ್ಆಪ್ ಗ್ರೂಪ್ ಒಂದರಲ್ಲಿ ಕಿಡಿಗೇಡಿಗಿರುವ ಮೊದಲು ಇವಳನ್ನ ಕಡಿದು ಕೊಲ್ಲಬೇಕು ಅಂತ ತುಳು ಭಾಷೆಯಲ್ಲೇ ಮೆಸೇಜ್ ಹಾಕಿದ್ದ.
ಈ ಮೆಸೇಜ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು ಭಾರಿ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಜಿಲ್ಲಾಧಿಕಾರಿಯನ್ನ ವರ್ಗಾಯಿಸಲಾಗಿದೆ. ಎಸ್, ಗೊತ್ತಿರುವಂತಹ ವಿಚಾರದ ಬಗ್ಗೆ ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧವಾಗಿರುವಂತಹ ಚರ್ಚೆ, ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿ ಅವರ ಒಂದು ಹತ್ಯೆಗೆ ಪ್ರಚೋದನೆ ನೀಡಿದಂತಹ ಒಂದು ಆರೋಪಿಯ ಬಗ್ಗೆ ಕೂಡ ತಮ್ಗೆ ಗೊತ್ತಿದೆ. ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ, ಅವರ ಒಂದು ಸಂಘಕ್ಕೆ ಸೇರಿದಂತಹ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಒಬ್ಬ ವ್ಯಕ್ತಿ ಮಾಡಿರುವಂತಹ ಹತ್ಯೆಗೆ ಪ್ರಚೋದನೆ ಕೊಡುವಂತಹ ಒಂದು ಸಂದೇಶವನ್ನ ಹಾಕಿದ್ದಾರೆ. ಈಗಾಗಲೇ ಆತನನ್ನ ಬಂಧಿಸಲಾಗಿದೆ. ಅದೇ ರೀತಿ ಜಿಲ್ಲಾಧಿಕಾರಿ ಅವರ ವಿಚಾರದಲ್ಲಿ ಪದೇ ಪದೇ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರದಲ್ಲಿ ಹಲವಾರು ವಿಚಾರಗಳು, ಹಲವಾರು ಪರ ವಿರೋಧ ಚರ್ಚೆಗಳು ಕೇಳಿ ಬರ್ತಾ ಇದೆ. ಈ ಹಿಂದಿನ ಡಿಸಿ ಆಗಿದ್ದಂತಹ ಸಸಿಕಾಂತ್ ಸೆಂಥಿಲ್ ಅವರ ವಿಚಾರದಲ್ಲೂ ಕೂಡ ಇದೇ ರೀತಿಯ ವಿಚಾರಗಳು ಹರಿದಾಡ್ತಾ ಇತ್ತು. ಒನ್ಸ್ ಅಗೇನ್ ಸಿಂಧು ಬಿ ರೂಪೇಶ್ ಅವರ ವಿಚಾರದಲ್ಲಿ ಯಾಕೆ ಒನ್ಸ್ ಅಗೇನ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಅವರ ವರ್ಗಾವಣೆಯ ವಿಚಾರದಲ್ಲಿ ರಾಜಕೀಯ ಮೇಲಾಟಗಳು ನಡೀತಿದ್ಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅದೇ ರೀತಿ ಬಿಜೆಪಿಗರು ಅಧಿಕಾರಿಗಳ ಉಸಿರುಗಟ್ಟಿಸ್ತಾ ಇದ್ದಾರೆ. ಉತ್ತರಿಸೋ ಸರ್ಕಾರ ನ್ಯಾಯ ಎಲ್ಲಿದೆ ಅನ್ನುವಂತಹ ಮಾತನ್ನ ಯುಟಿ ಖಾದರ್ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಹೇಳ್ತಾ ಇದ್ದಾರೆ ಡಿಸಿ ವರ್ಗಾವಣೆ ಅನ್ನುವಂಥದ್ದು ಕೇವಲ ಒಂದು ಆಡಳಿತಾತ್ಮಕವಾಗಿರುವಂತಹ ಪ್ರೊಸೀಜರ್, ಇದರಲ್ಲಿ ರಾಜಕೀಯ ಮೇಲಾಟ ಅನ್ನುವಂಥದ್ದು ಏನಿಲ್ಲ, ರಾಜಕೀಯ ಕೆಸರೆರಚಾಟ ಅನ್ನುವಂಥದ್ದು ಏನಿಲ್ಲ, ಇದು ಆಡಳಿತಾತ್ಮಕ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇರುವಂತಹ ಆಪಾದನೆ ನೇರವಾಗಿರುವಂತಹ ಸರ್ಕಾರಕ್ಕೆ ಆಪಾದನೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ವಿಚಾರದ ಬಗ್ಗೆ ನಾವು ಮಾತನಾಡಬೇಕು. ಅದೇ ರೀತಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದಂತಹ ಡಿಸಿ ವರ್ಗಾವಣೆ ಆಗಿ ಹೋದ್ರು, ಆದ್ರೆ ಜನಸಾಮಾನ್ಯ ಏನ್ ಹೇಳ್ತಾರೆ, ಅವನ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವನ ಅಭಿಪ್ರಾಯಗಳು ಎಲ್ಲದಕ್ಕೂ ಕೂಡ ಸ್ವಾಗತ ಇದೆ. ಕರೆ ಮಾಡಬಹುದು, ನೇರವಾಗಿ ಮಾತನಾಡಬಹುದು. ಬಿಫೋರ್ ದಟ್ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಜಾಯಿನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲದಾಗಿ ಎಸ್, ಅಭಿಷೇಕ್ ಉಳ್ಳಾಲ್ ಅವರು ಕಾಂಗ್ರೆಸ್ ವಕ್ತಾರರು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅಭಿಷೇಕ್ ಉಳ್ಳಾಲ್ ಅವರೇ. ಎಸ್, ಅದೇ ರೀತಿ ರಿಯಾಜ್ ಫರಂಗಿಪೇಟೆ ಅವರಿದ್ದಾರೆ, SDPI ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಿಯಾಜ್ ಫರಂಗಿಪೇಟೆ ಅವರು. ರಿಯಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ಎಸ್, ಅದೇ ರೀತಿ ರಹೀಂ ಉಚ್ಚಿಲ್ ಅವರಿದ್ದಾರೆ, ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ರಹೀಂ ಉಚ್ಚಿಲ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೂವರು ಗಣ್ಯ ವ್ಯಕ್ತಿಗಳು. ಎಸ್ ಸರ್, ನಮಸ್ತೆ ಸರ್. ಮೂವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ರಹೀಂ ಉಚ್ಚಿಲ್ ಅವರು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರು, ಅದೇ ರೀತಿ ಅಭಿಷೇಕ್ ಉಳ್ಳಾಲ್ ಅವರು ಕಾಂಗ್ರೆಸ್ ವಕ್ತಾರರು, ಅದೇ ರೀತಿ ರಿಯಾಜ್ ಫರಂಗಿಪೇಟೆ ಅವರು SDPI ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು. ಎಸ್, ನೇರವಾಗಿ ನಾನು ಹೋಗ್ತಾ ಇರುವಂತಹ ವಿಚಾರದ ಬಗ್ಗೆ ಎತ್ತಂಗಡಿಗೆ ಕಾರಣವಾಯ್ತಾ ಕೇವಲ ಒಂದು ವಿವಾದಾತ್ಮಕ ಹೇಳಿಕೆ ಅನ್ನುವಂತಹ ಮಾತುಗಳು ಬರುತ್ತೆ. ಏಕಾಏಕಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಸಿಂಧು ಬಿ ರೂಪೇಶ್ ಅವರು. ಈ ಸಂದರ್ಭ ಇದೇ ಅವರ ವರ್ಗಾವಣೆಗೆ ಕಾರಣ ಆಯ್ತಾ, ಇದೇ ಅವರಿಗೆ ಮುಳುವಾಯ್ತಾ ಅನ್ನುವಂತಹ ಮಾತುಗಳು ಜಿಲ್ಲೆಯಾದ್ಯಂತ ಹರಿದಾಡ್ತಾ ಐತೆ. ಅದೇ ರೀತಿ ಇನ್ನೊಂದ್ ಕಡೆ ಆರೋಪಿಗಳನ್ನು ರಕ್ಷಣೆ ಮಾಡಲು ಖಾದರ್ ಕಾಲವಲ್ಲ ಅನ್ನುವಂತಹ ಮಾತನ್ನ ಕೋಟ ಶ್ರೀನಿವಾಸ್ ಪೂಜಾರಿ ಅವರು UT ಖಾದರ್ ಅವರಿಗೆ, ಶಾಸಕರಿಗೆ ಉಸ್ತುವಾರಿ ಸಚಿವರು ನೇರವಾಗಿ ಟಾಂಗ್ ನೀಡ್ತಾರೆ. ಅದೇ ರೀತಿ ಬೆದರಿಸಿದವರನ್ನ ಶಿಕ್ಷಿಸುವ ಬದಲು ಸರ್ಕಾರ DC ಅವರಿಗೆ ಶಿಕ್ಷೆ ನೀಡಿದೆ ಅನ್ನುವಂತಹ ಮಾತನ್ನ ಶಾಸಕ UT ಖಾದರ್ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ದಕ್ಷಿಣ ಕನ್ನಡ DC ಆಗಿದ್ದ ರೂಪೇಶ್ಗೆ ಕೊಲೆ ಬೆದರಿಕೆ, BSY ಸರ್ಕಾರ ವಿರುದ್ಧ ಸಿದ್ದರಾಮಯ್ಯ ಅವರು ಕೂಡ ಹರಿಹಾಯ್ದಿದ್ದಾರೆ. ಒಟ್ನಲ್ಲಿ ಒಬ್ಬ ಜಿಲ್ಲಾಧಿಕಾರಿಯ, ಒಂದು ಜಿಲ್ಲಾಧಿಕಾರಿಯ ವರ್ಗಾವಣೆ ರಾಜಕೀಯ ಮೇಲಾಟಕ್ಕೆ, ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗ್ತಾ ಇತ್ತು ಅನ್ನುವಂಥದ್ದು ಅಷ್ಟೇ ಸತ್ಯ. CM ಆಫ್ ಕರ್ನಾಟಕ BS ಬೊಮ್ಮಾಯಿ ಅವರಿಗೆ, ಅದೇ ರೀತಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟ್ಯಾಗ್ ಮಾಡಿ UT ಖಾದರ್ ಅವರು ಟ್ವಿಟರ್ ಖಾತೆಯಲ್ಲಿ ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸ್ತಾರೆ. ಎಸ್, ನೇರವಾಗಿ ಕೇಳ್ತಾ ಇರುವಂತದ್ದು ಎಸ್ ಸರ್, ರಹೀಂ ಉಚ್ಚಿಲ್ ಅವರು ಫಸ್ಟ್ ರಿಯಾಕ್ಷನ್ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಆಡಳಿತಾತ್ಮಕವಾಗಿರುವಂತಹ ಒಂದು ಕ್ರಮ, ಏನು ಸಮಸ್ಯೆ ಇಲ್ಲ ಅನ್ನುವಂತಹ ಮಾತುಗಳು. ಫಸ್ಟ್ ರಿಯಾಕ್ಷನ್, ತಾವು ಆಡಳಿತದಲ್ಲಿರುವಂತಹ ಪಕ್ಷದಲ್ಲಿದ್ದೀರಾ, ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ರಹೀಂ ಉಚ್ಚಿಲ್ ಅವರ ಧ್ವನಿ ಕೇಳ್ತಾ ಇದೆಯಾ? ಬೇರೆ ಬೇರೆ ಸರ್ಕಾರಗಳು ಕೇಳ್ತಾ ಇದೆ. ಎಸ್ ಸರ್, ಮಾತಾಡಿ. ಬೇರೆ ಬೇರೆ ಸರ್ಕಾರಗಳು ಕಾಲಕ್ಕೆ ತಕ್ಕ ಹಾಗೆ, ಅಗತ್ಯಕ್ಕೆ ತಕ್ಕ ಹಾಗೆ ವರ್ಗಾವಣೆ ಇದೆಲ್ಲ ಮಾಡುವಂತದ್ದು ಒಂದು ಸಹಜವಾದಂತಹ ಒಂದು ಪ್ರಕ್ರಿಯೆ. ಇದರಲ್ಲಿ ವಿಶೇಷವಾದಂತಹ ಅರ್ಥವನ್ನಾಗಲಿ ಅಥವಾ ವಿಶೇಷವಾದಂತಹ ಒಂದು ವಿಚಾರವನ್ನಾಗಲಿ ಕಲ್ಪಿಸುವಂತ ಅಗತ್ಯ ಖಂಡಿತವಾಗಿಯೂ ಇಲ್ಲಿ ಇಲ್ಲ. ಇದು ಸುಮ್ಮನೆ ಈ ಒಂದು ವರ್ಷದ ಅತ್ಯುತ್ತಮವಾದಂತ ಸರ್ಕಾರವನ್ನ ಏನು ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೀತಾ ಇದೆ,
ಇದನ್ನ ನೋಡಿ ಸಹಿಸ್ಲಿಕ್ಕೆ ಅಸಾಧ್ಯವಾದಂತಹ ವ್ಯಕ್ತಿಗಳು ಮಾಡತಕ್ಕಂಥದ್ದು. ಕ್ಷುಲ್ಲಕವಾದ ಯಾವುದೋ ವಿಚಾರದಲ್ಲಿ DC ಅವರು ಎಚ್ಚರಿಕೆ ಕೊಟ್ರಂತೆ, ಅದಕ್ಕೆ ಅವರು ಹಾಗೆ ಮಾಡಿದ್ರಂತೆ ಹೀಗೆ ಮಾಡಿದ್ರೆ ಅನ್ನತಕ್ಕಂಥ ಕಪೋಲ ಕಲ್ಪಿತವಾದ ವರದಿ ಸರಿಯಲ್ಲ. ಸಿಂಧು ಬಿ ರೂಪೇಶ್ ಅವರು ಅತ್ಯುತ್ತಮವಾಗಿ ಜಿಲ್ಲೆಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಅವರ ಸೇವೆ ಇನ್ನಷ್ಟು ಬೇರೆ ಕ್ಷೇತ್ರಗಳಿಗೆ ಸಲ್ಲಿಕೆ ಆಗಲಿ, ಅವರು ಇನ್ನಷ್ಟು ಬೇರೆ ಕೆಲಸ ಮಾಡ್ಲಿಕ್ಕೆ ಉತ್ತಮರನ್ನ ರೀತಿಯಲ್ಲೇ ಅವರಿಗೆ ಉತ್ತಮವಾದಂತಹ ಜಾಗವನ್ನೇ ತೋರಿಸಲಾಗಿದೆ ಹೊರತು ಯಾವುದೇ ರೀತಿಯ ಶಿಕ್ಷೆಯಾಗಲಿ, ಯಾವುದೇ ರೀತಿಯ ಅನ್ಯಾಯವಾಗಲಿ, ಯಾರ ಮಾತುಗಳನ್ನಾಗಲಿ ಖಂಡಿತವಾಗಿ ಇಲ್ಲಿ ಕೇಳುವಂತ ಪ್ರಚಾರವೇ ಇಲ್ಲ. ಅದರಿಂದಾಗಿ ಇದು ಸಾರಾಸಗಟವಾಗಿ ನಾನು ತಿರಸ್ಕರಿಸ್ತೇನೆ. ಯಾವುದೇ ರೀತಿಯಲ್ಲಿಲ್ಲ, ಇದು ಸಹಜವಾದಂತ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯ ಉದ್ದೇಶದಿಂದ ಇದಾಗಿದೆ ಅಂತ ಹೇಳಿ ಹೇಳ್ಬಹುದು. ಓಕೆ ರೈಟ್. ಇದು ರಹೀಂ ಉಚ್ಚಿಲ್ ಅವರು ಆಡಳಿತ ಪಕ್ಷದಲ್ಲಿರುವಂತಹ ಮುಖಂಡರ ಮಾತುಗಳು. ಎಸ್, ಅದೇ ರೀತಿ ಅಭಿಷೇಕ್ ಉಳ್ಳಲ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ವಿಪಕ್ಷ ನಾಯಕರು ಕೂಡ ಇದರ ಬಗ್ಗೆ ಮಾತಾಡಿದರೆ, ಸಿದ್ದರಾಮಯ್ಯ ಅವರು, UT ಖಾದರ್ ಅವರು. ಎಸ್, ಅಭಿಷೇಕ್ ಉಳ್ಳಲ್, ಫಸ್ಟ್ ರಿಯಾಕ್ಷನ್. ಈಗಾಗಲೇ ರಹೀಂ ಉಚ್ಚಿಲ್ ಅವರು ಒಂದು ಮಾತನ್ನ ಹೇಳಿದ್ರು. 1 ವರ್ಷದಲ್ಲಿ ಸರ್ಕಾರ ಬಹಳಷ್ಟು ಅತ್ಯುತ್ತಮವಾಗಿರ್ತಕ್ಕಂತ ಕೆಲಸವನ್ನು ನಿರ್ವಹಿಸಿದೆ, ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿ. ಒಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕು. 1 ವರ್ಷ ಸಕ್ಸಸ್ಫುಲ್ ಆಗ್ಲಿಕ್ಕೆ ಅದರಲ್ಲಿ ಎಲ್ಲಾ ಜಿಲ್ಲೆ DC-ಗಳ ಕೂಡ ಸರ್ವಿಸ್ ಇದೆ. ಎಲ್ಲ DC-ಗಳು ಕೂಡ ಅವರಿಗೆ ಒಂದು ಸ್ಪಂದನೆಯನ್ನು ಕೊಟ್ಟಿದ್ರಿಂದ 1 ವರ್ಷ ಅತ್ಯುತ್ತಮ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಎರಡನೇದಾಗಿ ಅವರೇ ಹೇಳುತ್ತಾ ಇದ್ದಾರೆ, ಅತ್ಯುತ್ತಮವಾಗಿ ಸೇವೆಯನ್ನು ಇಲ್ಲಿ ಮಾಡಿದ್ರು ಸಿಂಧು ಬಿ ರೂಪೇಶ್ ಅವರು ಅಂತ ಹೇಳಿ. ಅತ್ಯುತ್ತಮವಾಗಿ ಸೇವೆ ಮಾಡಿದವರಿಗೆ ಒಂದು ಮಿನಿಮಮ್ ಟರ್ಮ್ ಅಂತ ಇದೆ. ಇದು ಟರ್ಮ್ ಆಗಿ ಅವರನ್ನು ನಾವು ಟ್ರಾನ್ಸ್ಫರ್ ಮಾಡಿರುವಂತದ್ದಲ್ಲ. 3 ವರ್ಷಗಳ ಕಾಲ ಸರ್ವಿಸ್ ಆಗಿ ಅವರನ್ನು ಟ್ರಾನ್ಸ್ಫರ್ ಮಾಡಿರುವಂತದ್ದಲ್ಲ. 1 ವರ್ಷ ಕಂಪ್ಲೀಟ್ ಆಗಿ 1 ವರ್ಷದ ಒಳಗಡೆ ಸರ್ವಿಸ್ ಮಾಡಿರುವಂತದ್ದು. ಅದು ಟ್ರಾನ್ಸ್ಫರ್ ಮಾಡಿರುವಂತದ್ದು ಯಾವಾಗ? ಈ ಘಟನೆ ನಡೆದ ನಂತರವಾಗಿ ಟ್ರಾನ್ಸ್ಫರ್ ಆಗಿರುವಂತದ್ದು, ಅದಕ್ಕಿಂತ ಮುಂಚಿತವಾಗಿ ಟ್ರಾನ್ಸ್ಫರ್ ಆಗಿಲ್ಲ. ಆ ಘಟನೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ನಾವು ಯಾವ ರೀತಿ ತೋರಿಸಿದ್ರು ಈಗ ತಮ್ಮ ಮಾಧ್ಯಮದಲ್ಲಿ, ಆ ಮೆಸೇಜ್ ಬಂದ ನಂತರದ ಈ ಬೆಳವಣಿಗೆಗಳು ಇದೆಲ್ಲ. ಹಾಗಾಗಿ ಇದು ನೇರವಾಗಿ ಬಿಜೆಪಿ ಸರ್ಕಾರ ಇವತ್ತು ಬೇಕು ಅಂತಲೇ ಮಾಡಿರುವಂತಹ ಟ್ರಾನ್ಸ್ಫರ್ ಇದು. ಆಯ್ತಾ? 17 ಜನಗಳಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ತಾವು ಹೇಳಿದೆ. ಅದರಲ್ಲಿ ಎಷ್ಟು ಜನಗಳ ಟರ್ಮ್ ಮುಗಿದಿದೆ ಅಂತ ತಾವು ಅದನ್ನು ಪರಿಶೀಲಿಸಬೇಕು ಪ್ರಪ್ರಥಮವಾಗಿ. ಅದರಲ್ಲಿ ಸರಿಸುಮಾರು 80% ಟರ್ಮ್ ಮುಗಿದು ಟ್ರಾನ್ಸ್ಫರ್ ಆಗಿರುವಂತದ್ದು. ಬಟ್ ಸಿಂಧು ಬಿ ರೂಪೇಶ್ ಅವರದು ಆ ರೀತಿ ಅಲ್ಲ. ಅವರು ಬಂದು 1 ವರ್ಷ ಕೂಡ ಕಂಪ್ಲೀಟ್ ಆಗ್ಲಿಲ್ಲ. ಅದನ್ನ ಹೊರತುಪಡಿಸಿ ಮತ್ತೊಂದು ವಿಚಾರವನ್ನು ನಾನು ಹೇಳಬೇಕು ಅಂತ ಆದ್ರೆ, ಇದಕ್ಕಿಂತ DC ಆಗಿದ್ದಂತ ಶಶಿಕಾಂತ್ ಸಿಂಧೇಲ್ ಅವರು ಕೂಡ ಇವರಿಗೆ ಫ್ರೀ ಹ್ಯಾಂಡ್ ಆಗಿ ಅಧಿಕಾರವನ್ನ ನಡೆಸಲಿಕ್ಕೆ ಬಿಡದ ಕಾರಣಕ್ಕೋಸ್ಕರ ಮನನೊಂದು ಪಾಪ ರಾಜೀನಾಮೆ ಕೊಟ್ಟು ಹೋದ್ರು. ಇದನ್ನ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಹಾಗೂ ಸಾರ್ವಜನಿಕರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಇನ್ನೊಂದು ವಿಚಾರ ನೇರವಾಗಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಪೊನ್ನುರಾಜ್ ಅವರು, ಇದು ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ DC ಆಗಿದ್ದಂತ ಪೊನ್ನುರಾಜ್ ಅವರು ಸ್ಪೆಷಲ್ ಆಫೀಸರ್, ಕೋವಿಡ್ಗೋಸ್ಕರ ಸ್ಪೆಷಲ್ ಆಫೀಸರ್ ಆಗಿ ಇನ್ಚಾರ್ಜ್ ಸೆಕ್ರೆಟರಿ, COVID-19 ಸೆಕ್ರೆಟರಿ ಅವರನ್ನು ಇಲ್ಲಿ ನೇಮಕ ಮಾಡ್ತಾರೆ. ಅವರನ್ನು ನೇಮಕ ಮಾಡಿ ಅವರಿಗೂ ಕೂಡ ಅಧಿಕಾರ ನಡೆಸಲಿಕ್ಕೆ ಫ್ರೀ ಹ್ಯಾಂಡ್ ಆಗಿ ಬಿಡದ ಕಾರಣ ಅವರು ಕೇವಲ 1 ಬಾರಿ ಬಂದು ನಂತರ ಇಲ್ಲಿಗೆ ಬರುವುದೇ ಇಲ್ಲ. ಅವ್ರು ಕೇಳಿದಾಗ ಅವರು ಹೇಳ್ತಾರೆ, ಇಲ್ಲ ಸರ್, ಅಲ್ಲಿ ಒಬ್ಬೊಬ್ಬ MLA-ಗಳು ಒಂದೊಂದು ರೀತಿ ಹೇಳುತ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಮಾತನ್ನ ಹೇಳಿದ್ರೆ ಮತ್ತೊಂದು MLA ಮತ್ತೊಂದು ರೀತಿಯ ಮಾತುಗಳನ್ನ ಹೇಳ್ತಾರೆ. ಹಾಗಾಗಿ ಅಲ್ಲಿ ಅವರ ಒಳಗೆ ಸಮನ್ವಯತೆ ಇಲ್ಲ. ನಾವು ಯಾರನ್ನ ಕೇಳಬೇಕು, ಯಾರನ್ನ ಬಿಡಬೇಕು ಅಂತ ಗೊತ್ತಿಲ್ಲ. ನಮ್ಮ ಕೈಯಲ್ಲಿ ಫ್ರೀ ಹ್ಯಾಂಡ್ ಆಗಿ ನಮ್ಗೆ ಕೆಲಸ ಮಾಡಿ ನಿರ್ವಹಿಸಲಿಕ್ಕೆ ಬಿಡುತ್ತಾ ಇಲ್ಲ ಹೇಳುವಂತ ಕಾರ್ಯಕ್ಕೆ ಈ ಒಂದು ಲಾಸ್ಟ್ ಟೈಮ್ ಶಶಿಕಾಂತ್ ಸಿಂಧೇಲ್ ಆಗಿರ್ಬೋದು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗೆ ಪೊನ್ನುರಾಜ್ ಅವರು, ನೀವು ನೇರವಾಗಿ ಬೇಕಿದ್ರೆ ಪೊನ್ನುರಾಜ್ ಅವರನ್ನ ಪ್ರಶ್ನೆ ಮಾಡಿ ಕೇಳಬಹುದು. ಇವಾಗಲೂ ಕೂಡ ಅಧಿಕಾರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಅಧಿಕಾರಿ ಅವರು. ಅವರು COVID-19 ಸ್ಪೆಷಲ್ ಆಫೀಸರ್, ಸೆಕ್ರೆಟರಿ ಇನ್ಚಾರ್ಜ್ ಆಗಿ ಕೊಟ್ಟದ್ದು ಅವ್ರಿಗೆ ಕೂಡ ವರ್ಕ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಅದಲ್ಲದೆ ಏಕಾಏಕಿಯಾಗಿ 1 ವರ್ಷದ ಒಳಗೆ ಮಾಡಿರುವಂತಹ ಟ್ರಾನ್ಸ್ಫರ್ ಗೆ ನಾವು ಖಂಡಿಸ್ತೇವೆ. ಒಂದು ವೇಳೆ ಅವರ ಅವಧಿ 3 ವರ್ಷ ಆಗ್ತಿದ್ರೆ ನಾವು ಖಂಡಿತವಾಗ್ಲೂ ನಾವು ಈ ವಿಚಾರ ಎತ್ತಿಲ್ಲ ಇತ್ತು. 1 ವರ್ಷದ ಒಳಗಡೆ ಟ್ರಾನ್ಸ್ಫರ್ ಆಗಿರುವಂತದ್ದು, ಅದು ಈ ಎಲ್ಲ ವಿದ್ಯಮಾನಗಳು ನಡೆದಿರುವಂತದ್ದು ಯಾವಾಗ ಅಂತ ಹೇಳಿದ್ರೆ ಆ ಮೆಸೇಜ್ ಬಂದ ನಂತರದಲ್ಲಿ. ಆ ಮೆಸೇಜ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಎಲ್ಲ ತಮಗೆ ಗೊತ್ತಿದೆ. ಹಾಗಾಗಿ ಇದನ್ನ ಕಾಂಗ್ರೆಸ್ ಪಕ್ಷ ನೇರವಾಗಿ ಖಂಡಿಸ್ತದೆ. ಓಕೆ ರೈಟ್. ಇದು ಅಭಿಷೇಕ್ ಉಳ್ಳಲ್ ಅವರ ಮಾತುಗಳು. ಅದೇ ರೀತಿ SDPI ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಫರಂಗಿಪೇಟೆ ಅವರು ಇದ್ದಾರೆ. ರಿಯಾಜ್ ಫರಂಗಿಪೇಟೆ ಅವರ ಜೊತೆ ಮಾತಾಡಬೇಕು. SDPI ಕೂಡ ಪಕ್ಷ ಈ ಒಂದು ಟ್ರಾನ್ಸ್ಫರ್ ಇದೆ, ವರ್ಗಾವಣೆ ಇದೆ, ಅದನ್ನ ಖಂಡಿಸಿದೆ, ತೀವ್ರವಾಗಿ ಖಂಡಿಸಿದಂತಹ ಪಕ್ಷ. ಎಸ್, ರಿಯಾಜ್ ಫರಂಗಿಪೇಟೆ, ಫಸ್ಟ್ ರಿಯಾಕ್ಷನ್. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿರತಕ್ಕಂತಹ ಬಿ ರೂಪೇಶ್ ಅವರ ಸಿಂಧು ರೂಪೇಶ್ ಅವರ ವರ್ಗಾವಣೆ ಏನಿದೆ, ಇದರ ಬಗ್ಗೆ ಈಗಾಗಲೇ ರಹೀಂ ಉಚ್ಚಿಲ್ ರವರು ಬಹಳ ಕೇವಲವಾಗಿ ಹೇಳಿದ್ರು. ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಜಿಲ್ಲಾಧಿಕಾರಿಗಳ ವರ್ಗಾವಣೆ ಆಗುವ ರೀತಿಯಲ್ಲೇ ಈ ಒಂದು ವರ್ಗಾವಣೆ ನಡೆದಿದೆ ಅಂತ ಹೇಳಿ. ನನಗೆ ಇಲ್ಲಿ ಹೇಳಲಿಕ್ಕೆ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಸಂಘ ಪರಿವಾರದ ಒಂದು ರಾಜಕೀಯ ವೇದಿಕೆ ಆಗಿರ್ತಕ್ಕಂತಹ ಬಿಜೆಪಿ ಆಡಳಿತ ನಡೆಸುವಂತಹ ಸಂದರ್ಭದಲ್ಲಿ
ಒಂದು ಅತ್ಯುತ್ತಮ ಕಾರ್ಯನಿರ್ವಹಿಸಿದಂತಹ ಜಿಲ್ಲಾಧಿಕಾರಿಯ ವರ್ಗಾವಣೆ ನಡೀತದೆ. ಆ ಕೂಡಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ವಿಶ್ವ ಹಿಂದೂ ಪರಿಷತ್ ಮತ್ತೆ ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳ ಇದರ ಅಧಿಕೃತ ಸಾಮಾಜಿಕ ಜಾಲತಾಣಗಳ ಪೇಜ್ಗಳಲ್ಲಿ ಅವರು ಹೇಳ್ಕೊಳ್ತಾರೆ, ಗೋ ಸಾಗಾಟದ ವಿಚಾರವನ್ನ ಎಷ್ಟೇ ದೊಡ್ಡ ವ್ಯಕ್ತಿ ಮಾತನಾಡಿದ್ರು ಕೂಡ ಅದನ್ನ ನಾವು ಸಹಿಸುವುದಿಲ್ಲ. ಹಿಂದುತ್ವಕ್ಕೆ ಬೇಕಾಗಿ ರಕ್ತವನ್ನು ನೀಡ್ಲಿಕ್ಕೆ, ರಕ್ತವನ್ನು ಹರಿಸ್ಲಿಕ್ಕೆ ನಾವು ತಯಾರಿದ್ದೇವೆ ಮತ್ತು ಒಬ್ಬ ಜಿಲ್ಲಾಧಿಕಾರಿಯನ್ನ ಕೊಲ್ಲಿಕ್ಕೆ ಕೂಡ ತಯಾರಿದ್ದೇವೆ ಅನ್ನುವಂತಹ ಹೇಳಿಕೆಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಸಂಘಟನೆಗಳಿಂದ ಬರ್ತದೆ ಅಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗ್ತಾ ಇದೆ. ಇದು ಒಂದು ಪ್ಲಾನಿಂಗ್ ಆಗಿ ಸಿಂಧೂ ರೂಪೇಶ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡಲಾಗಿದೆ. ಇದು ಒಂದು ಆಡಳಿತಾತ್ಮಕವಾದಂತಹ ವರ್ಗಾವಣೆ ಅಲ್ಲ, ಬದಲಾಗಿ ಬಿಜೆಪಿ ಇಲ್ಲಿ ನಡೆಯುತ್ತಿರುವಂತಹ ಅತ್ಯುತ್ತಮವಾದಂತಹ ಕೆಲಸಗಳಿಗೆ ತಡೆಯೊಡ್ಲಿಕ್ಕೆ, ಇವರ ರಾಜಕೀಯ ಬೇಳೆಯನ್ನ ಬೇಯಿಸ್ಲಿಕ್ಕೆ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನೇರವಾಗಿ ಹೇಳಿಕೆ ಬಯಸ್ತಾ ಇದ್ದಾರೆ. ಓಕೆ, ಇದು ರಿಯಾಜ್ ಅವರ ಫಸ್ಟ್ ರಿಯಾಕ್ಷನ್ ಬರ್ತೇನೆ. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾಜಿಕ್ ಅಂತ ಸರ್, ಕೃಷ್ಣಾಪುರದಿಂದ. ನಾಜಿಕ್ ಅವರು ಕೃಷ್ಣಾಪುರದಿಂದ. ನಮಸ್ತೆ, ಮಾತಾಡಿ ನಾಜಿಕ್ ಅವರೇ. ಸರ್, ಸಿಂಧು ಬೀರೋಪೇಶ್ವರ ಅವರ ಕೆಲಸಕ್ಕೆ ಏನಂದ್ರೆ, ನಾನು ಲಾಸ್ಟ್ ಟೈಮ್ ನೋಡಿದ್ದು ಕೊರೋನಾ ಕೇಸ್ ಅಲ್ಲಿ, ಕೊರೋನಾ ಇಶ್ಯೂಸ್ ಅಲ್ಲಿ ಫಸ್ಟ್ ದುಬೈ ಫ್ಲೈಟ್ ಇಂದ ಬಂದಾಗ ಒಂದ್ ಸ್ವಲ್ಪ ಜಿಲ್ಲಾಡಳಿತ ಎಡವಿತ್ತು. ಅಂದ್ರೆ ಫಸ್ಟ್ ಫ್ಲೈಟ್ ಬರುವಾಗ ಯಾರಿಗೂ ಗೊತ್ತಿರೋದಿಲ್ಲ, ಫಸ್ಟ್ ಏನ್ ಮಾಡ್ಬೇಕಂತ ಯಾರು ಪ್ರಿಪರೇಷನ್ ಇರೋದಿಲ್ಲ. ಆಮೇಲೆ ಅವರ ನಡವಳಿಕೆ ಮತ್ತು ಅವರ ಕೆಲಸ ಕಾರ್ಯಗಳು ಹೇಗಿತ್ತಂದ್ರೆ ನಾನು ಕಣ್ಣಾರೆ ಕಂಡಿದ್ದೇನೆ ಸರ್. ಅಂದ್ರೆ 11-12 o'clock ತನಕ ಅವ್ರ ಲ್ಯಾಬ್ ಅಲ್ಲಿ ನಿಂತು ಅವರು ಸ್ಯಾಂಪಲ್ ಅನ್ನು ಲ್ಯಾಬ್ ಟೆಸ್ಟ್ ಅಲ್ಲಿ ಅವರೇ ನಿಂತು ಕೆಲಸ ಮಾಡಿದ್ದಾರೆ ಸರ್. ನಾನು ನೋಡಿದ್ದೇನೆ. ಅಂದ್ರೆ ನಾವು ನಮ್ದೊಂದು ಫ್ಲೈಟ್ ಬಂದಿತ್ತು, ಆ ಟೈಮ್ ಅಲ್ಲಿ ನಾವು ಕೂಡ ಪ್ರೆಷರ್ ಹಾಕಿದ್ವಿ ಅವರಿಗೆ. ಅವ್ರು ಪ್ರೆಷರ್ ಹಾಕಿದಾಗ ಅವ್ರು ಹೇಳಿದ್ರೆ ಪ್ರೆಗ್ನೆಂಟ್ ಇದ್ದಕ್ಕೆ ಅವರೇ ಖುದ್ದಾಗಿ 11 o'clock 11:30 ತನಕ ನಿಂತು ಕೆಲಸ ಮಾಡಿದ್ದಾರೆ ಸರ್. ಅಂತವ್ರನ್ನು ಒಂದು ಚಿಕ್ಕ ವಿಷಯಕ್ಕೆ, ಗೋವಿನ ವಿಷಯಕ್ಕಾಗಿ ಇವರು ಟ್ರಾನ್ಸ್ಫರ್ ಮಾಡ್ತಾರಂದ್ರೆ ಅದು ಸಿಲ್ಲಿ ಮ್ಯಾಟರ್ ಆಗ್ತದೆ. ಅಂದ್ರೆ ಅನಧಿಕೃತ ಗೋ ಸಾಗಾಟಕ್ಕೆ ಯಾರು ಕೂಡ ಬೆಂಬಲ ಕೊಡುದಿಲ್ಲ ಸರ್, ಯಾವೊಬ್ಬ ಮುಸ್ಲಿಂ ಕೂಡ ಬೆಂಬಲ ಕೊಡುದಿಲ್ಲ. ಮತ್ತೆ ಎಮ್ಮೆ ಸಾಗಾಟಗಾರರಿಗೆ ಹಲ್ಲೆ ಮಾಡಿದಂತವರು, ಎಮ್ಮೆ ಸಾಗಾಟಗಾರರಿಗೆ ಹಲ್ಲೆ ಮಾಡಿದಂತವ್ರು ಈ ತರ ಸಮಯದಲ್ಲಿ ಏನಾದ್ರೂ ಮಾಡ್ಬೇಕಂತ ಇಂಟೆನ್ಷನ್ ಇದೆ ಅಷ್ಟೇ ಹೊರತು ಬೇರೆ ಇಲ್ಲ ಸರ್. ಒಂದು ಅನಧಿಕೃತ ವರ್ಗಾವಣೆ ಅಂತ ಹೇಳ್ಬೋದು. ಓಕೆ, ರೈಟ್. ಡಿಸಿ ಅವರು ಒಳ್ಳೆ ಕೆಲಸ ಮಾಡಿದರೆ, ತಾವಿದ್ರಿ, ತಮ್ಗೆ ಗೊತ್ತಿರುವಂತಹ ಒಂದು ವಿಚಾರ ಅಂದ್ರೆ ಕೋವಿಡ್ ಅಂತ ಬಂದಾಗ ತಮ್ಮ ಮುಂದೆ ಮಾಡಿರುವಂತಹ ಕೆಲಸ ಕಾರ್ಯದ ಬಗ್ಗೆ ತಾವು ಹೇಳ್ತಾ ಇದ್ರ ಅಲ್ವಾ, ಸಹಜವಾಗಿರುವಂತಹ ತಮಗೆ ಅಭಿಪ್ರಾಯ. ಥ್ಯಾಂಕ್ ಯು ನಾಜಿಕ್ ಅವರೇ, ಥ್ಯಾಂಕ್ ಯು. ಎಸ್, ಅಭಿಷೇಕ್ ಉಳ್ಳಾಲರ ಜೊತೆ ನಾನು ಕೇಳಬೇಕು, ಆ ಒಂದು ಘಟನೆ ಬೆಳಿಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ, ಮಧ್ಯಾಹ್ನ ಟ್ರಾನ್ಸ್ಫರ್ ಆಗ್ತಾರೆ ಅನ್ನುವಂತ ಮಾತು. ಆ ಒಂದು ಘಟನೆ ಏನ್ ಘಟನೆ, ಯಾವ ಘಟನೆ ಅಭಿಷೇಕ್ ಉಳ್ಳಾಲ್ ಅವರೇ? ತಾವೆಲ್ಲ ನೋಡಿದ ಹಾಗೆ ಮಾಧ್ಯಮದಲ್ಲಿ ಈಗ ನೀವು ಕೂಡ ತೋರಿಸಿದ್ರಿ, ಒಂದು ವಾಟ್ಸ್ಆಪ್ ಗ್ರೂಪ್ ಇರ್ತದೆ, ಒಂದು ಸಂಘಟನೆಗೆ ಸೇರಿದಂತ ಒಂದು ವಾಟ್ಸ್ಆಪ್ ಗ್ರೂಪ್ ಇರ್ತದೆ. ಸಿಂಧು ಬಿ ರೂಪೇಶ್ ಅವರು ಒಂದು ಮಾತನ್ನ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಕಾನೂನನ್ನ ಯಾರು ಕಾನೂನು ಕ್ರಮವನ್ನು ಯಾರು ಕೈಗೆತ್ತಾರ, ಕಾನೂನು ಬಾಹಿರವಾಗಿ ಯಾರು ನೈತಿಕ ಪೊಲೀಸ್ಗಿರಿಯನ್ನ ಮಾಡ್ತಾರ, ಯಾರು ಇವತ್ತು ಪೊಲೀಸರು ಹೊರತುಪಡಿಸಿ ಮತ್ತಿನ್ಯಾರಾದ್ರೂ ಕಾನೂನನ್ನ ಕೈಗೆತ್ತುವಂತ ಕೆಲಸವನ್ನ ಮಾಡಿದ್ರೆ ಅದನ್ನ ನಾವು ನೇರವಾಗಿ ತಡಿತೇವೆ, ಅಂತವರ ವಿರುದ್ಧ ನಾವು ಕೇಸ್ ದಾಖಲೆಯನ್ನ ಮಾಡಬೇಕು ಅಂತ ಹೇಳುವಂತ ವಿಚಾರವನ್ನ ಸಿಂಧು ಬಿ ರೂಪೇಶ್ ಅವರು, ಮಾಜಿ ಡಿಸಿ ಆಗಿದ್ದಂತವರು ಹೇಳ್ತಾರೆ. ಅಷ್ಟೇ ಹೇಳಿದ ಹೊರತಾಗಿ ಕಾನೂನು ಬಾಹಿರವಾಗಿ ಯಾರು ಇಂತ ಇದು ಮಾಡುವಂತವರಿಗೆ ಪನಿಷ್ಮೆಂಟ್ ಆಗ್ಬೇಕು ಅಂತ ಹೇಳಿದ ಹೊರತಾಗಿ ಕಾನೂನು, ಅದು ಕೂಡ ಕಾನೂನು ಪ್ರಕಾರವಾಗಿ ಪನಿಷ್ಮೆಂಟ್ ಅನ್ನ ಹೇಳಿದ್ದಾರೆ. ಅವರೇನು ವೈಯಕ್ತಿಕವಾಗಿ ಕಡಿಬೇಕು ಅಂತ ಇವರ ತರ ಅನ್ವೇಷಕರ ತರ ಬಿಹೇವ್ ಮಾಡಿಲ್ಲ. ಅವರು ಎಜುಕೇಟೆಡ್ ಆಗಿದ್ಕೊಂಡು ಸಮಾಜದ ಸ್ವಾಸ್ಥ್ಯತೆಯನ್ನ ಹೊಂದಿಟ್ಕೊಂಡು ಆರೋಗ್ಯವನ್ನ ಕಾಪಾಡೋ ದೃಷ್ಟಿಯಲ್ಲಿ, ಸಮಾಜದ ಆರೋಗ್ಯ ದೃಷ್ಟಿಯವನ್ನ ಕಾಪಾಡೋ ದೃಷ್ಟಿ ಇಟ್ಕೊಂಡು ಅವರೊಂದು ಜಿಲ್ಲಾ ಅಧಿಕಾರಿ ಆಗಿದ್ಕೊಂಡು ಅವರ ಡಿಸಿಷನ್ ಅನ್ನು ಅವ್ರು ಹೇಳಿದ್ದಾರೆ. ಯಾರು ತಪ್ಪು ಮಾಡ್ತಾರೋ ಅವ್ರ ನಾವು ಕೇಸ್ ಮಾಡ್ತೇವೆ ಅಂತ ಹೇಳಿ. ಹಾಗಾದ್ರೆ ಒಬ್ಬ ಡಿಸಿಗೆ ಅಷ್ಟು ಕೂಡ ಹೇಳುವಂತ ಒಂದು ಸ್ವಾತಂತ್ರ್ಯ ಇಲ್ಲ ಅಂತ ಆದ್ರೆ ಅವರಿಗೆ ಎಷ್ಟು ನೀವು ಫ್ರೀ ಆಗಿ ಅಧಿಕಾರ ನಡೆಸಲಿಕ್ಕೆ ನೀವು ಬಿಟ್ಟಿದ್ದೀರಿ ಅಂತ ಜನಸಾಮಾನ್ಯರಿಗೆ ಬಹಳಷ್ಟು ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಒಂದನೇದು. ಎರಡನೇ ವಿಚಾರ, ನಾನು ಮಾತ್ರ ಹೇಳ್ತೇನೆ, ಧರ್ಮ ಅಂತ ಬಂದಾಗ ನಾನು ಕೂಡ ನೈಜ ಹಿಂದೂ, ನಾನು ಓಪನ್ ಆಗಿ ಹೇಳ್ತೇನೆ. ಧರ್ಮದ ವಿಚಾರ ಬಂದಂತ ಸಂದರ್ಭದಲ್ಲಿ ನಾನು ಕೂಡ ಹಿಂದೂ. ಆದ್ರೆ ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತ ದೇಶ ನಂಬರ್ 1 ಬೀಫ್ ಎಕ್ಸ್ಪೋರ್ಟ್ ಗೆ ಹೆಸರಾಗಿದೆ. ಇವತ್ತು ಮೋದಿ ಸರ್ಕಾರ ಕೇಂದ್ರದಲ್ಲಿದೆ. ಅದನ್ನ ನಿಲ್ಲಿಸಲಿಕ್ಕೆ ಯಾಕೆ ಸಂಘಟನೆಗಳು ಒಂದಾಗ್ತಿಲ್ಲ? ಸಂಘಟನೆಗಳ ನಾಯಕರಲ್ಲಿ ಭೇದ ಭಾವ, ಸಂಘಟನೆಗಳ ಒಳಗ ಮನಸ್ಸು
ಸರಿ ಇಲ್ಲ, ಒಬ್ಬರಿಗೆ ಆಗುದಿಲ್ಲ. ಇವ್ರು ಎಲ್ಲ ಒಟ್ಟಾಗಿ ದೈಲಿ ಚಲೋ ಅಥವಾ ಡೈನೋಡ್ ಚಲೋ ಮಾಡಿ ಇಲ್ಲಿಂದ ರಸ್ತೆ ಆಗುವಂತ ಇದು ಯಾವ್ದು ಬೀಫ್ ಎಕ್ಸ್ಪೋರ್ಟ್ಸ್ ಇದೆಯಾ ಅದನ್ನ ನಿಲ್ಲಿಸ್ಲಿ. ಮತ್ತೆ ನಮ್ಮ ಒಳಗೆ ಬೇರೆ ಬೇರೆ ಧರ್ಮದವರ ವಿರುದ್ಧ ಕೆಟ್ಟುಗಲಾಟೆ ಮಾಡುವಂತದ್ದನ್ನ ಮಾಡಿ ನನ್ನ ವಿಚಾರ. ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ಇವತ್ತು ಗೋ ಮಾರಾಟ ಕೂಡ ಅದರಲ್ಲಿ ಕೂಡ ಅನೈತಿಕವಾಗಿ ಯಾರು ಮಾಡಿದ್ರು ಕೂಡ ಅಂತವರ ವಿರುದ್ಧ ಅಭಿಷೇಕ್ ಉಳ್ಳಾಲ್ ವೈಯಕ್ತಿಕವಾಗಿ ವಿರುದ್ಧ ನಿಲ್ತಾನೆ. ಆದ್ರೆ ನ್ಯಾಯ ಪ್ರಕಾರವಾಗಿ ಯಾವ್ದು ನಡೀತಾ ಇದೆಯಾ ಅಂತದನ್ನ ತಡಿಲಿಕ್ಕೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಅವರಿಗೆ ಬೇಕಾದಂತ ಕ್ರಮ ಇದೆ, ಅದಕ್ಕೆ ಬೇಕಾದಂತ ರೀತಿ ರಿವಾಜುಗಳಿದೆ. ಅದರ ಮುಖಾಂತರವಾಗಿ ಯಾವ್ದು ಮಾಡ್ತಿದಾರ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ನಾವು ಯಾರು ಕೂಡ ಅಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಎಲ್ಲರಿಗಿಂತ ಜಾಸ್ತಿ ಇರುವಂತದ್ದು ದೇಶ ಮತ್ತು ದೇಶದ ಕಾನ್ಸ್ಟಿಟ್ಯೂಷನ್. ಹಾಗಾಗಿರುವಾಗ ವಕೀಲನಾಗಿದ್ದುಕೊಂಡು ನಾನು ನೇರವಾಗಿ ಹೇಳುವಂತದಿಷ್ಟೇ, ಅವರು ಸಿಂಧು ಬಿ ರೂಪೇಶ್ ಹೇಳಿದ್ರೆ ತಪ್ಪಿಲ್ಲ. ಅವ್ರು ಹೇಳಿರುವಂತದ್ದು ಯಾರು ತಪ್ಪನ್ನ ಮಾಡ್ತಾರ ಅಂತವ್ರ ವಿರುದ್ಧ ಕೇಸ್ ದಾಖಲೆಯನ್ನ ಮಾಡ್ತಾರೆ ಅಂತ ಹೇಳಿ ಅವರನ್ನು ಡಿ ಸಿ ಆಗಿ ಹೇಳಿದ್ರೆ ತಪ್ಪೇನಿಲ್ಲ. ಅವರ ವ್ಯಕ್ತಿಗಳನ್ನು ಹೇಳಿದ್ದಾರೆ. ಬಟ್ ಒಬ್ಬ ಕಾಮನ್ ಮ್ಯಾನ್ ಆಗಿದ್ದುಕೊಂಡು ಒಂದು ವಿಚಾರ ದಯವಿಟ್ಟು ನಾನು ಬರ್ತೇನೆ. ಒಂದು ಡಿಸಿಗೆ ಈ ತರ ಕೊಲೆ ಬೆದರಿಕೆ ಆಗ್ತಾರೆ ಅಂತ ಆದ್ರೆ ಇವತ್ತು ಬಿಜೆಪಿ ಸರ್ಕಾರ ಎಷ್ಟರ ಮಟ್ಟಿಗೆ ಅಂತ ಗೂಂಡಗಳನ್ನ ಬೆಳೆಸಿದೆ ಅಂತ ಹೇಳ್ಬೇಕು ನಾವು. ರೈಮುಚಿಲ್ ಅವರೇ ಕೇಳ್ಕೊಂಡ್ರಿ ತಾವು ಅಭಿಷೇಕ್ ಉಳ್ಳಾಲ್ ಅವರು ಹೇಳಿರುವಂತಹ ಮಾತುಗಳು ಏನ್ ಹೇಳ್ತೀರಾ? ಈಗ ಇವರೇ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ತಪ್ಪು ಯಾರು ಮಾಡ್ತಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಷ್ಟೇ ಡಿಸಿ ಹೇಳಿದ್ದು ಅಂತ. ಅಷ್ಟು ಹೇಳಿದ ಮೇಲೆ ಅಂತ ಡಿಸಿಯ ಮೇಲೆ ಕ್ರಮ ಕೈಗೊಳ್ಳುವಷ್ಟು ಮೂರ್ಖರ ಭಾರತೀಯ ಜನತಾ ಪಾರ್ಟಿಯ ನಾಯಕರು? ಇದೊಂದು ಹೇಳಿಕೆಯ? ಅವರು ನಾಳೆ ಪರಿಶೀಲನೆ ಮಾಡ್ಲಿ ಯಾವಾಗ ಆದೇಶ ಆಗಿದೆ. ಸಾಮಾಜಿಕ ಜಾಲತಾಣಗಳನ್ನು ನೋಡಿಕೊಂಡು ಒಂದು ಜಿಲ್ಲಾಧಿಕಾರಿಗಳನ್ನ ಇದು ಮಾಡುವುದಾದರೆ ಇದೇ SDPI ಸೇರಿದಂತೆ ಎಲ್ಲಾ ನಾಯಕರು ಮಂಗಳೂರಲ್ಲಿ ಯಾರ್ಯಾರೆಲ್ಲ ಆಸ್ಪತ್ರೆಗೆ ದಾಖಲಾಗ್ತಾರೆ ಎಲ್ಲರೂ ಪಾಸಿಟಿವ್ ಬರ್ತಾರೆ ಅಂತ ಹೇಳ್ತಾರೆ. ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನು ಕೊರೋನಾ ಅಂತೇಳಿ ಆಸ್ಪತ್ರೆಗೆ ಹತ್ತಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಜಿಲ್ಲಾಡಳಿತದಿಂದ ಕೊರೋನಾ ಹೆಚ್ಚಾಗಿದೆ ಅಂತ ಆರೋಪ ಹಾಕಿದ್ದಾರೆ. ಇಂತಹ ದೊಡ್ಡ ದೊಡ್ಡ ಆರೋಪಗಳು ಹಾಕಿದಾಗ ಕೂಡ ಜಿಲ್ಲಾಡಳಿತ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸುತ್ತ ಹೇಳಿಕೊಂಡು ಬಂದವರು ನಾವು. ಇಡೀ ಮಂಗಳೂರಲ್ಲಿ ಇಡೀ ಜಿಲ್ಲಾಧಿಕಾರಿಯನ್ನ ಈ ಒಂದು 3-4 ತಿಂಗಳಲ್ಲಿ ಯಾವ ರೀತಿಯಲ್ಲಿ ಈ ವಿರೋಧಿಗಳು ಹೇಳ್ತಾ ಇದ್ರು, ಇಲ್ಲಿ ಏನೇ ತಪ್ಪಾದ್ರೂ ಜಿಲ್ಲಾಡಳಿತ ಹಾಗೆ ಮಾಡಿದ 100 ತಪ್ಪುಗಳನ್ನ ಇವರು ಎತ್ತಿಕೊಟ್ರು. ಈಗ ನಮ್ಗೆ ಹಾರಿಕೆಗೆ ಹೇಳ್ಬೋದಿತ್ತಲ್ಲ, ನೀವನ್ನ ಹೇಳಿದ ಕಾರಣಗಳಿಂದಾಗಿ ಜಿಲ್ಲಾಧಿಕಾರಿಯನ್ನು ವರ್ಗಾಯಿಸಿದಂತ ಹೇಳ್ಬೋದಲ್ಲ. ಮಂಗಳೂರಲ್ಲಿ ಯಾರೆಲ್ಲ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ ಅವರೆಲ್ಲರಿಗೆ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೆ ಕೊರೋನಾ ಅಂತ ಮಾಡ್ತಾ ಇದ್ದಾರೆ ಅಂತ ಈ ಪ್ರತಿಪಕ್ಷ 100 ಬಾರಿ ಸಾರ್ವಜನಿಕವಾಗಿ ಹೇಳಿತ್ತಲ್ಲ. ನಿಮ್ಮ ಈ ಆರೋಪಕ್ಕಾಗಿ ಮಾಡಿದ್ದು ಅಂತ ನಾವು ಹೇಳ್ಬೋದಿತ್ತಲ್ಲ. ಆಮೇಲೆ ಧನ ಸಾಗಾಟ ಇರುವುದು ಮತ್ತೊಂದು ಇರ್ಬೋದು. ಅನ್ಯಾಯ ಆದಾಗ ಅದನ್ನು ಪೊಲೀಸ್ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಒಂದು ವರ್ಗಾವಣೆ ಆದ್ರೆ ಇವರು ಹೇಳುವುದಕ್ಕೆ ಅರ್ಥ ಇತ್ತು. ಪೊಲೀಸ್ ಇಲಾಖೆ ಓಕೆ ಎಸ್ ಸರ್, ರೈಮುಚಿಲ್ ಅವರು ತಾಂತ್ರಿಕವಾಗಿರುವಂತಹ ಸಮಸ್ಯೆ ಇದೆ, ಬರ್ತೇನೆ ತಮ್ಮ ಜೊತೆ ಬರ್ತೇನೆ. ಎಸ್ ರಿಯಾಜ್ ಫರಂಗಿಪೇಟೆ ಅವರು ಎಸ್ ಸರ್, ಆ ಒಂದು ಹೇಳಿಕೆ ಪೊಲೀಸ್ ಇಲಾಖೆ ಹಸ್ತಕ್ಷೇಪ ಮಾಡಿದ್ದೀರಾ? ಓಕೆ ರಹೀಮ್ ಅವರೇ ನೆಟ್ವರ್ಕ್ ಸಮಸ್ಯೆ ಇದೆ, ಎಸ್ ತಾಂತ್ರಿಕ ಸಮಸ್ಯೆ ಇದೆ, ಯಾವುದಿಲ್ಲ. ಅದರಿಂದ ಇವರಿಗೆ ಯಾವ ಉತ್ತರಗಳು ಕೂಡ ಇಲ್ಲ. ಇವರು ಹತಾಶರಾಗಿದ್ದಾರೆ. ಇವರು ಹೇಳ್ತಾ ಇದ್ರೆ ಇಲ್ಲಿ ಒಂದೇ ಇರೋದು 1 ನಿಮಿಷ, ಸಂಘದ ಹೆಸರು ಹೇಳಿದ್ರೆ ಮಾತ್ರ ಇವರಿಗೆ ಹಣ ನೀವು ಬೆಳೆಸುವವರು ಇವರನ್ನು ಒಪ್ಪಿಸುವ ರಾತ್ರಿ ಹಗಲು ಹೇಳಬೇಕಾಗ್ತದೆ. ಇಲ್ಲ, ಇವರು ಸಂಘ ಪರಿವಾರ ಭೂತ, ಸಂಘ ಪರಿವಾರ ಹಾಗೆ ಹೀಗೆ ಅಂತ ಹೇಳಿದ್ರೆ ಮಾತ್ರ ಇವರ ಮನೆ ನಡೀತದೆ, ಇವರ ಖರ್ಚು ನಡೀತದೆ, ಇವರ ದುಡ್ಡು ಕಲೆಕ್ಷನ್ ಮಾಡ್ತಾರೆ. ಇಲ್ಲದಿದ್ರೆ ಇವರಿಗೆ ಬರುವುದಿಲ್ಲ. ಇದೆಲ್ಲ ಮಾಡಿಕೊಂಡು ಇವರಿಗೆ ಹೇಳ್ತಕ್ಕಂಥದ್ದು ಯಾವುದೋ ಒಂದು ನಾಯಕ ದೇಶದಲ್ಲಿ ಹೇಳಿದ್ರು ಅದನ್ನ ಗ್ರಾಮ ಮಟ್ಟದಲ್ಲಿ ಇವರು ತಗೊಂಡು ಹೋಗ್ತಾ ಇದ್ದಾರೆ. ಓಕೆ ರೈಟ್ ರೈಮುಚಿಲ್ ಅವರು ಬರ್ತೇನೆ. ಈ ಹೇಳಿಕೆಗಳನ್ನ ನಾವು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಸರ್ಕಾರ ಹೇಗೆ ನಡೆಸಬೇಕಂತೇಳಿ ಬಹಳ ಚೆನ್ನಾಗಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಗೊತ್ತಿದೆ. ಓಕೆ ರೈಟ್ ರಹೀಮುಚಿಲ್ ಅವರು ಬರ್ತೇನೆ. ರಿಯಾಜ್ ಫರಂಗಿಪೇಟೆ ಅವರು ಸಂಘ ಪರಿವಾರದ ಬಗ್ಗೆ ಮಾತಾಡಿದ್ರಿ ತಾವು. ರಹೀಮುಚಿಲ್ ಅವರು ಕೂಡ ಸಂಘ ಪರಿವಾರದ ಬಗ್ಗೆ ಹೇಳಿದ್ರು. ಸಂಘ ಪರಿವಾರದ ಬಗ್ಗೆ ಅದು ಹಾಗೆ ಅದು ಹೀಗೆ ಅಂತ ಹೇಳಿದ್ರೆ ಮಾತ್ರ ಮನೆ ನಡೀತದೆ ಅನ್ನುವಂತ ಮಾತನ್ನು ಹೇಳಿದ್ರು. ಅಟ್ ದ ಸೇಮ್ ಟೈಮ್ ನಾನು ಕೇಳ್ತಾ ಇರುವಂತ ತಮ್ಮಲ್ಲೂ ಕೂಡ ಪೌರತ್ವ ಕಾಯ್ದೆ ವಿಚಾರ ಆಗಿರ್ಬೋದು, ಕೊರೋನಾ ಸಂದರ್ಭ ಆಗಿರ್ಬೋದು, ಜಿಲ್ಲಾಧಿಕಾರಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರು. ಆ ಸಂದರ್ಭ ತಾವುಗಳು ಕೂಡ ಜಿಲ್ಲಾಧಿಕಾರಿ ಅವರು ಸರಿಯಾಗಿ ಕೆಲಸ ಕಾರ್ಯವನ್ನು ನಿಭಾಯಿಸಿಲ್ಲ ಅನ್ನುವಂಥದ್ದನ್ನ ನೇರವಾಗಿ ಆರೋಪ ಮಾಡಿದ್ರಿ. ಪೌರತ್ವ ಕಾಯ್ದೆಯ ವಿಚಾರದಲ್ಲಿ ನೇರವಾಗಿ ಟೋಟಲ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿತ್ತು ಅನ್ನುವಂಥದ್ದು. ಆದ್ರೆ ಈಗ ಏಕಾಏಕಿ ಡಿಸಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ರಾಜಕೀಯ ಕೆಸರರ ಚಾಟ ಆಗ್ತಾ ಇದೆ ಅನ್ನುವಂತ ಮಾತನ್ನು ತಾವು ಹೇಳ್ತಾ ಇದ್ದೀರಾ. ಏನ್ ರಿಯಾಜ್ ಫರಂಗಿಪೇಟೆ ಅವರೇ, ತಮ್ಮ ಪಕ್ಷದ ಸ್ಟ್ಯಾಂಡ್ ಅರ್ಥ ಆಗ್ತಾ ಇಲ್ಲ, ಏನ್ ಮಾಡ್ತಾ ಇದೀನ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ಅಂದು ಹೊಗಳ್ತೀರಾ, ಇಂದು ತೆಗಳ್ತೀರಾ, ಅಂದು ತೆಗಳ್ತೀರಾ, ಈಗ ಹೊಗಳ್ತೀರಾ, ಏನ್ ಕತೆ?
ಎಸ್ ಏನ್ ಕತೆ ರಿಯಾಜ್ ಅವರೇ? ಹಾಗೆ ಹೇಳುವವರು ಡಿಸಿ ಸ್ಟಾಫ್ ವರ್ಗಾವಣೆ ಆದ್ರೆ ಅಭಿನಂದಿಸಬೇಕಿತ್ತು ಅವರು. ಎಸ್ 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 ಇಲ್ಲ ಓಕೆ ಓಕೆ ರೈಟ್ ಎಸ್ ರಿಯಾಜ್ ರಹೀಮುಚಿಲ್ರವರೇ ನೋಡಿ, ನೀವು ಹೇಳಿದ್ರಿ ಸಂಘ ಪರಿವಾರವನ್ನ ಬೈಯುವುದರಿಂದ ನಮ್ಮ ದಿನ ನಾವು ಕಳೀತಾ ಇದ್ದೇವೆ ಅಂತ ಹೇಳಿ. ನಮ್ಮ ಜೀವನ ಸಂಘ ಪರಿವಾರದ ಹೆಸರು ಹೇಳಿಕೊಂಡು ನಡೆಸುವಷ್ಟು ದುರ್ಗತಿ ಖಂಡಿತವಾಗಿಯೂ ನಮ್ಗೆ ಬಂದಿಲ್ಲ. ಅಂತಹ ದುರ್ಗತಿಯಲ್ಲಿರುವವರು ನೀವು. ಅದಕ್ಕೆ ಬೇಕಾಗಿ ನೀವು ಸಂಘ ಪರಿವಾರಕ್ಕೆ ನೀವು ಹಾಸಿಗೆಯನ್ನು ಹಾಕ್ತಾ ಇದ್ದೀರಿ ಮತ್ತು ಆ ಒಂದು ಅವರ ಕೆಟ್ಟ ಚಾಳಿಯೊಂದಿಗೆ ಕೂಡ ನೀವು ಗುರುತಿಸ್ತಾ ಇದ್ದೀರಿ. SDP ಬಹಳ ಸ್ಪಷ್ಟವಾಗಿದೆ. ಸಂಘ ಪರಿವಾರವನ್ನ ಯಾಕೆ ನಾವು ದ್ವೇಷ ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರತಿ ಸಲವೂ ಕೂಡ ಜನವಿರೋಧಿಯಾದಂತಹ ನಿಲುವುಗಳನ್ನ ಕೈಗೊಳ್ಳುತ್ತದೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾದಂತಹ ಒಂದು ವ್ಯವಸ್ಥೆಯಲ್ಲಿ ಮುಳುಗಿರುವುದರಿಂದಾಗಿರ್ತದೆ SDP ಸಂಘ ಪರಿವಾರದ ಬಗ್ಗೆ ಮಾತನಾಡ್ತಾ ಇರುವಂತದ್ದು. ನಾವು DC ಬಗ್ಗೆ ಹೊಗಳಿ ಅಟ್ಟಕ್ಕೆ ಏರಿಸುವವರು ಅಲ್ಲ, ಅಥವಾ DC ಅವರನ್ನ ಅತ್ಯಂತ ನಿಕೃಷ್ಟವಾಗಿ ಕಾಣುವವರು ಅಲ್ಲ. ಅವರ ಒಳ್ಳೆಯ ಕೆಲಸಗಳನ್ನ ಹೊಗಳಿದ್ದೇವೆ, ಅವರು ಕೆಟ್ಟ ಕೆಲಸಗಳನ್ನ ಮಾಡಿದಾಗ ಬೆರಳು ತೋರಿಸ್ತೇವೆ. ಇದು ತಪ್ಪು, ಇದು ಸರಿಯಾಗಬೇಕು, ನೀವು ಸಂಘ ಪರಿವಾರದ ಚೇಳಗಳಾಗಬಾರದು ಅಂತ ಹೇಳಿದ್ದೇವೆ. ತಡೆ ಒಡ್ಡಿದವರು SDP ಅಲ್ಲ, BJP ಅನ್ನುವುದನ್ನ ರಹೀಮುಚ್ಚಿಲ್ರವರು ಬಹಳ ಸ್ಪಷ್ಟತೆ ಮಾಡಬೇಕು. ಮಂಗಳೂರಿನ ದಕ್ಷಿಣದ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ರವರು DCಗೆ ಎಷ್ಟು ತೊಂದರೆಯನ್ನು ಕೊಟ್ಟಿದ್ದಾರೆ, ಮೀಟಿಂಗ್ ನಲ್ಲಿ ಅವರಿಗೆ ಎಷ್ಟು ಮೋರ್ಚವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೀವು ಕೂಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಂಡಿದ್ದೀರಿ. ಅವರಿಗೆ ಕೆಲಸ ಮಾಡ್ಲಿಕ್ಕೆ ತಡೆ ಒಡ್ಡಿದಿರುವವರು ಕೂಡ ನೀವೇ. ಈ ಎಲ್ಲ ನಿಮ್ಗೆ DCಯ ಮೇಲೆ ನೋಡಿ, ಈ ಒಂದು ದನದ ವಿಚಾರ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ, ಬಟ್ ಮಂಗಳೂರಿನ DCಯೊಂದಿಗೆ ಮಂಗಳೂರಿನ ಶಾಸಕರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಿಗೆ ಸರಿ ಹೊಂದ್ತಾ ಇರ್ಲಿಲ್ಲ. ಇಲ್ಲಿಯ ಉಸ್ತುವಾರಿ ಸಚಿವರಿಗೆ ಸರಿ ಹೊಂದ್ತಾ ಇರ್ಲಿಲ್ಲ. ಅವರ ಮೂಗಿನ ನೇರಕ್ಕೆ ಅವರಿಗೆ ಬೇಕಾದಂತಹ ದಾಖಲೆಗಳಿಗೆ ಸಹಿ ಆಗ್ತಾ ಇರ್ಲಿಲ್ಲ. ಹೀಗೆ ಹಲವು ಕಾರಣಗಳು ಇದೆ. ಅದರ ಜೊತೆಗೆ ಈ ಒಂದು ಗೋಸಾಗಾಟವೇ ಕಾರಣ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ. ಆದ್ರೆ ಸಂಘ ಪರಿವಾರದ ಚೇಳಗಳು ಇವತ್ತು ಅವರ ಅಧಿಕೃತ ಪೇಜ್ ನಲ್ಲಿ ಈ ಒಂದು DCಯ ವರ್ಗಾವಣೆಯನ್ನ ಗೋಸಾಗಾಟದ ಹೇಳಿಕೆಯ ನಮ್ಮ ಸಕ್ಸಸ್ ಅಂತ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿಗಳ ಮೇಲೆ ನೀವು ಯಾವ ರೀತಿ ಕ್ರಮವನ್ನ ಕೈಗೊಂಡಿದ್ದೀರಿ? ಕನಿಷ್ಠ ಪಕ್ಷ ಅವರಿಗೆ ಒಂದು ಎಚ್ಚರಿಕೆಯನ್ನ ನೀಡಿದ್ದೀರಾ? ಇದು ನೀವು ಜನತೆಗೆ ಸ್ಪಷ್ಟ ಮಾಡ್ಬೇಕು. ಮತ್ತೆ ಇಲ್ಲಿ ನಾವು ಕೇಳ್ತಾ ಇರುವಂತದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ DC ಅವರ ವರ್ಗಾವಣೆಯ ಮುಖ್ಯ ಕಾರಣ ಏನೆಂದು ನೀವು ಸ್ಪಷ್ಟಪಡಿಸ್ಬೇಕು. ನಿಮ್ಮದೇ ಸಹ ಸಂಘಟನೆಗಳ ಅಧಿಕೃತ ಪೇಜ್ಗಳಲ್ಲಿ ತೆರೆದು ನೋಡಿ ಒಮ್ಮೆ, ನಿಮ್ಮ ಪುಂಡ ಪೋಖರಿಗಳು ಏನೆಲ್ಲ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ. ಅದನ್ನ ಒಂದೇ ನಿಲ್ಲಿಸಿ. ನೀವು ಅದು ನಿಲ್ಲಿಸ್ಲಿಕ್ಕೆ ಸಾಧ್ಯವಾಗುವುದಾದರೆ ನಾವು ಒಪ್ಪಿಕೊಳ್ಳಬಹುದು, ಇದೊಂದು ಆಡಳಿತಾತ್ಮಕವಾದಂತಹ ವರ್ಗಾವಣೆ ಅಂತ ಹೇಳಿ. ಆಡಳಿತಾತ್ಮಕವಾದಂತಹ ವರ್ಗಾವಣೆ ಅಲ್ಲ. ಖುದ್ದು ರಹೀಮುಚ್ಚಿಲ್ರವರಿಗೆ ಕೂಡ ಗೊತ್ತಿದೆ, ಇಲ್ಲಿಯ ಜಿಲ್ಲಾಧಿಕಾರಿ ಅವರಿಗೆ ಏನೆಲ್ಲ ತೊಂದರೆಗಳನ್ನ BJP ಶಾಸಕರು ನೀಡಿದ್ದಾರೆ ಅನ್ನುವುದು ಗೊತ್ತಿದೆ. ಒಪ್ಪಿಕೊಳ್ಳಿ, ಆ ಕಾರಣಗಳಿಂದ ವರ್ಗಾವಣೆ ಆಗಿರುವ. ಎಸ್ ರಿಯಾಜ್ ಅವರು ಬರ್ತಾನೆ. ಎಸ್ ಅಭಿಷೇಕ್ ಅವರು. ಎಸ್ ಅಭಿಷೇಕ್ ಒಂದು ಮಾತನ್ನ ರೈಮುಚ್ಚಲರು ಒಂದು ಮಾತನ್ನ ಹೇಳ್ತಾರೆ, ನಾವು ಎಂತವರಿಗೆ ಬೈದ್ರೆ ನಮ್ಮ ದಿನ ಸಾಧಿಸುತ್ತದೆ, ನಮ್ಮ ಮನೆಗೆ ಅಕ್ಕಿಯನ್ನ ಬರ್ತದೆ ಅಂತೇಳಿ. ಆ ಮಾತನ್ನು ಹಿಂತೆಗೆಬೇಕು ರೈಮುಚ್ಚಲ ಅವರು. ಅವರಿಗೆ ನೇರವಾಗಿ ನಾವು ಹೇಳ್ತಾ ಇದ್ದೇವೆ, ಅವರು ಮಾತಾಡುವಾಗ ಹತೋಟಿಯಲ್ಲಿತ್ತು ಮಾತಾಡಬೇಕು. ಈ ತರ ಅವೇಚ ಶಬ್ದಗಳನ್ನು ವಿರೋಧಿಸುವವರಿಗೆ ಹೇಳಿದ್ದು, ನಾನದು ಕನಸು ಮನಸ್ಸಿನಲ್ಲಿ ರಾತ್ರಿ ಹಗಲು ಅದೇ ಮಾತು ಹೇಳುವವರಿಗೆ ಹೇಳಿದ್ದು, ಅರ್ಥ ಮಾಡಿಕೊಳ್ಳಿ. ನಾನು ರಾತ್ರಿ ಹಗಲು ಅದನ್ನೇ ಜಪ ಮಾಡುವವರಿಗೆ ನಾನು ಹೇಳಿರೋದು, ನಾನು ಹೇಳಿದ್ದೇನೆ. ಅದನ್ನ ಹೇಳಿ, ನೀವು ನಿಮ್ಮ ಮಾತುಗಳನ್ನು ರಿವೈಂಡ್ ಮಾಡಿ ನೋಡಿ. ಇವರಿಗೆ ಅಂತ ಹೇಳಿದ್ರಿ, ಇವರಿಗೆ ಪದ ಬೇಡ. ನೀವು ರಾತ್ರಿ ಹಗಲು ಜಪ ಮಾಡ್ತೀರಾ? RSS ನ ವಿರೋಧ ಮಾಡಿಕೊಂಡು ರಾತ್ರಿ ಹಗಲು ಜಪ ಮಾಡ್ತೀರಾ? ನೀವು ಮಾಡ್ತೀರಾ? ಇಲ್ಲಲ್ಲ, ರಾತ್ರಿ ಹಗಲು ಜಪ ಮಾಡುವವರಿಗೆ ನಾನು ಹೇಳಿರೋದು. ಓಕೆ ಅಭಿಷೇಕ್ ಅವರೇ, ನಾನು ಮಾಡ್ತೇನೆ. RSS ಮಾಡುವಂತಹ ಎಲ್ಲರೂ ಮಾತಾಡುವಾಗ ನಾನು ಬಹಳಷ್ಟು ಶಾಂತಿಯುತವಾಗಿ ಓಕೆ ಅಲ್ಲ ರಹೀಮ್ ಅವರು ಹೆಗಲು ಮುಟ್ಟಿ ನೋಡುವ ಅಗತ್ಯ ಇಲ್ಲ. ಎಸ್ ರಹೀಮ್ ಅವರು ಇದನ್ನು ಕೇಳ್ತಾ ಇದ್ದಾರೆ. ಕುಂಬಳಕಾಯಿ ನಾನು ಮಾತಾಡ್ಲಿಲ್ಲ. ಹೆಗಲು ಮುಟ್ಟಿ ನೋಡುವ ಅಗತ್ಯ ಇಲ್ಲ. ಓಕೆ ರಹೀಮ್ ಅವರೇ, ತಮ್ಮ ಉತ್ತರ ಗೊತ್ತಾಯ್ತು. ಅಭಿಷೇಕ್ ಅವರಿಗೆ ಕೂಡ ಅರ್ಥ ಆಯ್ತು ಯಾರಿಗೆ ಏನು ಹೇಳಿದ್ರಿ ಅನ್ನುವಂಥದ್ದು. ಎಸ್ ಅಭಿಷೇಕ್ ಅವರು. ಇವರು ಹೇಳಿದ್ರು DC ಅವರು. ಎಸ್ ಅಭಿಷೇಕ್ ಎಸ್
ಒಂದು ತಾವಾಗ ಹೇಳಿದ್ರಿ ಡಿ ಸಿ ಅನ್ನ ನೀವು ಬೈದವರು ನೀವೇ ಹೊಗಳಿದವರು ನೀವೇ ಅಂತ ತಾವಾಗ ಮಾತಾಡಿದ್ರಿ. ನೋಡಿ, ಒಬ್ಬ ಜನಸಾಮಾನ್ಯರಾಗಿದ್ದುಕೊಂಡು ಸರಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಬೇಷ್ ಅಂತ ಅವರಿಗೆ ಬೆನ್ನು ತಟ್ಟುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ತಪ್ಪಾದಂತ ಸಂದರ್ಭದಲ್ಲಿ ನೋಡಿದ್ದು ತಪ್ಪು, ಇದನ್ನ ಸರಿ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಜನಸಾಮಾನ್ಯರ ನೆಲೆಯಲ್ಲಿದ್ದುಕೊಂಡು ನಮ್ಗೆ ಹೇಳುವಂತ ಅಧಿಕಾರ ಇದೆ, ನಾವು ಹೇಳಿದ್ದೇವೆ. ನಾವು ಯಾರನ್ನ ಕೂಡ ಕೊಂತೇವೆ, ಕಡಿತೇವೆ, ಬಡಿತೇವೆ ಅಂತ ಹೇಳಿಲ್ಲ. ಹೇಳುವಂತ ನೀಚ ಕೆಟ್ಟ ಚರಿತ್ರೆ ನಮ್ಮಲ್ಲಿಲ್ಲ. ಅದು ಇರುವಂತದ್ದು ಯಾರಿಗೆ ಅಂತ ನಮ್ಗೆ ಗೊತ್ತಿರಬೇಕು. ನಾವು ಅರ್ಥ ಮಾಡ್ಕೊಂಡು ಯಾರು ಹೇಳಿದ್ದಾರೆ ಅಂತ. ಯಾರು ಈ ತರ ಮಾಡಿದಾರಲ್ಲ ಅವ್ರು ಅರೆಸ್ಟ್ ಆಗಿದ್ದಾರೆ. ಒಂದು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಏನಾದ್ರು ಕೊಟ್ರ, ಸ್ಟೇಟ್ಮೆಂಟ್ ಕೊಟ್ರ, ಅದರೊಳಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಶಬ್ದವನ್ನ ಮಾತಾಡುದಿಲ್ಲ. ಯಾಕೆ? ಅದರ ಅರ್ಥ ಏನು? ಇಂಥವರಿಗೆ ಇವರು ನೇರವಾಗಿ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಯಾರು ಇಂಥ ಕಿಡಿಗೇಡಿಗಳಿದ್ದಾರ ಅವರ ವಿರುದ್ಧ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ನೇರವಾಗಿ ಪ್ರಶ್ನೆ ಮಾಡಿ ಏನು ಪೊಲೀಸರ ಇನ್ವೆಸ್ಟಿಗೇಷನ್ ಮಾತಾಡಿಸಿಕೊಂಡು ಏನು ನಡೆದಿದೆ, ಯಾಕಾಗಿ ಆ ಮಾತನ್ನು ಹೇಳಿದ್ದಾರೆ ಇದರ ಹೇಳಬೇಕು. ಎರಡನೇದಾಗಿ ನಾನು ಹೇಳುತ್ತೇನೆ, ನಮ್ಗೆ ಕೇವಲ ಸಂಘಟನೆಯನ್ನು ಬೈಬೇಕು ಅಂತಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಕೋವಿಡ್ ಟೈಮ್ ಅಲ್ಲಿ ಒಳ್ಳೆ ಕೆಲಸ ಮಾಡಿದಾಗ ತಮ್ಮದೇ ವಾಹಿನಿಯಲ್ಲಿ ನಾನು ಅವರಿಗೆ ಶಬಾಷ್ಕಿರಿಯನ್ನು ಹೇಳಿದ್ದೇನೆ. ತಪ್ಪನ್ನ ಮಾಡಿದಾಗ ತಪ್ಪು ಅಂತ ಹೇಳುತ್ತೇವೆ, ಸರಿಯನ್ನ ಮಾಡಿದಾಗ ಸರಿ ಅಂತ ಹೇಳುತ್ತೇವೆ. ಓಕೆ, ಅಭಿಷೇಕ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ರಹೀಮುಜ್ಜಿಲ್ ಅವರು, ತಾವುಗಳು ಜಿಲ್ಲಾಧಿಕಾರಿಯವರು ಸಿಂಧು ಬಿ ರೂಪೇಶ್ವರ್ ಅಧಿಕಾರದಲ್ಲಿದ್ದಾಗ ಪೌರತ್ವ ಕಾಯ್ದೆಯ ವಿಚಾರವಾಗಿ ಮಂಗಳೂರಿನಲ್ಲಿ ಗಲಾಟೆಗಳು ನಡೆಯುತ್ತೆ. ಆ ಸಂದರ್ಭಗಳಲ್ಲಿ ತಾವುಗಳೇ ಹೇಳಿರುವಂತದ್ದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಟೋಟಲಿ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದು. ಕೊರೋನಾ ಸಂದರ್ಭಗಳಲ್ಲೂ ಕೂಡ ಪದೇ ಕೇಸಸ್ಗಳು ಜಾಸ್ತಿ ಆದಾಗ, ಸಾವಿನ ಸಂಖ್ಯೆ ಜಾಸ್ತಿ ಆದಾಗ ಒನ್ಸ್ ಅಗೇನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ ಅನ್ನುವಂತ ಮಾತನ್ನು ತಾವು ಹೇಳಿದ್ರ. ಸೊ ಹೀಗಾಗಿ ಇದೆಲ್ಲದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ನಾವುಗಳು ಕೆಲಸ ಮಾಡಿದ್ವಿ, ಸರ್ಕಾರ ಕೆಲಸ ಮಾಡಿದೆ ಅನ್ನುವಂತ ಮಾತನ್ನ ರಹೀಮುಜ್ಜಿಲ್ ಹೇಳ್ತಾ ಇದ್ದಾರೆ. ನೋಡಿದಾಗ ಎಲ್ಲೋ ಒಂದ್ ಕಡೆ ಹೌದು ಅನ್ನುವಂಥದ್ದು ಬರುತ್ತಲ್ಲ, ಭಾವನೆ ಬರುತ್ತೆ. ನಿತಿನ್ ನೋಡಿ, ನಾನು ಯಾವಾಗಲೂ ತಮ್ಮ ಹತ್ರ ಹೇಳಿದ್ದೇನೆ, ನೋಡಿ ತಪ್ಪನ್ನ ಮಾಡಿದಾಗ ತಪ್ಪು ಅಂತ ಹೇಳಿದ್ದೇವೆ, ಸರಿಯನ್ನ ಮಾಡಿದಾಗ ಸರಿ ಅಂತ ಹೇಳಿದ್ದೇವೆ. ಅಭಿಷೇಕ್ ಅವರೇ, ತಾವುಗಳು ತಪ್ಪನ್ನೇ ಹುಡುಕ್ತಾ ಇದ್ರಿ, ಜಿಲ್ಲಾಧಿಕಾರಿಗಳು ಮಾಡಿದಂತಹ ತಪ್ಪನ್ನೇ ಹುಡುಕ್ತಾ ಇದ್ರಿ, ಟೋಟಲ್ ಆಗಿರುವಂತಹ ತಪ್ಪನ್ನೇ ಹುಡುಕ್ತಾ ಇದ್ರಿ. ಸೊ ದಟ್ಸ್ ವೈ ಅನ್ನುವಂತಹ ಮಾತನ್ನು ರಹೀಮುಜ್ಜಿಲ್ ಹೇಳ್ತಾ ಇದ್ದಾರೆ. ಆತರ ಇಲ್ಲ ನೋಡಿ, ನಾನು ಅವಾಗಲೇ ಒಂದು ಮಾತನ್ನು ಉಲ್ಲೇಖ ಮಾಡಿದ್ದೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗೆ ಫ್ರೀ ಹ್ಯಾಂಡ್ ಕೊಟ್ಟು ಅಧಿಕಾರ ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಅವರು IAS ಪಾಸ್ ಆಗಿ ಬಂದಂತವರು, ಜ್ಞಾನ ಉಳ್ಳಂತವ್ರು, ಅವ್ರಿಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಹೇಳಿ ಅವರನ್ನ ಬರ್ತೇನೆ ಅಭಿಷೇಕ್ ಅವರೇ, ಬರ್ತೇನೆ. ಎಸ್ ಅಭಿಷೇಕ್ ಅವರೇ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಬಿಟ್ಟಿದ್ದಾನೆ ಮಾಡುವಂತದ್ದು. ಅಭಿಷೇಕ್ ಅವರೇ ಬರ್ತೇನೆ, ಒಂದು ಕರೆ ಇದೆ, ಕರೆ ಸ್ವೀಕಾರ ಮಾಡಿ ಬರ್ತೇನೆ. ಏನಾಗಿದೆ ಅಂತ ಹೇಳಿ ಅಭಿಷೇಕ್ ಅವರೇ ಬರ್ತೇನೆ, ಒಂದು ಕರೆ ಇದೆ, ಕರೆ ಸ್ವೀಕಾರ ಮಾಡಿ ಬರ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಾ ಸೌದಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಸೌದಿಯಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಗೆ ಸೌದಿ, ಹೌದು ಸರ್. ಓಕೆ, ಮಾತಾಡಿ. ನಮ್ಗೆ ಏನಂತ ಹೇಳಿದ್ರೆ, ನಮ್ಗೆ ಪಕ್ಷ ಇಲ್ಲ ಸರ್. ನಮ್ಗೆ ಕಾಂಗ್ರೆಸ್, ಬಿಜೆಪಿ ಯಾವ್ದು ಪಕ್ಷನೇ ಇಲ್ಲ. ಇದು ನಾ ಕೇಳ್ತಾ ಇರೋದು, ಒಂದು ಕೆಲವು ನಮ್ಗೆ ಇಲ್ಲಿ ಕುತ್ಕೊಂಡಿದಂತಹ ಗಣ್ಯ ವ್ಯಕ್ತಿಗಳಿದ್ದಾರಲ್ಲ, ಅವ್ರ ಹತ್ರ ಈ ಯಾರು ತಪ್ಪು ಮಾಡಿ ಇವರು ಈಗ ನೋಡಿ, ಅದಕ್ಕೆ ಅವರು ನಮ್ಮ DC ಅಷ್ಟೊಳ್ಳೆ ಕೆಲಸ ಮಾಡ್ತಾ ಇದ್ರು, ಅವರನ್ನು ಈಗ ಎತ್ತಂಗಡಿ ಮಾಡಿದ್ದಾರೆ. ಯಾವುದೇ ಒಂದು ಸಂಸದರು ನಮ್ಮ ಈ ದಕ್ಷಿಣ ಕನ್ನಡ ಯಾರು ಒಂದು ಕ್ವಶನ್ ಕೇಳಿಲ್ಲ ಸರ್. ಯಾಕೆ ಅದರದ್ದು ಇವರು ಹೇಳಿದ್ದಾರೆ ಮೊನ್ನೆ ಇಂತ ಕೆಲಸ ಮಾಡಿದಾರಲ್ಲ ಯಾರು ಅವರನ್ನು ಟೆರರಿಸ್ಟ್ ಅಂತ ಹೇಳ್ಬೋದು. ಈ ಜನ ನಾರ್ಮಲ್ ವ್ಯಕ್ತಿಯನ್ನಲ್ಲ, ಅವರು ಕೊಲೆ ಮಾಡ್ತಾನೆ ಹೇಳಿದ್ದು. ಒಂದು ಸರ್ಕಾರದ ಸೇವೆ ಮಾಡುತ್ತಿರುವ ವ್ಯಕ್ತಿಯನ್ನು ಕೊಲೆ ಮಾಡುವುದಂತ ಅವರು ಬೆದರಿಕೆ ಹಾಕಿದ್ದಾರೆ. ಅವರನ್ನು ಮರುದಿವಸವೇ ಎತ್ತಂಗಡಿ ಮಾಡಿದ್ದಾರಲ್ಲ, ಅದು ತಪ್ಪು ಸರ್. ಅದು ಯಾವುದೇ ಕಾರಣಕ್ಕೂ ಹಲೋ ಸರ್, ರೈಟ್ ಮಾತಾಡಿ. ಎಸ್, ಏನ್ ಗೊತ್ತಾ ಸರ್, ಅಂತ ನಮ್ಮ ಬೇರೆ ಯಾರನ್ನ ಅಂತ ಜನಸಾಮಾನ್ಯರಿಗೆ ಹೇಳಿದ್ರೆ ಒಂದ್ ಲೆಕ್ಕ ಬೇರೆ, ಅದ್ ಯಾವುದೇ ಹಿಂದೂ ಮುಸ್ಲಿಂ ಆಗಿದೆ. ಅವರು ಸರ್ಕಾರದ ಸೇವೆಯನ್ನು ಮಾಡುತ್ತಿರುವ ವ್ಯಕ್ತಿ, ಅವರು ನಮ್ಮ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತಹ ವ್ಯಕ್ತಿ. ಅವರಿಗೆ ಹಾಗೆ ಬೆದರಿಕೆ ಹಾಕುವುದು ಇದು ಸರ್ಕಾರದ ನಿರ್ಲಕ್ಷ್ಯ. ಅವರಿಗೆ ಕಠಿಣ ಶಿಕ್ಷೆ ಕೊಡುವವರೆಗೆ ಇಂತಹ ಘಟನೆಗಳು ನಡೀತಾ ಇರ್ತದೆ. ನಮ್ಮ ಅಧಿಕಾರಿಗಳಿಗೆ ಯಾರಿಗೂ ಅಂತಹ ಕೆಲಸವನ್ನು ಸೌದಿಯಿಂದ ಕರೆ ಮಾಡಿದಂತಹ ವ್ಯಕ್ತಿಯ ಮಾತುಗಳು. ಎಸ್ ಸರ್, ನಮ್ಮ ರಿಯಾಜ್ ಫರಂಗಿಪೇಟೆ ಅವರು ನೇರವಾಗಿ ಕೇಳ್ತಾ ಇರುವಂತದ್ದು ಇದೇ ಪ್ರಶ್ನೆಗಳು, ಇದೇ ಮಾತುಗಳು. ಈ ಹಿಂದೆ ಪೌರತ್ವ ಕಾಯ್ದೆಯ ವಿಚಾರದಲ್ಲಿ ತಾವುಗಳು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡಿದ್ರಿ, ಟೋಟಲ್ ಫೇಲ್ಯೂರ್ ಬಗ್ಗೆ, ಕೊರೋನಾದ ಬಗ್ಗೆಯೂ ಕೂಡ ಅದೇ ರೀತಿ. ಆದ್ರೆ ಈಗ ಏಕಾಏಕಿ
ಏಕಾಏಕಿ ಒಳ್ಳೆಯ ಕೆಲಸಗಳನ್ನ ಮಾಡಿರುವಂತಹ ಡಿಸಿಯನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ತಾವುಗಳು ಹೇಳ್ತಾ ಇದ್ದೀರಾ ಅನ್ನುವಂಥದ್ದು. ಇದನ್ನೇ ರಹೀಂ ಉಚ್ಚಿಲ್ ಅವರು ಕೇಳ್ತಾ ಇದ್ದಾರೆ. ತಮ್ಗಳ ಒಂದು ಒಕ್ಕೊರಲಿನ ಕೂಗು ಏನಿದೆ, ತಮ್ಗಳ ಒಂದು ಮನವಿ ಏನಿದೆ, ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿತ್ತು. ಹಾಗಾಗಿ ಆಡಳಿತಾತ್ಮಕವಾಗಿ ತಾವುಗಳು ಡಿಸಿಯನ್ನ ವರ್ಗಾವಣೆ ಮಾಡಿದ್ದೇವೆ. ಮೊದಲಿಂದಲೇ ಬಂದಂತಹ ಕೂಗು, ಅದಕ್ಕೋಸ್ಕರ ತಮ್ಮೆಲ್ಲರ ಮಾತುಗಳನ್ನು ಕೇಳಿದ್ದಾರೆ, ತಮ್ಮೆಲ್ಲರ ಮಾತುಗಳಿಗೆ ಬೆಲೆ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ರಹೀಂ ಉಚ್ಚಿಲ್ ರವರೇ, ಇಲ್ಲಿ ಒಕ್ಕೊರಲಾಗ್ರಹ ಇಲ್ಲಿಯ ಸಾರ್ವಜನಿಕರದ ಅಥವಾ ಇಲ್ಲಿಯ ಜಾತ್ಯತೀತರ ಜನತೆಯದಲ್ಲ. ಅದು ಬಿಜೆಪಿಯ ಪಕ್ಷದ ಕಾರ್ಯಕರ್ತರು, ಅದು ಕಾರ್ಯಕರ್ತರು ಅನ್ನುವುದಕ್ಕಿಂತ ಬಿಜೆಪಿ ಪಕ್ಷದ ನಾಯಕರುಗಳ ಒಕ್ಕೊರಲ ಆಗ್ರಹ. ಸಿಂಧು ರೂಪೇಶ್ ಅವರನ್ನ ಇಲ್ಲಿಂದ ಎತ್ತಂಗಡಿ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ಪೌರತ್ವ ಕಾಯ್ದೆಯ ಸಂದರ್ಭ ಆಗಿರಬಹುದು, ಕೊರೋನಾದ ಸಂದರ್ಭದಲ್ಲಿ ಆಗಿರ್ಬಹುದು, SDPI ಕೂಡ ಜಿಲ್ಲಾಡಳಿತದ ವೈಫಲ್ಯವನ್ನ ಮಾತನಾಡಿದೆ. ಯಾಕೆಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಕೆಲವೊಂದು ನ್ಯೂನ್ಯತೆಗಳು ನಡೆದಿತ್ತು. ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿ ಅವರು ಏನು ಒಳ್ಳೆ ಕೆಲಸಗಳನ್ನ ಮಾಡ್ಲಿಲ್ಲ ಅಂತ ಇಲ್ಲಲ್ವಾ? ಎಲ್ಲಾ ಅಧಿಕಾರಿಗಳು ಕೂಡ ಅವರ ಅಧಿಕಾರಾವಧಿಯಲ್ಲಿ ಕೆಲವೊಂದು ನ್ಯೂನ್ಯತೆಗಳು ಸಂಭವಿಸುತ್ತದೆ. ಆದ್ರೆ ಇಲ್ಲಿ ನಡೆದಿರುವಂತಹ ನ್ಯೂನ್ಯತೆಗಳ ಹಿಂದೆ ಕೂಡ ಬಿಜೆಪಿಯ ಕೈವಾಡ ಇದೆ ಅನ್ನುವುದನ್ನ ನೀವು ಅರ್ಥ ಮಾಡಿಕೊಳ್ಬೇಕು, ನೀವು ಅದನ್ನ ಒಪ್ಪಿಕೊಳ್ಬೇಕು. ನೀವು ಪೊಲೀಸ್ ಇಲಾಖೆ ಕಾನೂನು ಕ್ರಮ ಕೈಗೊಳ್ತದೆ ಅಂತ ಹೇಳಿದ್ರಿ. ಇತ್ತೀಚೆಗೆ ಇಲ್ಲಿ ಮಂಗಳೂರಿನಲ್ಲಿ ನಡೆದಂತಹ ಜಾನುವಾರು ಸಾಗಾಟಗಾರರ ಮೇಲೆ ನಡೆದಂತಹ ಹಲ್ಲೆಯ ಸಂದರ್ಭದಲ್ಲಿ ಪೊಲೀಸರ ತಾರತಮ್ಯ ನೀತಿಯನ್ನ ನೀವು ಗಮನಿಸಿದ್ದೀರಿ. ಮತ್ತು ಕಿನ್ನಿಗೋಳಿಯಲ್ಲಿ ಒಂದು ಅಧಿಕೃತವಾದಂತಹ ಜಾನುವಾರು ವಧಾಗ್ರಹವನ್ನ ಅಲ್ಲಿಯ ಸ್ಥಳೀಯ ಆಡಳಿತ ಮತ್ತು ಪೊಲೀಸರು ಸೇರಿಕೊಂಡು ಮುಚ್ಚುಗಡೆಗೆ ಮಾಡಿದಂತಹ ಘಟನೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ. ಕೊನೆಗೆ ಅವರು ಹೈಕೋರ್ಟ್ಗೆ ಹೋಗಿ ಅವರ ಪರವಾನಗಿಯನ್ನ ನವೀಕರಿಸಲಿಕ್ಕೆ ಬೇಕಾದಂತಹ ಕಾನೂನು ಹೋರಾಟವನ್ನ ಮಾಡಿ ಜಯಗಳಿಸಿ ಬಂದಿರುವುದನ್ನು ನಾವು ಕಿನ್ನಿಗೋಳಿಯಲ್ಲಿ ಕಂಡಿದ್ದೇವೆ. ನಿಮ್ಮ ಪೊಲೀಸ್ ಇಲಾಖೆಯು ಕೂಡ ಇವತ್ತು ಬಿಜೆಪಿಯ ಕೈಗೊಂಬೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರ್ತಿಸ್ತಾ ಇದೆ. ಅದು ರೂಪೇಶ್ ರವರ ಸಂದರ್ಭದಲ್ಲಿ ಕೂಡ ನಡೆದಿತ್ತು. ಆದ್ರೆ ನೀವು ಒಪ್ಪಿಕೊಳ್ಬೇಕು, ನಿಮ್ಮ ಕೆಲವೊಂದು ಸ್ವಹಿತಾಸಕ್ತಿ ಇರತಕ್ಕಂತಹ ನಾಯಕರುಗಳ ಆ ಒಂದು ಮೂಗಿನ ನೇರದ ಆದೇಶವನ್ನ ವಿರೋಧಿಸಿದ ಕಾರಣಕ್ಕಾಗಿ ನೀವು ಒಳಗಿಂದ ಒಳಗಡೆ ಸಂಚನ್ನ ಹೂಡಿಕೊಂಡು ನೀವು ಅವರನ್ನು ವರ್ಗಾವಣೆ ಮಾಡಿದ್ದೀರಿ. ಇದು ಸಾಮಾನ್ಯವಾದಂತಹ ಆಡಳಿತಾತ್ಮಕವಾದಂತಹ ವರ್ಗಾವಣೆ ಅಲ್ಲ. ಆದ್ರೆ ನಾನು ಒಬ್ಬ ಮೂರ್ಖನಾಗೆ ಯಾವುದಕ್ಕೋ ಈ ಗೋಸಾಗಾಟದ ಲಿಂಕ್ ಅನ್ನ ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ. ಆದ್ರೆ ನಿಮ್ಮವರೇ ಹೇಳಿಕೊಳ್ತಾ ಇದ್ದಾರೆ, ಹಿಂದೂ ಜಾಗರಣ ವೇದಿಕೆಯವರು ಮತ್ತು ಬಜರಂಗ ದಳದವರು ಅವರೇ ಹೇಳಿಕೊಳ್ತಾ ಇದ್ದಾರೆ ಗೋಸಾಗಾಟದ ಒಂದು ಫಲಿತಾಂಶ ಆಗಿರ್ತದೆ ಡಿಸಿಯ ವರ್ಗಾವಣೆ ಅಂತ ಹೇಳಿ. ನಿಮ್ಮ ಸಹ ಸಂಘಟನೆಗಳು ಹೇಳ್ತಾ ಇದೆ, ನಾವು ಹೇಳ್ತಾ ಇದ್ದೇವೆ. ಇದರಲ್ಲಿ ಬಿಜೆಪಿಯ ಶಾಸಕರುಗಳು ಮತ್ತು ಉಸ್ತುವಾರಿ ಸಚಿವರ ನೇರ ಕೈವಾಡ ಇದೆ. 10 ಹಲವು ಕಾರಣಗಳಿದೆ, ಕಣ್ಣಿಗೆ ಕಾಣದಂತಹ ಕಾರಣಗಳಿದೆ. ಅದು ರಹೀಂ ಉಚ್ಚಿಲ್ ರವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇದು ಇಂತಹ ಒಂದು ವರ್ಗಾವಣೆ ಹೊರತು ಬೇರೆ ಏನು ಅಲ್ಲ ಅನ್ನುವುದನ್ನ ಅರ್ಥ ಮಾಡಿಕೊಳ್ಬೇಕು. ಅಲ್ಲವೇ ಅಲ್ಲ. ಹಾಗಾದ್ರೆ ತಾವು ಗೋವಿನ ಶಾಪ ಅನ್ನುವಂತಹ ವಿಚಾರದ ಬಗ್ಗೆ ತಾವುಗಳು ಮಾತಾಡೋದಾಗಿದ್ರೆ ಎಸ್ ರಹೀಂ ಉಚ್ಚಿಲ್ ಅವರು ಈಗ ನಮ್ಮ ರಿಯಾಜ್ ಫರಂಗಿಪೇಟೆಯವರು ಇಷ್ಟು ಹೊತ್ತು ಜಿಲ್ಲಾಡಳಿತದ ಬಗ್ಗೆ ಮಾಡಿರುವುದು ತುಂಬಾ ಲೀಸ್ಟ್ ಅನ್ನೇ ಹೇಳಿದ್ದಾರೆ. 100 ಬಾರಿ ಅವರು ಜಿಲ್ಲಾಡಳಿತದ ವೈಫಲ್ಯ ಆಗಿದೆ ಅಂತ ಅವರು ಹೇಳಿದ್ದಾರೆ. ಜಿಲ್ಲಾಡಳಿತಕ್ಕೆ ಹೆಡ್ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿ. ಜಿಲ್ಲಾಧಿಕಾರಿ ಅವರು ವರ್ಗಾವಣೆ ಆದಾಗ ಅತ್ಯಂತ ಹೆಚ್ಚು ಸಂತೋಷ ಪಡಬೇಕಾಗಿರುವುದು ಅವರು. 100 ಬಾರಿ ಅವರು ವರ್ಗಾವಣೆ ಆಗಬೇಕು, ಅವರು ಇದು ಮಾಡಿದ್ದಾರೆ ಅಂತ ಹೇಳಿದಾಗ ಕ್ರಮ ನೇಣಿಗೆ ಹಾಕ್ಲಿಕ್ಕೆ ಆಗುದಿಲ್ಲಲ್ಲ, FIR ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಅವರ ವರ್ಗಾವಣೆ ತಾನೇ ಆಡಳಿತಾತ್ಮಕವಾಗಿ ಇವರು ಪ್ರತಿಪಕ್ಷಗಳು ಹೋರಾಟ ಮಾಡಿದಾಗ ಅದಕ್ಕೆ ಮಾಡಬೇಕಾಗಿರೋದು ಏನು ವಿಧಿ? ಅವರ ವರ್ಗಾವಣೆ ತಾನೇ. ಈ ವರ್ಗಾವಣೆ ಆದಾಗ ಅವರು ಸಂತೋಷ ಪಟ್ಟುಕೊಳ್ಳಬೇಕಲ್ಲ, 100 ಆರೋಪಗಳು ಮಾಡಿದಾಗ. ಆಮೇಲೆ ಯಾರೋ ಕಾರ್ಯಕರ್ತರು ಫೇಸ್ಬುಕ್ ಅಲ್ಲಿ ಬರ್ದಿದ್ದಾರೆ ಅಂತ ಹೇಳಿದ್ರೆ ಆ ಬರ್ದ ಟೈಮ್ ಮತ್ತು ಇವರ ವರ್ಗಾವಣೆ ಆದೇಶ ಆದಂತ ಆ ಆರ್ಡರ್ ಪ್ರತಿಯನ್ನು ಅವರು ಸ್ವಲ್ಪ ನೋಡಿಕೊಳ್ಳಿ. ಅದರಲ್ಲಿರುವ ಸಮಯಗಳು, ಆ ದಿನಾಂಕಗಳನ್ನ ಸ್ವಲ್ಪ ನೋಡಿಕೊಳ್ಳಿ, ಯಾವಾಗ ಆದೇಶ ಆಗಿದೆ ಅಂತ. ಇದು ಸಹಜವಾದಂತ ಒಂದು ಪ್ರಕ್ರಿಯೆ. ಯಾರೋ ಒಬ್ಬ ಬರ್ತಾರೆ ಅಂತ ಆಮೇಲೆ DC ಅವರಿಗೆ ಬೆದರಿಕೆ ಕೊಟ್ಟಿದ್ದಾರೆ, ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕಂತ ಭಾರತೀಯ ಜನತಾ ಪಾರ್ಟಿಯ ವಕ್ತಾರನಾಗಿ ನಾನು ಹೇಳ್ತಾ ಇದ್ದೇನೆ. ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ಒಂದು ನಿಮಿಷ, ನೀವು ಮಾತಾಡುವಾಗ ನಾವು ಮಾತಾಡಿಲ್ಲ. ಹೇಳುವಂತದ್ದು ಏನಂತ ಹೇಳಿದ್ರೆ, ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಷ್ಟವಾಗಿ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ಯಾರು ಅಂತ ಬೆದರಿಕೆಗಳನ್ನು ಹಾಕಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕಂತ ಹೇಳಿದ್ದಾರೆ. ನಾನು ಪಕ್ಷದ ವ್ಯಕ್ತಿಯಾಗಿ ನಾನು ಹೇಳ್ತಾ ಇದನ್ನು ಖಂಡನೆ.
ಅದು ಯಾರೇ ಅಂತ ಹೇಳಿಕೆಗಳನ್ನು ಕೊಟ್ಟರೆ ಖಂಡನೆ. ಅಪರಾಧ ಯಾರೇ ಮಾಡಿದ್ರು ಅಪರಾಧ, ಅದು ಯಾವ ಸಂಘಟನೆ ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಇದು ನಮ್ಮ ನಿಲುವು. ನಾವು ಮಾಡಿ ತೋರಿಸಿದ್ದೇವೆ. ಗೋಸಾಗಾಟ ಮಾಡುವಾಗ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಹಿಂದಿನ ಸರ್ಕಾರ ಮಾಡುವುದಕ್ಕಿಂತ ಹೆಚ್ಚಿನ ಕ್ರಮಗಳೇ ನಾವು ತಗೊಂಡಿದ್ದೇವೆ ಅಂತ ಹೇಳಿ ರಿಯಾಜ್ ಫರಂಗಿಪೇಟೆ ಅವರಿಗೆ ಗೊತ್ತಿದೆ. ಯಾವ ಸೆಕ್ಷನ್ ಗಳನ್ನ ಹಾಕಿದ್ದೇವೆ ಅಂತ ನಿಮಗೆ ಗೊತ್ತಿದೆ. ಅವಕಾಶ ಇಲ್ಲದೆ ಇರುವುದರಿಂದ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ. ತ್ರೀ ಆಫ್ ಯು ಎಸ್ ಬರ್ತೇನೆ. ಅದೇ ರೀತಿ ಆಡಳಿತಾತ್ಮಕವಾಗಿರುವಂತಹ ವರ್ಗಾವಣೆ ಆಗಿದೆ, ಅದನ್ನು ಬಿಟ್ಟು ರಾಜಕೀಯ ಮೇಲಾಟಗಳು ಯಾವುದು ಕೂಡ ನಡೀಲಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ರೈ ಮುಚ್ಚಿಲ್ ಅವರು. ಬರ್ತೇನೆ. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ, ಇನ್ನೊಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಶಶಿಕಿರಣ್ ಅಂತ ಹೇಳಿ. ಶಶಿಕಿರಣ್ ಅವರು ಎಲ್ಲಿಂದ? ಬಡಗಬೆಲ್ಲೂರು ಅಂದ್ರೆ ಪೊಲಾಲಿ ಸಮೀಪದ ಬಡಗಬೆಲ್ಲೂರಿಂದ ಮಾತಾಡ್ತೀನಿ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ನನ್ನ ಕ್ವಶನ್ ಸರ್, ರೈ ಮುಚ್ಚಿಲ ಅವರಿಗೆಲ್ಲ ಅಭಿಷೇಕ್ ಉಲ್ಲಾಲ್ ಹಾಗೂ ಎಸ್ಟಿಬಿಯ ರಿಯಾಜ್ ಯಾರಿದ್ದಾರೆ, ಈಗ ರಿಯಾಜ್ ಪರಂಗಿಪೇಟೆ ಹಾಗೂ ಅಭಿಷೇಕ್ ಉಲ್ಲಾಲ್ ಅವರಿಗೆ ಸಮಸ್ಯೆ ಆಗಿರುವುದಂತದ್ದು ಜಿಲ್ಲಾಧಿಕಾರಿ ಅವರು ಗೋವು ತಡೆದವರಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ ನಂತರ ಮಾಡಿದ್ದಕ್ಕ ಅವರಿಗೆ ಸಮಸ್ಯೆಯ ಅಥವಾ ವರ್ಗಾವಣೆ ಆಗಿದ್ದು ಸಮಸ್ಯೆ ಅವರಿಗೆ ಅಂತ ಆಡಳಿತಾತ್ಮಕವಾದ ವಿಷಯಗಳಲ್ಲಿ ಸರ್ಕಾರಗಳು ನಡ್ಕೊಂಡು ಬಂದಿದೆ. ಈಗ ಅವರು ಹೇಳ್ತಾರೆ ನೋಡಿ, ಒಬ್ರು ಜಿಲ್ಲಾಧಿಕಾರಿ ಅವರಿಗೆ ಬೆದರಿಕೆ ಹಾಕಿದ್ದಾರೆ, ಬೆದರಿಕೆ ಹಾಕಿದವರಿಗೆ ಇದ್ದಾಗ ಅವರಿಗೆ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳ್ತಾರೆ ಅವರು. ನನ್ನ ಪ್ರಶ್ನೆ, ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಯುಟಿ ಖಾದರ್ ಅವರು ಒಂದು ಸಭೆಯಲ್ಲಿ ಕೇಂದ್ರ ಸರ್ಕಾರನೇ ನಿರ್ಮಾಣ ಮಾಡಿರ್ತಕ್ಕಂಥ ಪೌರತ್ವದ ಬಗ್ಗೆ ಒಬ್ಬ ಜವಾಬ್ದಾರಿಯುತ MLA ಸ್ಟೇಟ್ಮೆಂಟ್ ಕೊಡ್ತಾರೆ, ಬೆಂಕಿ ಬೀಳ್ತದೆ ಅಂತ ಹೇಳಿ. ಆಗ ಅವ್ರ ಜವಾಬ್ದಾರಿ ಆಗುದಿಲ್ವಾ? ಈಗ ಖಾಲಿ ಒಬ್ಬ ಯಾರೋ ಸಂಘಟನೆ ಅಣೆಪಟ್ಟಿ ಕಟ್ಟಿ ಅವನು ಯಾವುದೇ ರೀತಿ ಅಂತ ಪೋಸ್ಟ್ ಮಾಡಿರುವುದಲ್ಲ, ಸಂಘಟನೆ ಹೆಸರಲ್ಲಿ ಪೋಸ್ಟ್ ಆಗಿರುವುದಲ್ಲ, ಅವನ ಮೊಬೈಲ್ ಅಲ್ಲಿ ಪೋಸ್ಟ್ ಆಗಿರುವುದು, ಅವನ ವೈಯಕ್ತಿಕ ವಿಚಾರದಲ್ಲಿ ಪೋಸ್ಟ್, ಅವರ ಬಗ್ಗೆ ಕಾನೂನು ಕ್ರಮ ಕೊಡ್ತಾರೆ. ಆದ್ರೆ ಅದೇ ಈ SDPI ಈಗ ಮಾತಾಡಿದಲ್ಲ ರಿಯಾಜ್ ಫರಂಗಿಪೇಟೆ ಅವರು, ಅದೇ ರಿಯಾಜ್ ಫರಂಗಿಪೇಟೆ ಅವರು ಪೌರತ್ವ ಕಾಯ್ದೆ ವಿರೋಧಿಸುವ ಅವರು SDPI ಸಂಘಟನೆಯ ಇಲಿಯಾಸ್ ತುಂಬಿ ಅವರು ಅರುಣಾಂಶಗಿರಿ ಅವರ ಬಗ್ಗೆ ಏನು ಮಾತಾಡಿದ್ದಾರೆ, ಅದೇ ಅರುಣಾಂಶಗಿರಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅವರ ಬಗ್ಗೆ ನಾವೇ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸ್ತೇವೆ ಅಂತ ಹೇಳಿದ್ದಾರೆ. ಯಾರ ಬಗ್ಗೆ? ಇವತ್ತು ಯಾವ ಇವರು ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ, ಅವರ ಬಗ್ಗೆ ಅರುಣಾಂಶಗಿರಿ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇವರಿಗೆ ಸಮಸ್ಯೆ ಆಗಿರುವುದು ಯಾಕೆ ಅಂತ ಹೇಳಿದ್ರೆ, ಇವತ್ತು ಜಿಲ್ಲಾಧಿಕಾರಿ ಬಗ್ಗೆ ಅನುಕಂಪ ಬಂದಿದೆ. ಇದರ ಮೊದಲು ಯಾವುದೇ ಜಿಲ್ಲಾಧಿಕಾರಿ ಕರೆದಂತ ಯಾವ್ದಾದ ವಿಷಯಕ್ಕೆ ಇವರು ಪೌರತ್ವದ ಬಗ್ಗೆ ಇವರು ಸಪೋರ್ಟ್ ಮಾಡಿದಾರ? ಇವತ್ತು ಯಾಕೆ ಇವರಿಗೆ ಅನುಕಂಪ ಬಂದಿದೆ ಅಂತ ಹೇಳಿದ್ರೆ, ಇವರಿಗೆ ಜಾನುವಾರನ್ನು ತಡೆದವರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳುವಾಗ ಇವರಿಗೆ ಅನುಕಂಪ ಹುಟ್ಟಿದೆ. ಆಡಳಿತ ವಿರೋಧಿ ಅಂತ ಹೇಳ್ತಿದ್ರು ಮೊನ್ನೆ ಎಲ್ಲ. ಈಗ ಇವರು ಮಾಡುದು ಸರಿಯಾ? ಇವರು ಮಾಡುದು ಯಾವ ನ್ಯಾಯ? ಒಬ್ಬ ಅಕ್ರಮವಾಗಿ ಕೊಂಡೋಗುವುದಕ್ಕೆ ಸಹಕಾರ ಮಾಡುದು ಇವರಿಗೆ, ಯಾರಿಗೆ? ಅಭಿಷೇಕ್ ಉಲ್ಲಾಲ್ಗೆ ಕೂಡ ಶೋಭೆ ಅಲ್ಲ, ಇಕ್ಬಾಲ್ ಫರಂಗಿಪೇಟೆ, ರಿಯಾಜ್ ಫರಂಗಿಪೇಟೆ ಅವರಿಗೆ ಶೋಭೆ ಅಲ್ಲ. ಕಾನೂನು ಅಂತ ಹೇಳಿದ್ರೆ ಕಾನೂನು, ಹಾಗೆ ತಪ್ಪಿತಸ್ಥ ಅಂತ ಹೇಳಿದ್ರೆ ಇಕ್ಬಾಲ್ ಅವರಿಗೆ ಕೂಡ ತಪ್ಪಿತ, ಯುಟಿ ಖಾದರ್ ಅವರು ಕೂಡ ಸ್ಟೇಟ್ಮೆಂಟ್ ಮಾಡುವಾಗ ಜನಪ್ರತಿನಿಧಿ, ಸಾಮಾಜಿಕ ವ್ಯಕ್ತಿ ಅಲ್ಲ, ಸಾರ್ವಜನಿಕ ವ್ಯಕ್ತಿ ಪೋಸ್ಟ್ ಮಾಡಿರುವುದಲ್ಲ, ಒಬ್ಬ ಜವಾಬ್ದಾರಿತ MLA ಮಾಡಿದ್ದು ಏನ್ ಮಾಡಿದ್ದಾರೆ ಇವರು? ಖಂಡನೆ ಮಾಡಿದ್ದಾರೆ ಅದರ ಬಗ್ಗೆ. ಅಭಿಷೇಕ್ ಉಲ್ಲಾಲ್ ಏನ್ ಹೇಳ್ತಾರೆ ಅದರ ಬಗ್ಗೆ? ರೈಟ್ ಎಸ್ ಅಭಿಷೇಕ್ ಅದರ ಬಗ್ಗೆ ಮಾತಾಡ್ಲಿ. ಎಸ್ ಉತ್ತರ ಕೊಡ್ತಾರಂತೆ ತಾವು ಕೇಳಿದಂತಹ ಅದರ ಬಗ್ಗೆ ಕ್ವಶನ್ ನೀಡಿ ಜನರಿಗೆ. ಸಾರ್ವಜನಿಕ ಯಾರು ಕೂತ್ಕೊಂಡು ಮಾತಾಡಿದಕ್ಕೆ ಸರ್ಕಾರ ಅವರಿಗೆ ಇವತ್ತು ಕೊಟ್ಟ ನ್ಯೂಸ್ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಅಂತ ಹೇಳಿದ್ದಾರೆ. ಇವರ ಸರ್ಕಾರ ಇರುವಾಗ ಇವರು ಏನ್ ಮಾಡಿದ್ದಾರೆ ಅಂತ ಬೇಕಲ್ಲ? ರೈಟ್ 10 ಲಕ್ಷ ಕೊಟ್ಟಾಗ ಇವರಿಗೆ ಸಂತೋಷ ಆಗ್ತದೆ, ಇವರದೇ ಸರ್ಕಾರ. ಅಭಿಷೇಕ್ ಉಳ್ಳಾಲ್ ಉತ್ತರ ಕೊಡ್ತಾರೆ, ತಾವು ಉತ್ತರ ಕೊಡ್ತಾರೆ ಅಭಿಷೇಕ್ ಉಳ್ಳಾಲ್. ಎಸ್ ಎಸ್ ಅಭಿಷೇಕ್ ಉಳ್ಳಾಲ್. ಬಹಳ ಫಸ್ಟ್ ಅಲ್ಲಿ ಬಹಳ ಪ್ರಥಮವಾಗಿ ನಿತಿನ್ ಬಹಳ ಫಸ್ಟ್ ಆಗಿ ನಾನು ಫಸ್ಟಿಗೆ ಸ್ಟಾರ್ಟ್ ಆಗಿ ಹೇಳಿದ್ದೇನೆ, ಡಿಬೇಟ್ ಸ್ಟಾರ್ಟ್ ಆಗಲಿ ಹೇಳಿದ್ದೇನೆ, ತಪ್ಪನ್ನ ಮಾಡಿದ್ದೇನೆ, ತಪ್ಪು ಖಂಡಿತವಾಗಿ ಹೇಳಿದ್ದೇನೆ. ಗೋಸಾಗಾಟದಲ್ಲಿ ಕೂಡ ನೇರವಾಗಿ ಹೇಳುತ್ತೇನೆ, ಅನಧಿಕೃತವಾಗಿ ಯಾರು ಮಾಡಿದಾರ ಅಂತವರ ವಿರುದ್ಧ ಕಾನೂನು ಕ್ರಮಗೊಳ್ಳಲೇಬೇಕು. DC ಅವರು ಕೊಡಿದ್ರು. ಈಗ ಗೋಕಳ್ಳತನದ ವಿಚಾರದ ಬಗ್ಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬಗ್ಗೆ ಆ ವ್ಯಕ್ತಿ ಕೇಳಿರುವಂತಹ ಮಾತುಗಳು, ತಮ್ಗೆ ಯಾಕೆ ಇದರ ಬಗ್ಗೆ ಅಸಮಾಧಾನ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಯಾಕೆ ಕ್ರಮ ಕೈಗೊಂಡ್ರೆ ತಪ್ಪ? ಅದೇ ಹೇಳ್ತಾ ಇದ್ದೇನೆ. ಅಲ್ಲಲ್ಲ, ಅಲ್ಲಿ ನಿತಿನ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅವರು ಹೇಳುವಂತದ್ದು ಅಕ್ರಮವಾಗಿ ಮಾಡಿದರೆ ಕೂಡ ನಾವು ಸಪೋರ್ಟ್ ಇದ್ದೇವೆ ಅಂತ ಹೇಳುವಂತದ್ದು ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಾನು ಕ್ಲಾರಿಟಿ ಕೊಡ್ತಿದ್ದೇನೆ, ಕ್ಲಾರಿಫೈ ಮಾಡ್ತಿದ್ದೇನೆ. ತಪ್ಪನ್ನ ಯಾರು ಮಾಡಿದ್ರು ಕೂಡ ನಾವು ಖಂಡಿಸ್ತೇವೆ. ಅನಧಿಕೃತವಾಗಿ ಈ ತರ ಗೋಸಾಗಾಟ ಮಾಡಿದವರ ವಿರುದ್ಧ ಕೇಸ್ ಹಾಕಿದಲ್ಲಿ ನಾವು ತಮ್ಮೊಂದಿಗಿದ್ದೇವೆ, ಅದರಲ್ಲಿ ಯಾವ್ದು ಡೌಟೇ ಇಲ್ಲ. ಆಯ್ತಾ? ಮತ್ತೊಂದು ಬೆಂಕಿ ಹಚ್ಚುವ ವಿಚಾರವನ್ನ ಹೇಳಿದ್ರು. ಬೆಂಕಿ ಹಚ್ಚುವ ವಿಚಾರ ಏನಂತ ಹೇಳಿದ್ರೆ, ಯುಟಿ ಖಾದರ್ ಅವರು ನಾನು ಬಂದು ಬೆಂಕಿ ಹಚ್ಚುವ ಅಂತ ಹೇಳಿಲ್ಲ. ನಮ್ಮ ಶಾಸಕರು ಅವರು ಹೇಳುವಾಗ ಬಹಳಷ್ಟು ಅರ್ಥಪೂರ್ವವಾಗಿ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥದ್ದಾದ್ರೆ ಬೆಂಕಿ ಹತ್ತಿ ಉರಿಬಹುದು ಅಂತ ಹೇಳಿರುವಂತದ್ದು, ಬೆಂಕಿ ಆಗ್ತದೆ ಅಂತ ಹೇಳಿರುವಂತದ್ದು ನಮ್ಮ ಸಂಸದರು. ಇಲ್ಲ ಅಭಿಷೇಕ್ ಉಳ್ಳಾಲ್ ಅವರೇ, ಬೆಂಕಿ ನಾನು ಹೇಳ್ತೇನೆ ದಯವಿಟ್ಟು ಮುನ್ಸೂಚನೆ ಇಲ್ಲ ಹತ್ಯೆ ಮಾಡುವುದಕ್ಕೂ ಬೇರೆಯವ್ರ ಜೊತೆ ಸುಪಾರಿ ಕೊಡುವುದಕ್ಕೂ ಕೂಡ ವ್ಯತ್ಯಾಸ ಇಲ್ಲ ಅನ್ನುವಂಥದ್ದು. ಇಲ್ಲ, ವ್ಯತ್ಯಾಸ ಇದೆ ಅಲ್ವಾ?
ಹತ್ಯೆ ನೇರವಾಗಿ ಮಾಡೋದಕ್ಕೂ ಇತರರಿಗೆ ಸುಪಾರಿ ಕೊಡುವುದಕ್ಕೂ ಕೂಡ ಅಲ್ವಾ? ಬೆಂಕಿ ಹೊತ್ತಿ ಉರಿಯಬಹುದು, ಬೆಂಕಿ ಹಾಕ್ತೇನೆ, ಬೆಂಕಿ ಬೀಳುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ತೇನೆ ಅಂತ ಹೇಳಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ತೇನೆ ಅಂತ ಹೇಳಿ ಶಾಸಕ ಹೇಳ್ತಾರೆ. ಸರಿ 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 ಈಗ ಈಗ ಸ್ಟೇಷನ್ ಮುಂದುಗಡೆ ಕೂತ್ಕೊಂಡು ಪ್ರತಿಭಟನೆಯನ್ನು ಹೇಳ್ತಾರೆ. ಸರಿ 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 ಓಕೆ ಓಕೆ. ಈಗ ಬೆಂಕಿಯ ವಿಚಾರ ಬದಿಗಿಟ್ಟು ನಾನು ಕೇಳ್ತಾ ಇರುವಂತದ್ದು ಈ ಅಕ್ರಮ ಜಾನುವಾರು ಸಾಗಾಟದ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ, ಗೋಶಾಪ ಆಗಿದೆ, ಅದಕ್ಕೋಸ್ಕರ ವರ್ಗಾವಣೆ ಆಗಿದ್ದಾರೆ ಅನ್ನುವಂತಹ ಮಾತುಗಳು. ಈ ಕರೆ ಮಾಡಿದಂತಹ ವ್ಯಕ್ತಿ ಕೇಳಿದಂತಹ ಮಾತು ತಮ್ಗೆ ಗೊತ್ತಾಗಿದೆ. ಈ ಒಂದು ಸ್ಟೇಟ್ಮೆಂಟ್ ಇಂದ ಜಿಲ್ಲಾಧಿಕಾರಿ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ, ಅದಕ್ಕೋಸ್ಕರ ತಮ್ಗಳಿಗೆ ಅಸಮಾಧಾನ ಇದೆ ಅನ್ನುವಂತಹ ಮಾತನ್ನು, ಅಕ್ರಮವಾಗಿರುವಂತಹ ಜಾನುವಾರು ಸಾಗಾಟ ಮಾಡುವವರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಏನ್ ತಪ್ಪಿದೆ ಅನ್ನುವಂತಹ ಮಾತನ್ನು ಆ ವ್ಯಕ್ತಿ ಕೇಳಿದಂತದ್ದು. ಎಸ್ ಅಭಿಷೇಕ್. ನೋಡಿ, ನಾನು ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಇವತ್ತು ಅವರು IAS ಅಧಿಕಾರಿ, ನಿಮಗೆ ಜನಸಾಮಾನ್ಯರೇ ಅಲ್ಲ. ಅದಲ್ಲದೆ ಅವರು ಅದಂತ ನೋಡಿ, ಭಾರತದಲ್ಲಿ ಬಹಳಷ್ಟು ಟಫ್ ಆಗಿರುವಂತ ಕಾಂಪಿಟೇಟಿವ್ ಎಕ್ಸಾಮ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದನ್ನ ಅವರು 2016 ಪಾಸ್ ಆಗಿ ಬಂದಂತವರು. ಅವರಿಗೆ ಟ್ರೈನಿಂಗ್ ಯಾರೊಬ್ಬರು ಬಂದು DC ಆಗಿ ಇಟ್ಕೊಳ್ಳಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವರು ದೇಶ ಆಗ್ಬೇಕು ಅಂತ ಹೇಳಿದ್ರೆ ಅಷ್ಟೇ ಕಷ್ಟಪಟ್ಟು ಓದಿ ಅವ್ರು ಬಂದಿರುವಂತದ್ದು, ಅವ್ರಿಗೆ ಗೊತ್ತಿದೆ ಅಧಿಕಾರ ನಡೆಸಲಿಕ್ಕೆ. ಇವತ್ತು ಯಾರೋ ಒಬ್ಬರು ರಸ್ತೆಯಲ್ಲಿ ಹೋಗೋರು ಕಡಿತೇನೆ ಬಡಿತೇನೆ ಅಂತ ಈ ತರ ಹೇಳಿದ್ರೆ ತಪ್ಪಲ್ವಾ? ನಾನು ಅದನ್ನ ಖಂಡಿಸ್ತಾ ಇದ್ದೇನೆ, ಅಂತ ಹೇಳಿಕೆಗಳನ್ನ ಖಂಡಿಸ್ತಾ ಇದ್ದೇನೆ. ಅದು ಕೂಡ ಹೇಳುವಂತದ್ದು ಯಾರಿಗೆ? ಒಂದು IAS ಅಧಿಕಾರಿಗೆ, DC ಗೆ ಇರುವಂತದ್ದು. ಯಾರು ರಸ್ತೆಯಲ್ಲಿ ಹೋಗಿದ್ರೆ ಅವರಿಗೂ ಕೂಡ ಹೇಳಬಾರ್ದು ಅಂತ ಮಾತನ್ನ. ಕಡಿತೇನೆ ಬಡಿತೇನೆ ಅಂತ ಉದ್ವೇಗ ಬರುವಂತ ಮಾತುಗಳನ್ನ ಯಾರಿಗೂ ಕೂಡ ಹೇಳಬಾರ್ದು. ಮಾತಾಡ್ತೀರಿ ಈಗ ಸಮರ್ಥನೆ ಮಾಡಿದ್ರೆ ಮಾತಾಡ್ತೇವೆ. ಅವರಿಗೆ ಅಂತ ಸ್ಟೇಟ್ಮೆಂಟ್ ಕೊಟ್ಟದಕ್ಕೆ ಸಿಂಧು ಬಿ ರೂಪೇಶ್ ಅವರನ್ನ ನಾವು ಟ್ರಾನ್ಸ್ಫರ್ ಮಾಡಿದ್ವಿ ಅಂತ ಅವರ ಪಾಪ ಅನಿಸಿಕೆ. ಅವರಿಗೆ ವಿಷಯ ಅರ್ಥ ಮಾಡಿಕೊಳ್ಳಿ. ರಾಷ್ಟ್ರೀಯ ಪಕ್ಷದ ವಕ್ತಾರನಾಗಿ ನೀವು ಅದು ಹೇಳುವಂತದ್ದು ಸರಿಯಾ? ಒಬ್ಬ ಹೇಳಿದ್ದನ್ನು ಒತ್ತಿರಿ, ಅವನು ಹೇಳಿದ್ದನ್ನು ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಶುಲ್ಕ ವಿಚಾರಕ್ಕೆ ಮಾಡಿದ್ದಾರೆ. ನಾನು ಸ್ಪಷ್ಟೀಕರಣವನ್ನು ಸರ್, ಇಲ್ಲ ರೈಮ್ ಸರ್, ದಯವಿಟ್ಟು ಕೇಳಿ, ನಾನು ಸ್ಪಷ್ಟೀಕರಣವನ್ನ ಕೊಡ್ತೇನೆ ಹೊರತು ನಾನು ಮಾಡಿದ್ದು ಸಮಯ ತಪ್ಪ ಅಂತ ಹೇಳ್ತೇನೆ. ಒಂದು ಹೇಳ್ತೇನೆ, ಟ್ರಾನ್ಸ್ಫರ್ ಆಗಲಿಕ್ಕೂ ಕೂಡ ಕಾನೂನು ಪ್ರಕಾರವಾಗಿ ಕನಿಷ್ಠ 3 ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿ ಮಾಡಬೇಕು. ಇವತ್ತು 3 ವರ್ಷಗಳ ಕಾಲ ಆಗ್ಲಿಲ್ಲ, ಬಂದು 1 ವರ್ಷ ಆಗ್ಲಿಲ್ಲ. ಹಾಗೆ ಕಾನೂನಲ್ಲ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ತಿಂಗಳಿಗೆ 3 ಮಾಡಿದ್ದೀರಿ. ನೋಡಿ, ಒಂದು ನಿಮಿಷ, ಕಾನೂನು ಅಂತ ಹೇಳಿ ನೀವು ಮಿಸ್ಗೈಡ್ ಮಾಡಬೇಡಿ. ಸರ್ಕಾರದ ಪರಮಾಧಿಕಾರ ನೀವು ಕಾನೂನು ಓದಿದವರಾಗಿದ್ರು ಕೂಡ ಹೇಳ್ತಾ ಇದ್ದಾರೆ, ನಿಮ್ಗೆ ಕಾನೂನು ಗೊತ್ತಿದ್ರೆ ಸರಿಯಲ್ಲ. ಸರ್ಕಾರದ ಪರಮಾಧಿಕಾರ ಯಾವ ಜಿಲ್ಲಾಧಿಕಾರಿಗಳನ್ನು ಯಾವ ಸಂದರ್ಭದಲ್ಲಿ ಯಾವುದಾದ್ರೂ ಕಾರಣಗಳಿದ್ದಲ್ಲಿ ಅದನ್ನು ವರ್ಗಾವಣೆ ಮಾಡಬಹುದು. ನೀವು ಸರ್ಕಾರದ ಪರಿಮಾಣವನ್ನು ನೀವು ಪ್ರಶ್ನೆ ಮಾಡ್ಕೊಂಡಿದ್ದೀರಿ. ನಿಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಈ ರೀತಿ ಆಗಿದೆ, ಆಮೇಲೆ ಕುಮಾರಸ್ವಾಮಿ ಅವರಿದ್ದಾಗಲೂ ನಡೆದಿದೆ. ಇದೇನು ಹೊಸ ಆಯುಕ್ತರ ವರ್ಗಾವಣೆ ಆಗಿದೆ. ಆಗ ಇವರೆಲ್ಲರೂ ಅದನ್ನು ಸಂತೋಷದಿಂದ ಆಯುಕ್ತರಿಗೆ 3 ವರ್ಷ ಆಗಿಲ್ಲ. ಅದ್ಯಾಕೆ ನೀವು ಕಮಿಷನರ್ ಅನ್ನು ವರ್ಗಾವಣೆ ಮಾಡಿದಲ್ಲ? ಒಂದು ಕಣ್ಣಿಗೆ ಒಂದು ಬೆಳೆಗೆ ಸಂದರ್ಭದಲ್ಲಿ ನೀವು ಪ್ರತಿಭಟನೆಯನ್ನ ಮಾಡಿದ್ರಲ್ಲ, ಅಂತ ಸಂದರ್ಭದಲ್ಲಿ ನೀವು ಪ್ರತಿಭಟನೆಯನ್ನ ಮಾಡಿದ್ರಿ. ಅಂತ ಸಂದರ್ಭದಲ್ಲಿ ಸ್ವೀಟ್ ತಿಂದು ಹಂಚಿದ್ದಾರೆ, ವರ್ಗಾವಣೆಯನ್ನು ಸಂತೋಷದಿಂದ ಕೊಂಡಾಡಿದ್ದಾರೆ. ಮಾಡೋದಾದ್ರೆ ನೀವು ವಿಷಯಾಂತರ ಮಾಡಬೇಡಿ. ಯಾವುದೇ ವರ್ಗಾವಣೆಯ ಬಗ್ಗೆ ನಿಮ್ಮ ಸಿದ್ದರಾಮಯ್ಯ ಅವರು ಮಾಡಿದ್ದು ತಪ್ಪ, ಕುಮಾರಸ್ವಾಮಿ ಅವರು ಮಾಡಿರುವುದು ತಪ್ಪ, ನಿಮ್ಮ ಧರ್ಮಸಿಂಗ್ ಅವರು ಮಾಡಿರುವುದು ತಪ್ಪ, ನಿಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಮಾಡಿರುವುದು ತಪ್ಪ. ಮುಖ್ಯಮಂತ್ರಿಗಳು
okay. Both of you, ರಿಯಾಜ್ ಫರಂಗಿಪೇಟೆ ಅವರೇ, ಹರ್ಷ ಅವರು ಟ್ರಾನ್ಸ್ಫರ್ ಆದಾಗ ತಾವುಗಳು ಸಿಹಿ ತಿಂಡಿ ಹಂಚಿದೀರಾ? ಹರ್ಷ ಅವರು ಆಯುಕ್ತರು, ಪೊಲೀಸ್ ಆಯುಕ್ತರು ಟ್ರಾನ್ಸ್ಫರ್ ಆದಾಗ ತಾವುಗಳು ಸಿಹಿ ತಿಂಡಿ ಹಂಚಿದೀರಾ? ತಾವುಗಳು ಸಂಭ್ರಮಿಸಿದ್ದೀರಾ? ತಾವುಗಳು ಸೆಲೆಬ್ರೇಟ್ ಮಾಡಿದ್ದೀರಾ? ಹೇಗೆ? ರಾಜಕೀಯ ಬೆಲೆಗಳನ್ನು ಬೆಳೆಸುವುದು ಸರಿ ಅಂತ ನಾನು ಕೇಳುವಂತದ್ದು. ರೈಟ್, ಓಕೆ. ಅಭಿಷೇಕ್, ಥ್ಯಾಂಕ್ ಯು. ಅಭಿಷೇಕ್ ಸ್ಟಾಪ್. ಎಸ್, ರಿಯಾಜ್ ಫರಂಗಿಪೇಟೆ ಅವರು ಆಯುಕ್ತರು, ಪೊಲೀಸ್ ಆಯುಕ್ತರು ವರ್ಗಾವಣೆ ಆದಾಗ ತಾವುಗಳು ಸೆಲೆಬ್ರೇಷನ್ ಮಾಡಿದ್ರ? ಆವಾಗ ಧ್ವನಿ ಎತ್ತದಂತಹ ತಾವುಗಳು ಈಗ ಯಾಕೆ ಧ್ವನಿ ಎತ್ತಾ ಇದ್ರೆ? ಈಗ ಪರಮಾವಧಿ ಸರ್ಕಾರ ಮಾಡ್ತಾ ಇದೆ, ಎಲ್ಲವೂ ಕೂಡ ಸರ್ಕಾರದ ಆಡಳಿತ ಕೈಯಲ್ಲಿದೆ ಅನ್ನುವಂಥದ್ದು ರಾಜಕೀಯ ಕೆಸರಿನ ಕ್ಷೇತ್ರ ನಡೀತಾ ಇದೆ ಅನ್ನೋದು ಯಾಕೆ ಈಗ ಹೇಳ್ತಾ ಇದ್ದಾರೆ ಅಂತ ಮಾತನ್ನು ಕೇಳ್ತಾ ಇದ್ದಾರೆ. ಅವರ ವಿರೋಧ ಮಾಡಿದ್ದಾರೆ, ಅವರಿಗೆ ನಾವು ಪ್ರಜಾಪ್ರಭುತ್ವವಾಗಿ ಅವರಿಗೆ ಅಧಿಕಾರ ಇತ್ತು, ಅವರು ವಿರೋಧ ಮಾಡಿದರೆ ನಾವು ಸ್ವಾಗತಿಸಿದ್ದೇವೆ ಅವರ ವಿರೋಧವನ್ನು ಕೂಡ. ಇವತ್ತು ನಾವು ವಿರೋಧ ಮಾಡ್ತಿದ್ದೇವೆ ಅಷ್ಟೇ. ಅವರು ಡೆಮೋಕ್ರಸಿ ಪಾರ್ಟಿ, ಅವರು ನನ್ನ ಸಮಯ ರಿಯಾಜ್ ಜೊತೆ ಮಾತಾಡಬೇಕು. ಇಲ್ಲ ಸರ್, ಮಾತಾಡಿದಿರಾ ರಿಯಾಜ್ ಜೊತೆ. ಪೊಲೀಸ್ ಆಯುಕ್ತರ ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ SDPIಗರು ಸ್ವೀಟ್ ಹಂಚಿದ್ರು ಅನ್ನುವಂತಹ ಮಾತನ್ನ ಹೇಳಿದ್ರು. ಅಂತಹ ಯಾವುದೇ ಪುರಾವೆಗಳಿದ್ರೆ ರಹೀಂ ರವರು ಪ್ರಸ್ತುತಪಡಿಸಬೇಕು. ಯಾಕೆಂತ ಹೇಳಿದ್ರೆ SDPI ಪಕ್ಷ ಅಂತಹ ಒಂದು ವಿಚಾರದಲ್ಲಿ ಅಥವಾ ಅಂತಹ ಸಂಸ್ಕೃತಿಯನ್ನು ಹೊಂದಿರುವ ಪಕ್ಷ ಅಲ್ಲ. ಅಂತಹ ಸಂಸ್ಕೃತಿ ಏನಿದ್ರು ಕೂಡ ಬಿಜೆಪಿ ಮತ್ತು ಸಂಘ ಪರಿವಾರಿಗೆ ಮಾತ್ರ. ಸಾವಿನಲ್ಲಿ ಕೂಡ ಸಂಭ್ರಮ, ವರ್ಗಾವಣೆಯಲ್ಲೂ ಕೂಡ ಸಂಭ್ರಮ, ಇನ್ನಿತರ ವಿಚಾರಗಳಲ್ಲೂ ಕೂಡ ಸಂಭ್ರಮ. SDPIಗೆ ಆ ರೀತಿ ಇಲ್ಲ. ಆದ್ರೆ ದಕ್ಷಿಣ ಕನ್ನಡ ಜನತೆಯಲ್ಲಿ ಅವರ ಹೃದಯದಲ್ಲಿ ಒಂದು ಆಕ್ರೋಶ ಮಡುಗಟ್ಟಿತ್ತು. ಯಾಕೆಂತ ಹೇಳಿದ್ರೆ 2 ಜೀವಗಳನ್ನ ಅನ್ಯಾಯವಾಗಿ, ಅತಿ ಕ್ರೂರವಾಗಿ, ತನ್ನ ಅತ್ಯಲ್ಪ ಸಮಯದ ಒಂದು ಆದೇಶದಿಂದ 2 ಜೀವಗಳನ್ನ ಕೊಂದಿದ್ದಾರೆ. ಆ ಒಂದು ಆಕ್ರೋಶದಿಂದ ಸಂತೋಷ ವ್ಯಕ್ತವಾಗಿದ್ದೇವೆ ಹೊರತು ಅದು ಒಂದು ಪಕ್ಷದ ನಿಲುವು ಅಲ್ಲ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಅವರ ಹೃದಯದಲ್ಲಿ ಮಡುಗಟ್ಟಿದಂತಹ ಆಕ್ರೋಶ ಹಾಕಿರುವಂತದ್ದು. 3 ವರ್ಷ ಆಗ್ಲಿಲ್ಲಲ್ಲ? ಸರಿ, ಎಸ್, ಇದನ್ನು ಕೇಳ್ತಾ ಇದ್ದಾರೆ. 3 ವರ್ಷದ ಕಾನೂನು ಇಲ್ಲ, ನೀವೇ ಹೇಳಿದ್ರಲ್ಲ ಇವಾಗ. ಆಕ್ಚುಲಿ ಆ ಒಂದು ರಾಜ್ಯ ಸರ್ಕಾರಕ್ಕೆ ಪರಮಾವಧಿ ಇದೆ. ಆ ಪರಮಾವಧಿ ಅಧಿಕಾರದ ಪರಮಾವಧಿಯನ್ನ ನೀವು ದುರುಪಯೋಗ ಪಡಿಸಿದ್ದೀರಿ. ಯಾಕೆ? ಬಿಜೆಪಿ ಷಂಡತನದ ಪಕ್ಷವಾ? ರಹೀಮುದ್ದೀನ್ರವರೇ, ಬಿಜೆಪಿ ಷಂಡತನದ ಪಕ್ಷವಾ? ಆದೇಶದಲ್ಲಿ ಜನರಲ್ ವರ್ಗಾವಣೆಯಾಗಿ ಬರೆಯುವುದಕ್ಕಿಂತ ಸಿಂಧು ರೂಪೇಶ್ ರವರನ್ನ ತಪ್ಪಿತಸ್ಥ ಅಥವಾ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಹೇಳಿ ಮೆನ್ಷನ್ ಮಾಡಬಹುದಿತ್ತಲ್ಲ, ಯಾಕೆ ಮೆನ್ಷನ್ ಮಾಡಿಲ್ಲ? ಅವರಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಷ್ಟು ದೊಡ್ಡ ತೊಂದರೆಗಳಾಗಿದ್ರೆ, ಜನಸಾಮಾನ್ಯರಿಗೆ ಅಷ್ಟು ದೊಡ್ಡ ತೊಂದರೆಗಾಗಿದ್ರೆ ಅವರನ್ನ ನೀವು ಎಲ್ಲಿ ವರ್ಗಾವಣೆ ಮಾಡಿದ್ದೀರಿ, ಅಲ್ಲಿ ಕೂಡ ಅದನ್ನು ಮುಂದುವರಿಸಬಹುದಲ್ಲ. ಯಾಕೆ ನೀವು ಅವರಿಗೆ ಶಿಸ್ತು ಕ್ರಮದ ವರ್ಗಾವಣೆಯನ್ನ ಮಾಡಿಲ್ಲ? ನಿಮ್ಗೆ ಶಿಸ್ತು ಕ್ರಮದ ವರ್ಗಾವಣೆ ಬೇಡ. ಇಲ್ಲಿ ನಿಮ್ಮ ಶಾಸಕರ ಸಂಪಾದನೆಗೆ ಕುತ್ತು ಬರ್ತಾ ಇದೆ. ಅವರ ಮೂಗಿನ ನೇರದ ಆದೇಶಗಳನ್ನ ತಡೆ ಹಿಡಿಯಲಾಗ್ತಾ ಇದೆ. ಇದು ಒಳಗಿಂದ ಆಡಳಿತಾತ್ಮಕವಾಗಿ ನಡೆಯುತ್ತಿರುವಂತಹ ವಿಚಾರ. ಹೊರಗಡೆ ನೀವು ಏನೇನೋ ಚರ್ಚೆ ಮಾಡ್ತಾ ಇರಬಹುದು, ಆದ್ರೆ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಮತ್ತು ಜಿಲ್ಲಾಧಿಕಾರಿಯವರ ಒಳಗಡೆ ಮುಸುಕಿನ ಗುದ್ದಾಟ ಇತ್ತು ಅನ್ನುವಂಥದ್ದು ಸತ್ಯ. ಆ ಒಂದು ಮುಸುಕಿನ ಗುದ್ದಾಟದ ಪ್ರತಿಫಲವೇ ಈ ಒಂದು ವರ್ಗಾವಣೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಘೋರವಾದಂತಹ ಅಪರಾಧ ಅಂತ ಹೇಳಿ ನಾವು ಬಣ್ಣಿಸ್ತಾ ಇರುವಂತದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ಮೂಗಿನ ನೇರಕ್ಕೆ ಕೆಲಸ ಮಾಡ್ಲಿಕ್ಕೆ ಒಬ್ಬ IAS ಅಧಿಕಾರಿ ತಯಾರಿಲ್ಲ ಅಂತ ಹೇಳಿದ್ರೆ ಅವರನ್ನ ವರ್ಗಾವಣೆ ಮಾಡುವುದು ಅದು ನಿಮ್ಮ ಸ್ವಹಿತಾಸಕ್ತಿಯನ್ನ ತೋರಿಸುತ್ತದೆ. ಅದು ಈ ದೇಶದ ಸಂವಿಧಾನಕ್ಕೆ ನೀವು ಮಾಡುವಂತಹ ಅಪಮಾನ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನೀವು ತೋರಿಸುವಂತಹ ಅಗೌರವ. ಈ ವಿಚಾರವಾಗಿ SDPI ಮಾತನಾಡ್ತದೆ ಹೊರತು ನಿಮ್ಮ ಈ ಸಣ್ಣ ಪುಟ್ಟ ವಿಚಾರ ಬೀದಿಯಲ್ಲಿ ಹೋಗುವಂತಹ ಚರ್ಚೆ, ಸಾಮಾಜಿಕ ಜಾಲತಾಣಗಳ ಚರ್ಚೆಯ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಿಮ್ಮ ಮುಸುಕಿನ ಗುದ್ದಾಟ ಇತ್ತು. ಸಿಂಧೂರ್ ಅವರನ್ನ ವರ್ಗಾವಣೆ ಮಾಡಿಯೇ ತೀರ್ತೇವೆ ಅನ್ನುವಂತಹ ವಾಗ್ದಾನಗಳನ್ನ ಟೇಬಲ್ ಮುಟ್ಟಿ ಮಾತನಾಡಿದಂತಹ ನಿಮ್ಮ ಜನಪ್ರತಿನಿಧಿಗಳು ಹಾಗೂ ಬಿಜೆಪಿಯ ನಾಯಕರು ಅದನ್ನ ಇವತ್ತು ಅಧಿಕಾರದ ದುರುಪಯೋಗ ಮಾಡಿಕೊಂಡು ರಿಯಾಜ್ ಅವರೇ, ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿರುವಂತಹ ಬೆಳವಣಿಗೆ ಅನ್ನುವಂತಹ ಮಾತನ್ನು ತಾವು ಹೇಳ್ತಾ ಇದ್ದೀರಾ. ಅದೇ ರೀತಿ 17 ಜನ ಅಧಿಕಾರಿಗಳ ಟ್ರಾನ್ಸ್ಫರ್ ಆಗುತ್ತೆ. ಆದ್ರೆ ಏಕಾಏಕಿ ಸಿಂಧು ಬಿ ರೂಪೇಶ್ ಅವರ ಟ್ರಾನ್ಸ್ಫರ್ ಬಂದಾಗ ಮಾತ್ರ, ಜಿಲ್ಲಾಧಿಕಾರಿ ಟ್ರಾನ್ಸ್ಫರ್ ಬಂದಾಗ ಮಾತ್ರ ತಾವುಗಳು ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿರುವಂತಹ ಮಾತು ಅನ್ನುವಂತಹ ಮಾತು ಹೇಳ್ತಾ ಇದ್ದೀರಾ. ವೈ ಸರ್, ವೈ? ಯಾಕೆ ಈ ರೀತಿ?
ಯಾಕೆಂತ ಹೇಳಿದ್ರೆ ರಹೀಂ ಉಚ್ಚಿಲ್ ರವರು ಹೇಳಿದ್ರು ಇದು ಒಂದು ಆಡಳಿತಾತ್ಮಕವಾದಂತಹ ವರ್ಗಾವಣೆ ಮಾತ್ರ ಅನ್ನುವಂಥದ್ದನ್ನ ಹೇಳಿದ್ರು. ಅದರ ಜೊತೆಗೆ ಇನ್ನೊಂದು ಮಾತನ್ನ ಅವರು ಹೇಳಿದ್ರು, ಏನಂತ ಹೇಳಿದ್ರೆ ಪೌರತ್ವದಲ್ಲಿ ವಿಫಲತೆಯಾಗಿದೆ, ಕೋವಿಡ್ ನಲ್ಲಿ ವಿಫಲತೆಯಾಗಿದೆ, ಈ ರೀತಿಯ ಹಲವಾರು ವಿಫಲತೆಗಳಿತ್ತು, ಜನತೆಯ ಬೇಡಿಕೆ ಇತ್ತು. ಈ ವೈಫಲ್ಯಗಳಿದ್ದಂತಹ ಸಂದರ್ಭಗಳಲ್ಲಿ ಅವರ ವಿಫಲತೆಗಳು ಇವರಿಗೆ ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆದ್ರೆ ಸರ್ಕಾರದಲ್ಲಿ ಮತ್ತು ಕಾನೂನಿನಲ್ಲಿ ಅವಕಾಶ ಇದೆ, ಶಿಸ್ತು ಕ್ರಮದ ವರ್ಗಾವಣೆಯನ್ನ ಮಾಡಬಹುದು. ಯಾಕೆ ರಾಜ್ಯ ಸರ್ಕಾರ ಇವರ ಅಷ್ಟು ದೊಡ್ಡ ವೈಫಲ್ಯಗಳಿದ್ರೆ ಬಿಜೆಪಿ ಶಿಸ್ತಿನ ಪಕ್ಷ ಅಲ್ವಾ, ಶಿಸ್ತು ಕ್ರಮದ ವರ್ಗಾವಣೆಯನ್ನ ಮಾಡಬಹುದಿತ್ತಲ್ಲ, ಯಾಕೆ ಅದನ್ನ ಅತ್ಯಂತ ಸಣ್ಣವಾಗಿ ಆಡಳಿತಾತ್ಮಕವಾದ ನಮ್ಮ ಇಲ್ಲಿಂದ ಇವರು ಹೋಗ್ಲಿ ಬೇರೆ ಯಾವ ಜಿಲ್ಲೆಯಲ್ಲಿ ಏನ್ ನಡೆದ್ರು ಪರವಾಗಿಲ್ವಾ ಅನ್ನುವಂತಹ ಯೋಚನೆ ನಿಮ್ದು? ಓಕೆ ಓಕೆ ಸರಿ ಸರಿ ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಈಗ ಕಾಲ್ ಮಾಡಿದೆ, ಲಾಸ್ಟ್ ಕಾಲ್ ನನ್ನದು ಶಶಿಕಿರಣ್ ಅಂತೇಳಿ ಮಾತಾಡಿದ. ಶಶಿಕಿರಣ್, ಎಸ್ ಶಶಿಕಿರಣ್, ಮಾತಾಡಿ. ಅವರು ಮತ್ತೆ ಕ್ಲಾರಿಫಿಕೇಶನ್ ಗೆ ನನ್ಗೆ ಅಭಿಷೇಕ್ ಕುಲಾಲ್ ಹೇಳಿದ್ರು ಅವರಿಗೆ ಬೆಂಕಿ ಹಚ್ತೇನೆ ಅಂತ ಹೇಳೋದು ಹಾಗೆ ಆಗಿದೆ, ಅವರಿಗೆ ಮಿಸ್ಟೇಕ್ ಆಗಿದೆ ಅಂತ ಹೇಳಿ. ನೋಡಿ, ಬೆಂಕಿ ಹಚ್ತೇನೆ ಮತ್ತು ಬೆಂಕಿ ಕೊಡ್ತೇನೆ ಅನ್ನುವಂಥದ್ದು ಡಿಫರೆನ್ಸ್ ಇಲ್ಲ. ಒಂದು ವಿಷಯ ಅವರ ಹತ್ರ ಹೇಳ್ತಾ ಇದ್ದೇನೆ, ನಳಿನ್ ಕುಮಾರ್ ಹೇಳಿದ್ರು ಕೂಡ ತಪ್ಪೇ, ಮ್ಯೂಟಿಕ್ ಆದರೆ ಹೇಳಿದ್ರು ತಪ್ಪೇ, ತಪ್ಪನ್ನು ನಾವು ಸಮರ್ಥನೆ ಮಾಡುವಂತ ವಿಚಾರ ಇರಲಿಲ್ಲ. ಮತ್ತೆ ಈಗ ಇವರು SCP ಅವರು ಮಾತಾಡ್ತಾ ಹೇಳಿದ್ರು ನಾವು ಸಂಭ್ರಮಿಸುವಂತ ವ್ಯಕ್ತಿಗಳಲ್ಲ ಅಂತ ಹೇಳಿದ್ರು. ಸಂಭ್ರಮಿಸುವ ವ್ಯಕ್ತಿಗಳಲ್ಲ ಅಂತ ಹೇಳಿದ್ರೆ ಯಾರು? ಶ್ಯಾಮ್ ಸುಂದರ್ ಲಾಸ್ಟ್ ಟೈಮ್ ಟ್ರಾನ್ಸ್ಫರ್ ಆಗ ಏನ್ ಸಂಭ್ರಮಿಸಿದ್ದಾರೆ, ಅವರದ್ದು ನಿಲುವೇನು? ಈಗ ಸಮಸ್ಯೆ ಆಗಿರ್ತಕ್ಕಂಥದ್ದು ಈಗ ಸರ್ಕಾರ ನಾವು ಸಂಭ್ರಮಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಆಕ್ರೋಶ. ಕಾಂಗ್ರೆಸ್ ಸರ್ಕಾರ ಇರುವಾಗ ಕಬೀರ್ ಅವರಿಗೆ 10 ಲಕ್ಷ ಕೊಟ್ಟಾಗ ಇವರು ಅದನ್ನೇ ಪ್ರಶಂಸೆ ಮಾಡಿದ್ದಾರೆ. ಈಗ ಅಭಿಷೇಕ್ ಕುಲಾಲ್ ಅದನ್ನ ಹೇಳ್ಬೇಕು ನನ್ಗೆ. ಓಕೆ ಸರಿ ಸರಿ, ಥ್ಯಾಂಕ್ ಯು. ಸಮರ್ಥನೆ ಮಾಡಿದ್ದಾರೆ. ರಹೀಂ ಉಚ್ಚಿಲ್, ಎಸ್ ಆಡಳಿತಾತ್ಮಕವಾಗಿರುವಂತಹ ವರ್ಗಾವಣೆ. ರಹೀಂ ಉಚ್ಚಿಲ್ ಅವರು ಧ್ವನಿ ಕೇಳ್ತಾ ಇದೆಯಾ? ಎಸ್, ಆಡಳಿತಾತ್ಮಕವಾಗಿರುವಂತಹ ವರ್ಗಾವಣೆ ಅನ್ನುವಂಥದ್ದು ಆದ್ರೆ 17 ಜನರು ಅಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಾರೆ, ವರ್ಗಾವಣೆ ಆಗ್ತಾರೆ. ಆವಾಗ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಇಂತಹ ಅಸಮಾಧಾನದ ಕೂಗುಗಳು ಕೇಳಿ ಬರ್ತಾ ಇಲ್ಲ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಟ್ರಾನ್ಸ್ಫರ್ ಆದಾಗ ದೊಡ್ಡ ಮಟ್ಟದ ರಾಜಕೀಯ ಮೇಲಾಟ ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ ರಹೀಂ ಉಚ್ಚಿಲ್ ಅವರೇ? ಹಾಗಾದ್ರೆ ಇದು ನಿಜವಾಗ್ಲೂ ಕೂಡ ನ್ಯಾಯಯುತವಾಗಿ ನಡೆದಿದೆಯಾ ಅಥವಾ ರಾಜಕೀಯ ಕೆಸರ ಚಟವ? ಈಗ ಇವರೇ ಹೇಳಿದ್ರು, ಅಭಿಷೇಕ್ ಅವರು ಅವರ ಅವಧಿ ಪೂರ್ತಿಯಾಗುವಾಗ ತೆಗೆದದ್ದು ಸರಿಯಲ್ಲ ಅಂತೆಲ್ಲ ಅವರು ಹೇಳ್ತಾರೆ. ಹಾಗಾದ್ರೆ ಅದಕ್ಕೆ ನಾನು ಉತ್ತರ ಹೇಳಿರುವಂತದ್ದು ಏನಂತ ಹೇಳಿದ್ರೆ, ಹಾಗಾದ್ರೆ ಹರ್ಷರವರನ್ನು ಅವಧಿ ಪೂರ್ಣ ಆಗುವ ಮೊದಲೇ ವರ್ಗಾವಣೆ ಮಾಡಲಾಗಿದೆ. ಹೌದು, ಈ ವರ್ಗಾವಣೆ ಪ್ರಕ್ರಿಯೆ ಇದು ಇವತ್ತು ನಿನ್ನೆದಲ್ಲ. ಇದು ಸ್ವಾತಂತ್ರ್ಯ ಲಭಿಸಿದ ನಂತರ ಯಾವುದೆಲ್ಲ ಸರ್ಕಾರಗಳು ಬಂದಿದೆ ಆ ಎಲ್ಲ ಸರ್ಕಾರಗಳು ಮಾಡಿರುವಂತಹ ಸಹಜವಾದಂತಹ ಒಂದು ಪ್ರಕ್ರಿಯೆ. ಈಗ ಒಂದು ವಿಚಾರ ಹೇಳುವುದೇನಂತ ಹೇಳಿದ್ರೆ, ಇವರೆಲ್ಲರೂ ಆ DC ಬಂದ ನಂತರ ಹೋಗುವ ತನಕ 100 ಬಾರಿ ಆ DC-ಗಳ ವೈಫಲ್ಯತೆಯನ್ನು ಎತ್ತಿ ತೋರಿಸಿದವರು ಇವರೆಲ್ಲರೂ. ಎಲ್ಲ ಎತ್ತಿ ತೋರಿಸಿದ ಸಂದರ್ಭದಲ್ಲಿ ಕೊನೆಗೆ ಒಂದು ದಿವಸ ಅವರಿಗೆ ವರ್ಗಾವಣೆ ಮಾಡಿದಾಗ ಇವರು ಪರಸ್ಪರ ಸಂತೋಷ ಪಟ್ಟಬೇಕಲ್ಲ. ಹೇಗೆ ಕಮಿಷನರ್ ಅನ್ನು ವರ್ಗಾಯಿಸಿದಾಗ ಇವರು ಖುಷಿ ಪಟ್ರು, ಅದೇ ರೀತಿ ಇವರು ವರ್ಗಾವಣೆ ಆದ್ರೂ ಖುಷಿ ಪಡಬೇಕಲ್ಲ. ಆ ಮನೋಸ್ಥಿತಿ ಯಾಕೆ ಇವರಿಗಿಲ್ಲ ಅನ್ನತಕ್ಕಂಥ ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ. ನಾವು ಎಂತವರಂತ ಹೇಳಿ ನಮ್ಗೆ ಹೇಳ್ಬೇಕಾಗಿಲ್ಲ. SDP ಅವರು ಏನು ಆ ಕೋವಿಡ್ ನಿಂದ ಮೃತಪಟ್ಟಂತ ಮೃತದೇಹವನ್ನ ಆ ಸಂಸ್ಕಾರ ಮಾಡಿದ್ದಾರಲ್ಲ, ಅದನ್ನ ಗೌರವಿಸಿದವರು ನಾವು, ಅದನ್ನ ಅಭಿನಂದಿಸಿದವರು ನಾವು, ಆಮೇಲೆ ಅದಕ್ಕೆ ಶಹಬಾಸ್ಗಿರಿ ಹೇಳಿದವರು. ಯಾರು SDP ಆಗಿರ್ಲಿ ಯಾರೇ ಆಗ್ಲಿ ಒಳ್ಳೆ ಕೆಲಸಗಳು ಮಾಡಿದಾಗ ಒಳ್ಳೆ ಕೆಲಸವನ್ನು ಒಳ್ಳೇದಂತ ಹೇಳುವವರು ನಾವು. ಆದ್ರೆ RSS ಮಾಡಿದ ಯಾವುದಾದ್ರೂ ಒಂದು ಕೆಲಸದಲ್ಲಿ ಒಂದನ್ನಾದ್ರೂ ಇವರ ಜೀವಮಾನದಲ್ಲಿ ಒಮ್ಮೆ ಆದ್ರೂ ಹೊಗಳಿದ ಇತಿಹಾಸ ಇವರಿಗಿದೆಯಾ? ಅಂದ್ರೆ ಹೇಳಿದ್ರೆ ನಾವು ಹಾಗಲ್ಲ, ನಿಮ್ಮ ಅವಕಾಶ ಅಲ್ಲ. ನಾನು ಮಧ್ಯೆ ಮಾತಾಡ್ಲಿಲ್ಲ, ನಾನು ಮಧ್ಯೆ ಮಾತಾಡ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ನಾನು ಹೇಳುವುದು ಒಂದು ಮಾನವೀಯತೆಯಿಂದ ಯಾರಾದ್ರೂ ಕೆಲಸ ಮಾಡಿದ್ರೆ ಅದನ್ನು ಹೊಗಳಬೇಕು, ಅಭಿನಂದಿಸಬೇಕಂತ ಅದನ್ನು ನಾವು ಮಾಡಿದ್ದೇವೆ. ಅವರು ಕೊಟ್ಟ ಶಿಕ್ಷಣವನ್ನು ರೈಟ್ ಎಸ್ ಓಕೆ ಸರಿ ಥ್ಯಾಂಕ್ ಯು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ಸಚಿನ್ ಪಂಪಲ್ ಅವ್ರೆ, ನಮಸ್ತೆ. ಸಚಿನ್ ಪಂಪಲ್ ಅವರೇ, ಮಾತಾಡಿ ಸರ್, ಮಾತಾಡಿ.
ನೋಡಿ, ಟುಡೇ ಇಟ್ಸ್ ನಾಟ್ ರೈಟ್ ಪರ್ಸನ್ ಯು ಆರ್ ಕಾಲ್ಡ್. ರಹೀಂ ಉಚ್ಚಿಲ್ ಅವರು ರೈಟ್ ಪರ್ಸನ್ ಅಲ್ಲ ಇವತ್ತು ಡಿಸ್ಕಷನ್ಗೆ. ಯಾವ್ದಾದ್ರು ಬಿಜೆಪಿದು ಹಿಂದೂ ನಾಯಕರನ್ನು ಕರಿಬೇಕಿತ್ತು, ಯಾಕಂದ್ರೆ ಅವರ ಹತ್ರ ಕೇಳಲಿಕ್ಕಿದ್ದೆ. ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ, ಅವರು ಕೂಡ ಬಿಜೆಪಿ, ರಾಜ್ಯದಲ್ಲಿ ಯಡಿಯೂರಪ್ಪನವರಿದ್ದಾರೆ, ಅವರು ಕೂಡ ಬಿಜೆಪಿ, ಮತ್ತೆ ನಮ್ಮ ಕಾರ್ಪೊರೇಷನ್ ಕೂಡ ಬಿಜೆಪಿ. ಈಗ ಅವರಿಗೆ ಗೋ ಹತ್ಯೆಯನ್ನು ನಿಷೇಧ ಮಾಡಬಹುದು, ಆದ್ರೆ ಅವರು ಮಾಡ್ತಾ ಇಲ್ಲ. ನಾನೊಂದು ಉದಾಹರಣೆ ಹೇಳ್ತೇನೆ ನಿತಿನ್ ಅವರೇ ನಿಮ್ಗೆ. 2009 ಇಸವಿಯಲ್ಲಿ ಇಲೆಕ್ಷನ್ ಆಗುವಾಗ ಜನಾರ್ದನ್ ಪೂಜಾರಿ ಅವರು ನಿಂತಿದ್ರು. ಆವಾಗ ಒಂದು 2 ದಿವಸ ಮುಂಚೆ ಪದೇ ಪದೇ ಈ ಪ್ರಶ್ನೆಯನ್ನು RSS ಮತ್ತೆ ಬಿಜೆಪಿ ಆಗ್ತಾ ಇತ್ತು ಜನಾರ್ದನ್ ಪೂಜಾರಿ ಅವರಿಗೆ. ಗೋ ಹತ್ಯೆ ನಿಷೇಧ ಬಗ್ಗೆ ನಿಮ್ದು ಅಭಿಪ್ರಾಯ ಏನು, ಗೋ ಹತ್ಯೆ ಬಗ್ಗೆ ನಿಮ್ದು ಅಭಿಪ್ರಾಯ ಏನಂತ. ಅದೇ 2014 ಕೂಡ ಜನಾರ್ದನ್ ಪೂಜಾರಿ ಅವರು ನಿಲ್ಲುವಾಗ ಬಿಜೆಪಿ, RSS ಎಲ್ಲ ಸಂಘ ಪರಿವಾರದವರು, ಹಿಂದೂ ಕಾರ್ಯಕರ್ತರು ಇದೇ ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ರು, ಗೋ ಹತ್ಯೆ ನಿಷೇಧ ಯಾವಾಗ ಅಂತ. ಇದರಿಂದ ತುಂಬಾನೇ ವೋಟ್ ಪೋಲರೈಸ್ ಆಗಿದೆ. ಅದು ಲಾಸ್ಟ್ ಮೂಮೆಂಟ್ ಗೆ ಅವರು ಕ್ವಶನ್ ಹಾಕುವುದರಿಂದ. ಆದ್ರೆ ಈಗ 2014 ನರೇಂದ್ರ ಮೋದಿ ಅವರು ಬಂದಿದ್ದಾರೆ, 2ನೇ ಬಾರಿಗೆ ಬಂದಿದ್ದಾರೆ ಅವರು, ಇನ್ನೂ ಕೂಡ ಗೋ ಹತ್ಯೆ ನಿಷೇಧ ಆಗ್ಲಿಲ್ಲ. ಇವತ್ತು ನೀವು ನಿತಿನ್ ಸಾಲೇನ್ ಅವರೇ ನೀವು ಕೇಳ್ಬೇಕು, ಯಾವಾಗ ರಹೀಂ ಉಚ್ಚಿಲ್ ಈಸ್ ನಾಟ್ ಅ ರೈಟ್ ಪರ್ಸನ್, ಆದ್ರೂ ಪರವಾಗಿಲ್ಲ ಇವತ್ತು ಅವರು ಬಂದಿದ್ದಾರೆ. ಯಾವಾಗ ಗೋ ಹತ್ಯೆ ನಿಷೇಧ ಅಂತ, ಅಕ್ರಮ ಬಿಡಿ, ಗೋ ಹತ್ಯೆ ನಿಷೇಧ ಯಾವಾಗಂತ ರಹೀಂ ಉಚ್ಚಿಲ್ ಅವರು ಇವತ್ತು ನಮ್ಗೆ ಡೇಟ್ ಕೊಡ್ಬೇಕು. ಹಿಂದೂ ನಾಯಕರ ಹತ್ರ ನಾನು ಡೇಟ್ ಕೇಳಿದ್ದೆ, ನಿಮ್ಮ ಎದುರಿಗೆ ಕೇಳಿದ್ದೆ ನಿತಿನ್ ಸಾಲೇನ್ ಅವರೇ. ರೈಟ್ ಇಲ್ಲ ಹಿಂದೂ ನಾಯಕರವರು, ಆದ್ರೆ ಯಾರು ಕೂಡ ಕೊಡ್ಲಿಲ್ಲ. ನಾನು ಕೇಳ್ಕೊಳ್ತಾ ಇದ್ದೆ ಸಚಿನ್, ಓಕೆ, ಹಿಂದೂ ನಾಯಕರ ಹತ್ರ ತಾವು ಕೇಳಿದ್ರಿ ಡೇಟ್ ಕೊಡಿ ಅಂತ, ಅವ್ರು ಕೊಟ್ರಾ? ನಿಮ್ಮ ಕಾರ್ಯಕ್ರಮದಲ್ಲಿ ಕರೆಕ್ಟ್, ಅವ್ರು ಕೊಟ್ರ, ಬಂದಿದ್ರು, ಅವ್ರು ಕೊಟ್ರ ತಮ್ಗೆ? ಇಲ್ಲ. ನಿಷೇಧ ಕಾನೂನು ತಂದದ್ದೇ ಕಾಂಗ್ರೆಸ್ ಸರ್. ಹಾಗಾದ್ರೆ ಉತ್ತರ ಏನು ಅಂತ ಗೊತ್ತಾಯ್ತಲ್ವ ತಮಗೆ? ಕೂಸು. ಹಾಗಾದ್ರೆ ನೋಡಿ, ಇದು ವೋಟ್ ಪೋಲರೈಸ್. ಈಗ ಗೋ ಮಾತೆದು ವಿಷಯ ಅಲ್ಲ, ಸುಮ್ಮನೆ ಮಾತೆ ಅಂದ್ರೆ ಅವರು ಪೋಲರೈಸ್ ಮಾಡ್ಲಿಕ್ಕೆ ಮಾತ್ರ ಉಪಯೋಗಿಸುತ್ತಿದ್ದಾರೆ. ಓಕೆ ಥ್ಯಾಂಕ್ ಯು ಸಚಿನ್ ಪಂಪಲ್ ಅವರೇ. ಎಸ್ ರಹೀಂ ಉಚ್ಚಿಲ್, ಎಸ್ ಸರ್. ತಪ್ಪುಗಳು ತಾವುಗಳು ಮಾಡ್ತಾ ಇದ್ದೀರಾ, ತಮ್ಮಲ್ಲಿ ತಪ್ಪುಗಳು ಆಗ್ತಾ ಇದೆ, ಆದ್ರೆ ಯಾರನ್ನೋ ಬೊಟ್ಟು ಮಾಡಿ ತೋರಿಸ್ತಾ ಇದ್ದೀರಾ. ಇದು ನಿಜವಾಗಿರುವಂತಹ ಸತ್ಯ ಅಲ್ವಾ? ತಮ್ಗೆ ಗೊತ್ತಿದೆ. ರಹೀಂ ಉಚ್ಚಿಲ್ ಅವರೇ, ಧ್ವನಿ ಕೇಳ್ತಾ ಇದೆಯಾ? ಧ್ವನಿ ಕೇಳ್ತಾ ಇದೆ. ನಾನು ಹೇಳುವಂತದ್ದು, ಈಗ ಅವ್ರು ಹೇಳ್ತಾ ಇದ್ದಾರಲ್ಲ, ಗೋಹತ್ಯೆ ನಿಷೇಧ ಏನೇ ಬಂದಿತ್ತು ಅದು ಕಾಂಗ್ರೆಸ್ನ ಕೊಡುಗೆ. ಗೋಹತ್ಯೆ ನಿಷೇಧ ಕಾನೂನನ್ನ ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟದ್ದು, ತಂದದ್ದು ಕಾಂಗ್ರೆಸ್ನವರು, ಮಹಾತ್ಮ ಗಾಂಧಿಯ ಕನಸಿನ ಕೂಸು. ಆದ್ರೆ ಇವತ್ತು ಅವರನ್ನು ಬೆಂಬಲಿಸುವಂತ ಸೋಕಾಲ್ಡ್ ಜಾತ್ಯತೀತವಾದಿಗಳಿದ್ದಾರಲ್ಲ, ಅದು ಅವರು ಮಾಡಿದ್ರೆ ಯಾವತ್ತಿದ್ರು ಅದು ಚಮತ್ಕಾರ. ಅದರ ಬಗ್ಗೆ ಬಿಜೆಪಿ ಧ್ವನಿ ಎತ್ತಿದ್ರೆ ಮಾತ್ರ ಬಲಾತ್ಕಾರ. ಗೋಹತ್ಯೆಯ ಬಗ್ಗೆ ಬಿಜೆಪಿ ಮಾತಾಡಿದ್ರೆ ಅದು ಬಲಾತ್ಕಾರ. ಅದರ ಬಗ್ಗೆ ಕಾಂಗ್ರೆಸ್ ಕಾನೂನು ತಂದಿದೆ, ಅದರ ಬಗ್ಗೆ ಮಾತಾಡಿದ್ರೆ ಚಮತ್ಕಾರ. ಅವರ ಬಗ್ಗೆ ಅವರು ತಂದಿರೋದು ಅನ್ನುವಂಥದ್ದನ್ನ ಯಾವ್ದಾದ್ರು SDP ಅವರು ಮಾತಾಡ್ಲಿಕ್ಕೆ ರೆಡಿ ಇಲ್ಲ, ಇತರ ಸೋಕಾಲ್ಡ್ ಜಾತ್ಯತೀತವಾದಿಗಳು ಹೇಳಲಿಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದು ನಿಮ್ಮ ಕೊಡುಗೆ, ನೀವು ತಂದಿರೋದು. ರೈಟ್. ಓಕೆ. ಎಸ್ ರಹೀಂ ಉಚ್ಚಿಲ್ ಅವರೇ, ಈಗ ಜಿಲ್ಲೆಯಾದ್ಯಂತ ಸುದ್ದಿ ಆಗ್ತಾ ಇರುವಂತದ್ದು ಒಂದೇ ಒಂದು ವಿಚಾರ, ಒಂದು ಹೇಳಿಕೆಯಿಂದ ಜಿಲ್ಲಾಧಿಕಾರಿ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ತಾವು ಆಡಳಿತ ಪಕ್ಷದಲ್ಲಿರುವಂತವರು, ತಮ್ಗೆ ಗೊತ್ತಿರುವಂತಹ ವಿಚಾರ ಹೌದಾ? ಇಸ್ ಇಟ್ ರೈಟ್ ಆರ್ ರಾಂಗ್? ಹಾಗಾದ್ರೆ ರೀಸನ್ ಏನು ಅನ್ನುವಂತ ಪ್ರಶ್ನೆ ಬರುತ್ತೆ. ಎಸ್, ಜಿಲ್ಲಾಧಿಕಾರಿಯವರು ವರ್ಗಾವಣೆ ಆಗಿದ್ರಲ್ಲಿ ಯಾವುದೇ ರೀತಿಯ ಇವರು ಹೇಳುವಂತ ಆರೋಪಗಳಿಲ್ಲ. ಬಹುಶಃ ಅಗತ್ಯವಾದರೆ ಜಿಲ್ಲಾಧಿಕಾರಿ ಅವರ ಇದರ ಸ್ಪಷ್ಟನೆಯನ್ನು ಖಂಡಿತವಾಗಿಯೂ ಕೊಡ್ತಾರೆ. ಅವರು ಒಳ್ಳೆಯ ಸೇವೆಯನ್ನ ಮಾಡಿದ್ದಾರೆ ಅಂತೇವೆ ನಾವು ಹೇಳ್ತಾ ಇದ್ದವು. ಯಾವ ರೀತಿಯ ಶಿಕ್ಷೆ ಆಗಲಿ ಅವರಿಗೆ ಒಂದು ವರ್ಗಾವಣೆ ಆ ರೀತಿಯ ಉದ್ದೇಶಗಳಲ್ಲಿ ಖಂಡಿತವಾಗಿಯೂ ಮಾಡ್ಲಿಲ್ಲ. ನೂರಾರು ಆರೋಪಗಳು ಬಂದಾಗ ಕೂಡ ಅವರ ಒಳ್ಳೆ ಕೆಲಸಗಳನ್ನು ನಾವು ಮೆಚ್ಚಿರುವವರು. ಈ ಹಿಂದೆ ನೀವು ನೂರಾರು ಆರೋಪಗಳು ಮಾಡಿದ್ದು ಸುಳ್ಳು ಅಂತ ನಾವು ಹೇಳಿದ್ದು. ಆರೋಪಗಳು ಸತ್ಯವಾಗಿರ್ಲಿಲ್ಲ, ಆದ್ರೆ ಆಡಳಿತಾತ್ಮಕವಾದ ಸರಿ. ಓಕೆ, ರಹೀಂ ಅವರೇ, ಒನ್ ಸೆಕೆಂಡ್ ರಹೀಂ ಅವರೇ, ಆಡಳಿತಾತ್ಮಕ ವಿಚಾರಗಳ ಬಗ್ಗೆ ತಾವು ಮಾತಾಡ್ತಿದ್ದೀರಾ. ಹಾಗಾದ್ರೆ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ 17 ಜನರು ಟ್ರಾನ್ಸ್ಫರ್ ಆಗ್ತಾರೆ. ಸೊ ಅವರ ಬಗ್ಗೆ ಯಾರು ಕೂಡ ರಾಜ್ಯದಲ್ಲಿ ಚಕ್ಕಾರ ಎತ್ತಲ್ಲ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಟ್ರಾನ್ಸ್ಫರ್ ಆದಾಗ ಯಾಕೆ ಇಂತಹ ಮಾತುಗಳು? ತಮ್ಗೆ ಗೊತ್ತಿರಬಹುದು. ಅದನ್ನೇ ನಾನು ಹೇಳ್ತಾ ಇರೋದು. ಇವರು ಪೂರ್ವಾಗ್ರಹ ಪೀಡಿತರ ಅನ್ನೋದಕ್ಕೆ ಇದೇ ಉದಾಹರಣೆ ಸಾಕು. ಒಬ್ಬರನ್ನೇ ಮಾಡಿ ಹೇಳ್ಬೋದಿತ್ತು. ಇದು ಅಷ್ಟು ಮಟ್ಟಿಗೆ ಸಾರಾಸಗಟವಾಗಿರುವಂತ ಒಂದು ಸಾಮೂಹಿಕ ವರ್ಗಾವಣೆ, ಅಷ್ಟು ಕನಿಷ್ಠ ಜ್ಞಾನ ಇವರಿಗೆ ಬೇಕಲ್ಲ. ಇವರು ಈಗ ಎತ್ತಲಾಗ್ತಾ ಇದ್ದಾರೆ. ರೈಟ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ರಹೀಂ ಉಚ್ಚಿಲ್ ಅವರೇ.
ಓಕೆ ಓಕೆ ಅಭಿಷೇಕ್ ಉಳ್ಳಲ್. ಎಸ್ ಅಭಿಷೇಕ್ ಎಸ್ ಅಭಿಷೇಕ್ ಮಿತ್ರರೊಂದು ಫೋನ್ ಮಾಡಿದ್ರಾಗ ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಈಗ ಅವ್ರಿಗೆ ನಾನು ಆನ್ಸರ್ ಅನ್ನ ಕೊಡ್ತಿದ್ದೇನೆ. ತಪ್ಪು ಯಾರು ಮಾಡಿದ್ರು ತಪ್ಪು ಅಂತ ಹೇಳುವಂತದನ್ನ ನನ್ನ ಪ್ರತಿ ರೈಟ್ ಫ್ರಮ್ ದ ಸ್ಟಾರ್ಟಿಂಗ್ ನಾನು ಒಪ್ಪಿಕೊಂಡಂತ ತಪ್ಪು ಯಾರಿಂದ ಯಾವ ಸೈಡಿಂದ ಅದು ಕೂಡ ತಪ್ಪೆ. ಒಂದನೇದು. ಎರಡದಾಗಿ ನೀವು ಕೇಳಿದ್ರಿ ರಾಜ್ಯದಲ್ಲಿ ಒಟ್ಟು 17 ಟ್ರಾನ್ಸ್ಫರ್ಗಳಾದ್ರೂ ಕೂಡ ಕೇವಲ ಒಂದನ್ನ ಮಾತ್ರ ಇಷ್ಟೊಂದು ಯಾಕೆ ವೈಭವೀಕರಣವನ್ನು ಮಾಡ್ತಿದ್ದೇವೆ ಅಂತ ಹೇಳಿ ಒಂದಂತೂ ಸ್ಪಷ್ಟವಾಗಿ ನಾವು ಇಲ್ಲಿ ಆಲೋಚನೆ ಮಾಡಬೇಕಾಗ್ತದೆ. 17 ಟ್ರಾನ್ಸ್ಫರ್ಗಳಾಗಿದ್ರು ಕೂಡ ಅದನ್ನ ನಾನು ಮೊದಲಿಗೆ ಹೇಳಿದಾಗೆ ಆಲ್ಮೋಸ್ಟ್ 80 to 90% ಎಲ್ಲ ಅವಧಿಯನ್ನ ಮುಗಿದು ಟ್ರಾನ್ಸ್ಫರ್ ಆಗಿರುವಂತದ್ದು. ಇಲ್ಲಿ ಇವರು ಹೇಳ್ತಾರೆ, ಒಂದು ಕಡೆಯಲ್ಲಿ ಹೇಳ್ತಾರೆ ಬಹಳಷ್ಟು ಒಳ್ಳೆ ಆಗಿರ್ತಕ್ಕಂಥ ಆಡಳಿತವನ್ನ ಮಾಡಿದ್ರು, ಹಾಗಾಗಿ ನಾವು ಅವರಿಗೆ ಯಾವಾಗ್ಲೂ ಅವರ ಬೆನ್ನು ಸಹಾಯ ಆಗಿದ್ರು, ಬೆನ್ನು ತರ್ತಾ ಇದ್ರು ಅಂತೇಳಿ. ಒಂದು ವೇಳೆ ಎಲ್ಲಾ ಕೂಡ ಒಳ್ಳೇದೇ ಇರ್ತಿದ್ರೆ, ಎಲ್ಲ ಪರ್ಫೆಕ್ಟ್ ಆಗಿರ್ತಿದ್ರೆ ಟ್ರಾನ್ಸ್ಫರ್ ಯಾಕೆ ಬೇಕಿತ್ತು ಅಂತ ನಮ್ಮ ಪ್ರಶ್ನೆ. ಬೆಸ್ಟ್ ಡಿಸಿ ನೀವೆಲ್ಲ ಬೈದಾಗ ಕೂಡ ಅಭಿಷೇಕ್ ಅಟ್ ದ ಸೇಮ್ ಟೈಮ್ ಪೊಲೀಸ್ ಆಯುಕ್ತರಾಗಿದ್ದಂತಹ ಹರ್ಷ ಅವರು ಕೂಡ ಟ್ರಾನ್ಸ್ಫರ್ ಆಗ್ತಾರೆ. ಅದೇ ರೀತಿ ಸಂದೀಪ್ ಪಾಟೀಲ್ ಅವರು ಕೂಡ ಟ್ರಾನ್ಸ್ಫರ್ ಆಗಿದ್ರು. ಸೊ ಆವಾಗ ತಾವುಗಳು ಏನು ಕೂಡ ಇಂತಹ ಮಾತುಗಳು ಆಡಿಲ್ಲ ಅನ್ನುವಂತ ಮಾತನ್ನ ಎಸ್ ನಮ್ಮ ರಹೀಂ ಉಚ್ಚಿಲ್ ಅವರು ಕೇಳಿದ್ರು ಅಲ್ವಾ? ಇದನ್ನು ಜನರು ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದಕ್ಕೆ ನಾನು ಆಗ್ಲೇ ರಹೀಂ ಉಚ್ಚಿಲ್ ಸರ್ ರಹೀಂ ಉಚ್ಚಿಲ್ ಅವರು ಮಾತಾಡುವಾಗಲ ಇಲ್ಲ ನಾನು ಅದನ್ನ ಹೇಳ್ತಾ ಇದ್ದೇನೆ. ನೋಡಿ, ಅವಾಗ ವಿರೋಧ ಪಕ್ಷದಲ್ಲಿದ್ದಂತವರು ಅವರು ವಿರೋಧ ಮಾಡಿದ್ದಾರೆ, ಅದನ್ನು ನಾವು ಸ್ವಾಗತ ಮಾಡಿದ್ದೇವೆ. ಆಗ ಅದಕ್ಕಿದ್ದಂತ ಕಾರಣಗಳೇನಿತ್ತು ಅದನ್ನು ಕೂಡ ನೇರವಾಗಿ ಹೇಳಿದ್ದೇವೆ. ಇಲ್ಲಿ ಇವತ್ತು ಆಗಿರುವಂತದ್ದು ಏನು ಅಂತ ಹೇಳಿದ್ರೆ, ಒಂದೇ ವರ್ಷದಲ್ಲಿ ಒಬ್ರು IAS ರಾಜೀನಾಮೆಯನ್ನು ಕೊಟ್ಟು ಹೋಗ್ತಾರೆ. ನೀವು ಅದರ ಬಗ್ಗೆ ಆಲೋಚನೆ ಮಾಡಿ. ಒಬ್ರು IAS ರಾಜೀನಾಮೆಯನ್ನು ಕೊಡ್ತಾರೆ, ಶಶಿಕಾಂತ್ ಚಂದಿಲ್ ಅವರು. ಇಲ್ಲಿ ಪೊನ್ನೂರಾಜ್ ಅಂತ ಹೇಳುವಂತವರು ಇಲ್ಲಿ COVID-19ಗೆ ಸೆಕ್ರೆಟರಿ ಆಗಿ ಬರ್ತಾರೆ, ಸ್ಪೆಷಲ್ ಆಫೀಸರ್ ಆಗಿ. ಅವರು ಕೂಡ ಇಲ್ಲಿ ತಿರ್ಗಾ ಬರುವುದಿಲ್ಲ. ಒಮ್ಮೆ ಹೋದ ನಮ್ಗೊಂದು ಸ್ಪಷ್ಟವಾಗಿ ಚಿತ್ರಣ ಸಿಗ್ತದೆ. ಇಲ್ಲಿ ಫ್ರೀ ಅಂಡ್ IAS ಅಧಿಕಾರಿಗಳೇ ಆಗ್ಲಿ KS ಅಧಿಕಾರಿಗಳನ್ನ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಸರಿ ಇಂಟ್ರಪ್ಟ್ ಮಾಡ್ತಾರೆ. ಇಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಎಲ್ಲ ಓಕೆ ಥ್ಯಾಂಕ್ ಯು. ಓಕೆ ಮತ್ತೆ ಎಲ್ಲ ಕಡೆ ಇರುವಂತದ್ದು ಅಲ್ಲ, ಅರ್ಥ ಮಾಡಿ. ನಾನು ಲೆಟ್ ಮಿ ಫಿನಿಶ್. ಇದಕ್ಕೋಸ್ಕರ ಹೇಳುವಂತದ್ದು ಒಂದು ವರ್ಷದಲ್ಲಿ ಒಬ್ರು IAS ಇಲ್ಲಿಂದ ರಾಜೀನಾಮೆ ಕೊಟ್ಟೋದ್ರು, ಒಬ್ರು ಟ್ರಾನ್ಸ್ಫರ್ ಆದ್ರು. ಇಷ್ಟೆಲ್ಲ ಆದಾಗ ಕೂಡ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾಕೆ ಆಗ್ತಿದೆ ಅಂತ ಹೇಳಿ. ಪಾಪ ಎಲ್ಲರಿಗಿಂತ ಜಾಸ್ತಿ ಒಂದನ್ನು ಹೇಳ್ತೇನೆ, ಇವತ್ತು ಯಾವ ಸೇನೆ ಯಾವ ಸಂಘಟನೆ ಅವರು ಮಾತ್ರ ದೇವೋ ಭವ ಅಂತ ತಾಯಿ ಹೆಣ್ಣು ಮಕ್ಕಳಿಗೆ ಇವತ್ತು ಅದೇ ಹೆಣ್ಣು ಮಕ್ಕಳಿಗೆ ಕಡಿತೇನೆ ಬಡಿತೇನೆ ಅಂತ ಹೇಳ್ತಾ ಇದಾರಲ್ಲ, ಇದು That's true. ಹೌದು. ದಯವಿಟ್ಟು ಅವಕಾಶ ಕೊಡಬೇಡಿ. ಕೈ ಮಾಡ್ತಿದ್ದೇನೆ. ನಮ್ಮ ಮನೆಯಲ್ಲಿ ಕೂಡ ಹೆಣ್ಣು ಮಕ್ಕಳಿದ್ದಾರೆ. ಕಡಿತೇನೆ ಬಡಿತೇನೆ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ನಮ್ಮ ಸಂಪ್ರದಾಯ ಅಲ್ಲ. ನೈಜವಾಗಿ ಒಬ್ಬ ಹಿಂದೂ ಆಗಿ ಹೇಳುತ್ತಿದ್ದೇನೆ, ವಸುದೈವ ಕುಟುಂಬಕವನ್ನು ಬೆಂಬಲಿಸೋಣ. ನಾವು ಸರ್ವ ಧರ್ಮ ಸುಖಿನೋ ಭವಂತು ಅಂತ ಹೇಳುವಂತ ಹಿಂದುತ್ವವನ್ನು ಸ್ವೀಕರಿಸೋಣ. ರೈಟ್ ಥ್ಯಾಂಕ್ ಯು ಅಭಿಷೇಕ್ ಅವರೇ. ಎಸ್ ಅಬ್ಸಲ್ಯೂಟ್ಲಿ. ಎಸ್ ರಿಯಾಜ್ ಫರಂಗಿಪೇಟೆ ಸರ್, ಕೊನೆಯದಾಗಿ ತಮ್ಮ ಮಾತುಗಳು. ರಹೀಂ ಉಚ್ಚಿಲ್ ರವರು ಬಿಜೆಪಿಯ ಒಳ್ಳೆಯತನದ ಬಗ್ಗೆ ಹೇಳ್ತಾ ಇದ್ರಿ. ಬಿಜೆಪಿಯ ಒಳ್ಳೆಯತನ ಯಾವ ರೀತಿ ಇದೆ ಅಂತ ಹೇಳಿ ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂತಹ ವಿಚಾರ ನಿತಿನ್. ಯಾಕೆಂತ ಹೇಳಿದ್ರೆ, ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರದಲ್ಲಿ ಇವರು ಪದೇ ಹೇಳ್ತಾ ಇದ್ದಾರೆ, ಪೊಲೀಸ್ ಆಯುಕ್ತ ಹರ್ಷರವರ ವರ್ಗಾವಣೆಯನ್ನ ನೀವು ಸಂಭ್ರಮಿಸಿದ್ದೀರಿ. ಬಿಜೆಪಿ ಅಷ್ಟು ಒಳ್ಳೆಯ ಪಕ್ಷ ಆಗಿದ್ರೆ ಆ 2 ಯುವಕರ ಹೆಣ ಬಿದ್ದಾಗ್ಲೇ ಅವರನ್ನ ವರ್ಗಾವಣೆ ಮಾಡ್ಬೇಕಿತ್ತು, ಅವರ ಮೇಲೆ ಶಿಸ್ತು ಕ್ರಮ ಕೊಡ್ಬೇಕು, ಅವರನ್ನ ಅಧಿಕಾರ ಸ್ಥಾನದಿಂದ ತೆರವುಗೊಳಿಸಬೇಕಿತ್ತು. ಆದ್ರೆ ಬಹಳಷ್ಟು ಸಮಯ ತಗೊಂಡು ಅನಂತರ ಅವರ ನ್ಯಾಚುರಲ್ ಆದಂತಹ ವರ್ಗಾವಣೆಯ ಸಂದರ್ಭದಲ್ಲಿ ಅದನ್ನ ಇವತ್ತು ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಬಿಜೆಪಿಯವರು. ಇವರಿಗೆ ಇದೇ ಇರುವಂತದ್ದು. ಯಾಕೆಂತ ಹೇಳಿದ್ರೆ, ಅವತ್ತು ಆ ಹುಡುಗರಿಗೆ ಘೋಷಣೆ ಮಾಡಿದಂತಹ ಪರಿಹಾರವನ್ನ ತಮ್ಮ ಹಿಂದೂ ವೋಟ್ ಬ್ಯಾಂಕ್ಗೆ ಹೊಡೆತ ಬೀಳ್ತದೆ ಅಂತ ಹೇಳಿ ಅದನ್ನು ವಾಪಸ್ ಪಡೆದುಕೊಂಡವರು. ಪ್ರತಿ ಒಂದು ವಿಚಾರದಲ್ಲೂ ಕೂಡ ರಾಜಕೀಯ ಲಾಭವನ್ನ ಲೆಕ್ಕ ಹಾಕುವಂತಹ ಈ ಬಿಜೆಪಿಯ ನಡೆ ಏನಿದೆ, ಇದು ಇಡೀ ದೇಶಕ್ಕೆ ಮಾರಕ. ನಿತಿನ್ ರವರೇ, ಇವರು ಪ್ರೇರಣೆಯನ್ನ ನೀಡ್ತಾ ಇದ್ದಾರೆ ಇಲ್ಲಿ ಅರಾಜಕತೆಯನ್ನ ಹುಟ್ಟು ಹಾಕ್ಲಿಕ್ಕೆ, ಇಲ್ಲಿ ಜಾತಿ ಧರ್ಮಗಳ ಮಧ್ಯೆ ಭಿನ್ನತೆಯನ್ನ ಸೃಷ್ಟಿಸ್ಲಿಕ್ಕೆ, ಅದರ ಮೂಲಕ ರಾಜಕೀಯ ಲಾಭವನ್ನ ಪಡೆಯಲಿಕ್ಕೆ, ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪವನ್ನ ಹಾಕಿ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ತಿರುಚಿ ಹಾಕಿ ಜನತೆಯನ್ನ ಕನ್ಫ್ಯೂಸ್ ಮಾಡಿ ಒಂದು ವೈಫಲ್ಯತೆಯನ್ನ ಮುಚ್ಚಿ ಹಾಕ್ಲಿಕ್ಕೆ ಇಂತಹ ಕೆಲವೊಂದು ವಿಚಾರಗಳನ್ನ ತಂದು ಈ ರೀತಿ ಗೊಂದಲಮಯವಾದಂತಹ ವಾತಾವರಣ ಹುಟ್ಟು ಹಾಕುವಂತದ್ದು ಬಿಜೆಪಿಗೆ ಅದು ಜನ್ಮತಃ ಬಂದಿರುವಂತದ್ದು. ಇಂತಹ ಒಂದು ನೀಚವಾದಂತಹ ರಾಜಕೀಯವನ್ನೇ ಬಿಜೆಪಿ ಮಾಡಿರುವಂತದ್ದು, ಅದನ್ನ ಮುಂದುವರಿಸ್ತಾ ಇದೆ. ಆ ಪಕ್ಷದಲ್ಲಿ ರಹೀಂ ಉಚ್ಚಿಲ್ ರವರು ಒಂದು ಮೇರು ನಟರಾಗಿ ವರ್ತಿಸ್ತಾ ಇದ್ದಾರೆ.
ರಹೀಂ ಉಚ್ಚಿಲ್ರವರೇ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ. ರಹೀಂ ಉಚ್ಚಿಲ್ರದಲ್ಲ, ಬಿಜೆಪಿಯಲ್ಲಿ ಇರ್ತಕ್ಕಂತಹ ಎಲ್ಲರೂ ಅವರು ಅರ್ಥ ಮಾಡಿಕೊಳ್ಬೇಕು. ಎಲ್ಲದಕ್ಕಿಂತ ನಮ್ಗೆ ಮಿಗಿಲು ಈ ದೇಶದ ಸಂವಿಧಾನ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ. ಅದನ್ನೇ ನುಂಗಿ ಹಾಕುವಂತಹ ಒಂದು ಮಾರ್ಗದಲ್ಲಿರುವಂತಹ ಬಿಜೆಪಿ ಮತ್ತು ಸಂಘ ಪರಿವಾರವನ್ನ ಈ ದೇಶದ ಜನತೆ ತಿರಸ್ಕರಿಸುವವರೆಗೂ ಕೂಡ ಈ ದೇಶದ ಸಂವಿಧಾನಕ್ಕೆ ಒಂದು ರಕ್ಷಣೆಯನ್ನ ನೀಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಇವರ ಷಡ್ಯಂತ್ರದ ಭಾಗ. ಇದರಿಂದ ನಾವು ಪಾಠ ಕಲಿತು ನಾವು ಈ ವ್ಯವಸ್ಥೆಯ ವಿರುದ್ಧ ಮತ್ತೆ ತಿರುಗಿ ನಿಲ್ಬೇಕಾಗಿದೆ. ಸಂಘ ಪರಿವಾರವನ್ನ ರಹೀಂ ಉಚ್ಚಿಲ್ರವರು ಒಂದು ಹೇಳಿದ್ರು, ಸಂಘ ಪರಿವಾರದ ಒಳ್ಳೆ ಕೆಲಸಗಳನ್ನ ನೀವು ಕೊಂಡಾಡುದಿಲ್ಲ. ಯಾವ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ? ಸಣ್ಣ ಪುಟ್ಟ ಸೇವೆಯನ್ನ ಮಾಡಿ, ಸಮಾಜ ಸೇವೆಯನ್ನ ಮಾಡಿ, ದೊಡ್ಡದಾದಂತಹ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ರಿಯಾಜ್ ಫರಂಗಿಪೇಟೆ ಅವರು. ಎಸ್, ಇದು ಪೌರತ್ವ ಕಾಯ್ದೆ ಕೊರೋನಾ ಸಂದರ್ಭ ಜಿಲ್ಲಾಧಿಕಾರಿಯರನ್ನ ಅಂದು ಹೊಗಳಲಾಗಿತ್ತು. ಆದ್ರೆ ಕೇವಲ ಒಂದೇ ಒಂದು ಹೇಳಿಕೆಯಿಂದ ಜಿಲ್ಲಾಧಿಕಾರಿಯನ್ನು ತೆಗಳಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಸೊ ಹಾಗೋ ಹೀಗೋ ಜಿಲ್ಲಾಧಿಕಾರಿ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ದಂತಹ ಸಿಂಧು ಬಿ ರೂಪೇಶ್ ಅವರು ವರ್ಗಾವಣೆಯಾಗಿದ್ದಾರೆ. ಸೊ ಹಾಗಾಗಿ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು, ಟ್ವಿಟರ್ ವಾರ್ಗಳು ಇವತ್ತು ಬೆಳಿಗ್ಗೆಯಿಂದಲೇ ಜೋರಾಗಿ ಕಂಡು ಬರ್ತಾ ಇದೆ. ಸೊ ಇದರ ವಿಚಾರದ ಬಗ್ಗೆ ನಾವು ಮಾತನಾಡಿದ್ವಿ. ಎಸ್, ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ರಹೀಂ ಉಚ್ಚಿಲ್ ಅವರು, ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ರಹೀಂ ಉಚ್ಚಿಲ್ ಅವರಿಗೆ. ಅದೇ ರೀತಿ ಅಭಿಷೇಕ್ ಉಳ್ಳಲ್ ಅವರು, ಕಾಂಗ್ರೆಸ್ ವಕ್ತಾರರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದೇ ರೀತಿ ರಿಯಾಜ್ ಫರಂಗಿಪೇಟೆ ಅವರು, SDPI ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಥ್ಯಾಂಕ್ ಯು ಸೋ ಮಚ್, 3 of you. ಎಸ್ ವೀಕ್ಷಕರೇ, ಇದು ಸಿಂಧು ಬಿ ರೂಪೇಶ್ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ರು, ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ರು. ಅದೇ ರೀತಿ ಇದೀಗ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ, ವರ್ಗಾವಣೆಯಾಗಿ ಹೋಗಿದ್ದಾರೆ. ಅದೇ ಸಂದರ್ಭ ರಾಜ್ಯದಲ್ಲಿ 17 ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ, ವರ್ಗಾವಣೆಯಾಗಿ ಹೋಗ್ತಾರೆ. ಆದ್ರೆ ಯಾರೊಬ್ಬರ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಪರ ವಿರೋಧ ಚರ್ಚೆಗಳು ಕೇಳಿ ಬರ್ತಾ ಇಲ್ಲ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ವರ್ಗಾವಣೆ ಆಗಿದ್ದಾರೆ ಅಂತ ಬಂದಾಗ ದೊಡ್ಡ ಮಟ್ಟದ ರಾಜಕೀಯ ವಲಯದಲ್ಲಿ ಟ್ವಿಟರ್ ವಾರ್ಗಳು ನಡೀತಾ ಇದೆ. ಶಾಸಕ UT ಖಾದರ್, ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟಾ ಶ್ರೀನಿವಾಸ್ ಪೂಜಾರಿ ಮಧ್ಯೆ ದೊಡ್ಡ ಮಟ್ಟದ ಟ್ವಿಟರ್ ವಾರ್ ನಡೀತಾ ಇದೆ. ಒಂದ್ ಕಡೆ ಆದ್ರೆ ಇದು ಜಿಲ್ಲೆಗೆ ಸಂಬಂಧಪಟ್ಟಿರುವಂತಹ ವಿಚಾರ, ಎಸ್ ಓಕೆ ಅನ್ನುವಂತಹ ಮಾತುಗಳು ಹೇಳ್ಬೋದಿತ್ತು. ಆದ್ರೆ ರಾಜ್ಯ ಮಟ್ಟದಲ್ಲಿ ಇದು ಸುದ್ದಿ ಮಾಡ್ತಾ ಇದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸಿಂಧು ಬಿ ರೂಪೇಶ್ ಅವರ ವರ್ಗಾವಣೆಯ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳಿದ್ದಾರೆ. ನೇರವಾಗಿ ಆಕ್ರೋಶವನ್ನ, ಆರೋಪವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ 17 ಜನರು ಟ್ರಾನ್ಸ್ಫರ್ ಆದಾಗ ಇರದಂತಹ ಒಂದು ಪರ ವಿರೋಧ ಚರ್ಚೆ ಯಾಕೆ ಸಿಂಧು ಬಿ ರೂಪೇಶ್ ಅವರು ಟ್ರಾನ್ಸ್ಫರ್ ಆದಾಗ ಇದೆ ಅನ್ನುವಂತಹ ಮಾತುಗಳು ಬರುತ್ತೆ. ಅದೇ ರೀತಿ ಅಂದಿನ ಕಾಲಘಟ್ಟದಲ್ಲಿ ಯಾರೆಲ್ಲ ಸಿಂಧು ಬಿ ರೂಪೇಶ್ ಅವರು ಜಿಲ್ಲಾಧಿಕಾರಿ ಅವರು ವರ್ಗಾವಣೆ ಆಗ್ಬೇಕಿತ್ತು ಅನ್ನುವಂತಹ ಮಾತನ್ನು ಹೇಳಿದವರು ಈಗ ಇಲ್ಲ, ಅವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ರಾಜಕೀಯ ಕೆಸರೆರೆ ಚಾಟ, ರಾಜಕೀಯ ಮೇಲಾಟ ನಡೀತಿದೆಯಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೇಳಿದಾಗ ಎಸ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳ್ತಾರೆ, ಇದು ಆಡಳಿತಾತ್ಮಕವಾಗಿರುವಂತಹ ಒಂದು ಬೆಳವಣಿಗೆ, ಇಲ್ಲಿ ರಾಜಕೀಯ ಮೇಲಾಟಗಳು ನಡೆಯುವಂತದ್ದು ಏನಿಲ್ಲ, ನಾರ್ಮಲ್ ಆಗಿರುವಂತಹ ಪೊಲಿಟಿಕಲ್ ಪ್ರೊಸೀಜರ್ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇದು ಈಗ ಸದ್ಯದ ಪರಿಸ್ಥಿತಿ. ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ದಂತಹ ಸಿಂಧು ಬಿ ರೂಪೇಶ್ ಅವರು ವರ್ಗಾವಣೆಯಾದ್ರು, ಇನ್ನು ಹೊಸ DC ಅವರು ಬಂದಿದ್ದಾರೆ. ಸೊ ಅವರಿಂದ ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಆಗಲಿ ಅನ್ನುವಂಥದ್ದು ನಮ್ಮ ಉದ್ದೇಶ. ಅದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಬೆಳಿಗ್ಗೆಯಿಂದಲೇ ಟ್ವಿಟರ್ ವಾರ್ ನಡೀತಾ ಇತ್ತು. ಸೊ ಅದಕ್ಕೋಸ್ಕರ ಏನ್ ಕತೆ, ಜಿಲ್ಲೆ ಜನರು ನೋಡ್ತಾ ಇದ್ದಾರೆ, ಜಿಲ್ಲಾಧಿಕಾರಿ ಟ್ರಾನ್ಸ್ಫರ್ ಆಗಿ ಹೋಗದಾಯ್ತು, ಆದ್ರೂ ಕೂಡ ಯಾಕೆ ವಾರ್ಗಳು ನಡೀತಾ ಇದೆ. ಸೊ ಜಿಲ್ಲೆಯ ಜನತೆ ಮುಂದಿಟ್ವಿ ಈ ಒಂದು ವಿಚಾರದ ಬಗ್ಗೆ. ಎಸಿದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು